जयुराधमाधव कुञ्ज बिहारी जयुराधमाधव कुञ्ज बिहारी जयु गोपी जनवल्लभा गिरिवरदारी जयु गोपी जनवल्लभा गिरिवरदारी यशोधनन्दन व्रजजनरञ्जन यशोधनन्दन व्रजजनरञ्जन यमुनातीरा वनचारी यमुनातीरा वनचारी राधमाधव कुञ्ज बिहारी जयुराधमाधव कुञ्ज बिहारी हरे कृष्णा कृष्ण कृष्ण हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिकान्त राधाकान्त नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणी निर्विशेष शून्यवादि पश्यति श्रुतारिणी नमो जयो श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಕುಲಾಯಿನಿಂದ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತೆ ತರಗತಿಗೆ ಸ್ವಾಗತ. ನಾವು ನಿನ್ನೆ 10ನೇ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ವಿ. ಆ ಒಂದು 10ನೇ ಅಧ್ಯಾಯವನ್ನ ವಿಭೂತಿ ಯೋಗ ಅಂತ ಕರೀತಾರೆ. ಆ ವಿಭೂತಿ ಯೋಗದಲ್ಲಿ ನಾವು ಏನೆಲ್ಲ ವಿಷಯಗಳನ್ನು ತಿಳ್ಕೊಂಡಿದೀವಿ, ಯಾರಾದ್ರೂ ಹೇಳಿದ್ರಿ ಅಂದ್ರೆ ಮುಂದುವರಿಸೋಣಾಗಿತ್ತಿಂದೆ. ನಾವೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ 10ನೇ ಅಧ್ಯಾಯದಲ್ಲಿ. ವಿಭೂತಿ ಅಂದ್ರೆ ಏನು, ವಿಭೂತಿ ಯೋಗದಲ್ಲಿ ನಾವೇನೆಲ್ಲ ವಿಷಯಗಳು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಯೋಗದಲ್ಲಿ ಭಗವಂತ ತನ್ನ ವಿಭೂತಿಗಳ ಬಗ್ಗೆ, ಅಂದ್ರೆ ತನ್ನ ಸಿರಿ, ತನ್ನಲ್ಲಿರೋ ಅಂತ ಎಲ್ಲ ಇದ್ರ ಬಗ್ಗೆ ಹೇಳ್ತಾನೆ. ಎಲ್ಲಾನು ಋಷಿ ದೇವತೆಗಳು ಮತ್ತೆ ಋಷಿಗಳಿಗೆ ನಾನೇ ಮೂಲ, ಆಮೇಲೆ ನಾನು ಅನಾದಿ, ಮತ್ತೆ ಎಲ್ಲ ಲೋಕಗಳ ಪರಮ ಪ್ರಭು ನಾನೇ ಆಗಿದ್ದೀನಿ. ಮತ್ತೆ ಯಾರು ಭ್ರಾಂತಿ ಇಲ್ಲದವರು, ಯಾರು ನನ್ನನ್ನು ಅರಿತಾರೆ ಅವ್ರು ಮತ್ತೆ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ ಅಂತ ಹೇಳ್ತಾನೆ. ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ, ನಿರ್ಭಯ, ಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ, ಜೀವಿಗಳ ಎಲ್ಲ ಗುಣಗಳನ್ನು ಸೃಷ್ಟಿಸಿದವನೇ ನಾನು ಅಂತ ಹೇಳ್ತಾನೆ. ಆಮೇಲೆ ಮತ್ತೆ ಮುಂದೆ ಅವನು ಸಪ್ತರ್ಷಿಗಳಲ್ಲಿ ಎಲ್ಲರೂ ನನ್ನಿಂದ ಬಂದಿದ್ದಾರೆ, ಮತ್ತೆ ಎಲ್ಲಾ ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ನಂದೇ ಸಂತಾನ ಅಂತ ಹೇಳ್ತಾನೆ. ಮತ್ತೆ ಮುಂದೆ ಹೇಳ್ತಾನೆ
ಭಗವಂತ ಈ ಎಲ್ಲವೂ ನನ್ನಿಂದನೇ ಹೊರಬರ್ತದೆ, ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದರೆ ಅವ್ರ ಹೃದಯ ತುಂಬಿ ನನ್ನನ್ನು ಪೂಜಿಸ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಮತ್ತೆ ನನಗೆ ಅರ್ಪಿಸು, ನನ್ನ ಬದುಕು ಸಂಪೂರ್ಣವಾಗಿ ನನಗೆ ಅರ್ಪಿಸುತ್ತಾರೆ, ಯಾರ ಭಕ್ತಿ ನನ್ನಲ್ಲಿ ನಿಲ್ಸಿರ್ತಾರೆ ಅವರು ಆನಂದವನ್ನ ಪಡೀತಾರೆ ಅಂತ ಹೇಳ್ತಾನೆ. ಆಮೇಲೆ ಮತ್ತೆ ಮುಂದೆ ಅವನು ತನ್ನ ಎಲ್ಲ ವಿಭೂತಿಗಳಲ್ಲಿ, ಅಂದ್ರೆ ಈಗ ತಾನು ಸೃಷ್ಟಿಸಿರುವಂತ ಈ ದೈವಿ ಸಂಪದದಲ್ಲಿ ಅದನ್ನು ಕುರಿತು ವಿವರಣೆ ಮಾಡ್ತಾನೆ. ಇದರಲ್ಲಿ ನಾನು ಎಂತೆಂತ ಸೃಷ್ಟಿ ಮಾಡಿದ್ದೀನಿ, ಅದರಲ್ಲಿ ಯಾರ್ಯಾರು ಯಾರು ತನ್ನವರು ಅಂದ್ರೆ ತಾನು ಅವರಲ್ಲಿ ಆ ವಿಭೂತಿಗಳಿಗೆ ಮಿತಿನೇ ಇಲ್ಲ. ಅದ್ರಲ್ಲಿ ಪ್ರಧಾನವಾದದನ್ನ ಮುಂದೆ ಹೇಳ್ತಾ ಇದ್ದಾನೆ, ಒಂದೊಂದೇ ಹೇಳ್ತಾ ಇದ್ದಾನೆ. ಈಗ ನಾವು 22 ಶ್ಲೋಕ ತನಕ ಮುಗಿಸಿದ್ವಿ ಅಲ್ಲ ಮಾತಾಜಿ? ಹಾ ಮಾತಾಜಿ, ಹ. ಇಂದ್ರ ಧನ್ಯವಾದಗಳು. ಮತ್ತೆ ಸ್ವರ್ಗರಾಜನಲ್ಲಿ ಇಂದ್ರ ನಾನೇ ಅಂತಾನೆ, ಇಂದ್ರಿಯಗಳಲ್ಲಿ ಮನಸ್ಸು ನಾನೇ, ಜೀವಿಗಳಲ್ಲಿ ಚೇತನ ನಾನೇ. ಇಷ್ಟ ಆಗಿತ್ತು ಮಾತಾಜಿ, ಇಲ್ಲಿ ತನಕ ಓದಿ. ಹಾ ಮಾತಾಜಿ, ಅಂದ್ರೆ ಇಲ್ಲಿ ವಿಭೂತಿ ಅಂದ್ರೆ ಏನು ಅಂತಂದ್ರೆ ಭಗವಂತನ ಸಿರಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವ್ ಯಾರನ್ನಾದ್ರೂ ಯಾವ್ದಾದ್ರು ಸಮಾರಂಭಕ್ಕೆ ಕರೆಸಿದ್ವಿ ಅಂದ್ರೆ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಅಂತಂದ್ರೆ ವೇದಿಕೆಯಲ್ಲಿ ನಾವು ಅವ್ರು ಮಾಡಿರುವ ಸಾಧನೆಗಳು ಮತ್ತೆ ಅವರೆಲ್ಲ ವಿಚಾರಗಳನ್ನ ಹೇಳ್ತೀವಿ. ಹಾಗೆ ಇಲ್ಲಿ ಭಗವಂತ ತನ್ನ ಬಗ್ಗೆ ತಾನು ಹೇಳ್ತಾ ಇದ್ದಾನೆ. ಹೇಳ್ಬೇಕಾದ್ರೆ ಅವ್ನು ಹೇಳ್ತಾ ಇದ್ದಾನೆ, ನಾನು ಬರೀ ಪ್ರಮುಖವಾದದ್ದನ್ನು ಮಾತ್ರನೇ ಹೇಳ್ತೀನಿ, ಅಂದ್ರೆ ಎಲ್ಲವನ್ನೂ ಕೂಡ ಪ್ರತಿಯೊಂದನ್ನು ಕೂಡ ಹೇಳ್ಬೇಕು ಅಂತಂದ್ರೆ ಅಷ್ಟು ಸಮಯ ಅಲ್ಲಿ ಇಲ್ಲ. ಯುದ್ಧ ಏನು ಪ್ರಾರಂಭ, ಅವ್ರು ಕುರುಕ್ಷೇತ್ರ ಯುದ್ಧದಲ್ಲಿ ನಿಂತಿದ್ದಾರೆ. ಅಂದ್ರೆ ಅವನ ಸಿರಿಗಳು ಎಷ್ಟಿದೆ ಅಂತಂದ್ರೆ ಅದಕ್ಕೆ ಎಲ್ಲೇ ಇಲ್ಲ ಅಂತ ಹೇಳ್ತಾರೆ. ಅನಂತ ಶಯನ ಅಂತ ಕರೀತಾರೆ, ಅವನಿಗೆ ಅನಂತ ಎಡೆಗಳಿದೆ ಅಂತ. ಆ ಅನಂತ ಶಯನ, ಅವನ ಅನಂತ ಎಡೆಗಳಲ್ಲಿ ಅನಂತ ಬಾಯಿಗಳಿಂದ ಭಗವಂತನ ಅನಂತ ಕಾಲದಿಂದ ಆ ಅವನ ಬಗ್ಗೆ ಹಾಡಿ ಹುಗ್ಳಿ ಹೇಳ್ತಾ ಇದ್ದಾನೆ ಅಂತ. ಭಗವಂತನ ಮಹಿಮೆಗಳನ್ನ ಎಷ್ಟು ಹೇಳಿದ್ರು ಅದಕ್ಕೆ ಆ ಏನಂತ ಹೇಳ್ತಾರೆ, ಕೊನೆ ಅನ್ನುವಂಥದ್ದೇ ಇಲ್ಲ ಅಂತ. ಅಷ್ಟೊಂದು ಸಿರಿಗಳು ಭಗವಂತನದು, ಅವನ ವೈಭವಗಳು. ಆದ್ರೆ ಇಲ್ಲಿ ಕೆಲವೊಂದನ್ನ ಮಾತ್ರ ಹೇಳ್ತೀನಿ ಅಂತ ಹೇಳಿ ಭಗವಂತ ಇಲ್ಲಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಂತರ ನಾವು ನಿನ್ನೆ ಅಧ್ಯಾಯದಲ್ಲಿ ಮಾತಾಜಿ ಹೇಳಿದ ಹಾಗೆ ಯಾರು ಕೂಡ ಭಗವಂತನನ್ನ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು, ತಪಸ್ವಿಗಳು, ಯಾರಿಂದಲೂ, ಮಹರ್ಷಿಗಳು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಅವನ ಶುದ್ಧ ಭಕ್ತಿ ಮಾಡುವಂತವರಿಗೆ ಮಾತ್ರ ಭಗವಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ತಿಳಿಸ್ತಾನೆ. ಮತ್ತೆ ನಾವು ನೋಡ್ತೀವಿ ಮುಂದೆ ಅವನು ಏನ್ ಹೇಳ್ತಾನೆ, ಆ ಚತುಶ್ಲೋಕಿ ಭಗವದ್ಗೀತಾ ಬರುತ್ತೆ. ಒಂದು ಶ್ಲೋಕ 8ರಿಂದ 11ರವರೆಗೆ. ಅಂದ್ರೆ ಭಗವಂತ ತನ್ನ ಹೇಗೆ ಎಲ್ಲದಕ್ಕೂ ತಾನೇ ಮೂಲ ಅಂತ ಹೇಳ್ತಾನೆ. ಅಂದ್ರೆ ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು ಎಲ್ಲವೂ ಕೂಡ ಅವನಿಂದಲೇ ಹೊರಸೂಸ್ತಾ ಇದೆ, ಎಲ್ಲವೂ ಕೂಡ ಅವನನ್ನೇ ಅವಲಂಬಿಸಿದೆ ಅನ್ನೋದನ್ನ ಹೇಳ್ತಾನೆ. ನಂತರ ಅದನ್ನ ತಿಳಿದಂತವರು ಯಾರಿಗೆ ಗೊತ್ತಾಗುತ್ತೆ ನಾವೆಲ್ಲರೂ ಭಗವಂತನ ಅಂಶ, ನಾವೆಲ್ಲರೂ ಸದಾ ಭಗವಂತನ ಸೇವೆ ಮಾಡುವಂತದ್ದು ನಮ್ಮ ಜೀವನದ ಆ ಪರಮ ಗುರಿ ಎನ್ನುವುದನ್ನು ಯಾರು ಅರ್ಥ ಮಾಡ್ಕೋತಾರೆ ಅಂತವರು ಭಕ್ತಿಪೂರ್ವಕವಾಗಿ ಅವರಿಗೆ ಸೇವೆಗಳನ್ನ ಮಾಡ್ತಾರೆ, ಆ ಒಂದು ಭಕ್ತಿ ಕಾರ್ಯದಲ್ಲಿ ತೊಡಗ್ತಾರೆ. ಅಂದ್ರೆ ಆ ಒಂದು ಅಭಿದಯ ಅಂತ ಹೇಳ್ತಾರೆ, ಅಂದ್ರೆ ನಮ್ಮ ಒಂದು ಭಗವಂತನ ಸಂಬಂಧ ಅದನ್ನ ಪುನರ್ಸ್ಥಾಪನೆ ಮಾಡುವಂಥದ್ದು. ಆ ಒಂದು ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತಾವಸ್ಥೆಯಲ್ಲಿ ಸದಾ ಇದೆ, ಅದನ್ನ ಜಾಗೃತಗೊಳಿಸುವಂಥದ್ದು. ನಂತರ ಯಾರು ಈ ಒಂದು ಸಾಧನ ಭಕ್ತಿಯಲ್ಲಿ ತೊಡಗ್ತಾರೆ ಅಂತವ್ರಿಗೆ ಭಗವಂತ ಯಾವ ರೀತಿ ಎಲ್ಲ ಸಹಾಯ ಮಾಡ್ತಾನೆ ಅಂತ, ಅಂದ್ರೆ ಹೃದಯದಲ್ಲಿ ಇದ್ಕೊಂಡು ಅಂತವರಿಗೆ ಆ ಒಂದು ಅಜ್ಞಾನದ ಕತ್ತಲನ್ನ ಹೋಗಲಾಡಿಸಿ ಜ್ಞಾನದ ಬೆಳಕನ್ನ ಚೆಲ್ತಾನೆ. ನಂತರ ಅವರ ಹೃದಯದಲ್ಲಿ ಭಗವಂತ ಅವನು ಆ ಅಂದ್ರೆ ಅವರಿಗೆ ಎಲ್ಲ ಬೇಕಾಗಿರುವಂತಹ ಭಕ್ತಿ ಮಾರ್ಗದಲ್ಲಿ ತೊಡಗ್ಲಿಕ್ಕೆ ಅವ್ರಿಗೆ ಬೇಕಾಗಿರುವಂತಹ ಆ ಒಂದು ಬುದ್ಧಿಶಕ್ತಿಯನ್ನ ದದಾಮಿ ಆ ಬುದ್ಧಿಯೋಗಂ ಅಂತ ಹೇಳ್ತಾನೆ. ಅಂದ್ರೆ ಆ ಬುದ್ಧಿಯನ್ನ ಆ ಭಗವಂತನೇ ಕೊಡ್ತಾನೆ, ಆ ಮಾರ್ಗದರ್ಶನವನ್ನ ಅವನೇ ಮಾಡ್ತಾನೆ. ಆ ಒಂದು ಭಕ್ತಿ ಮಾರ್ಗದಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳನ್ನ ನಿವಾರಣೆ ಮಾಡ್ತಾನೆ. ಈ ವಿಚಾರಗಳನ್ನ ನಾವು ನೋಡಿದ್ವಿ. ನಂತರ ಭಗವಂತ ತನ್ನ ಸಿರಿಗಳ ಬಗ್ಗೆ, ಅಂದ್ರೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಭಗವಂತನನ್ನ ಸದಾ ಸ್ಮರಣೆ ಮಾಡ್ಬೇಕು, ಭಕ್ತಿ ಸೇವೆ ಮಾಡ್ಬೇಕು, ಭಗವಂತನ ಸದಾ ನೆನಿಬೇಕು ಅಂತಂದ್ರೆ ಆ ನಾವೆಲ್ಲರೂ ಕೂಡ ಭೌತಿಕ ಜಗತ್ತಿನಲ್ಲಿದ್ದೀವಿ, ಮತ್ತೆ ಎಲ್ಲರೂ ಕೂಡ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡಕ್ಕಾಗುವಂಥದ್ದು ಈ ಪ್ರಕೃತಿಯನ್ನ ಮಾತ್ರ. ಈ ಪ್ರಕೃತಿಯಲ್ಲಿ ಇರುವಂತಹ ಪ್ರತಿಯೊಂದನ್ನು ಕಂಡಾಗ ಭಗವಂತನ ಸ್ಮರಣೆ ಹೇಗೆ ಮಾಡುವಂಥದ್ದು, ಆ ಒಂದು ವಿಚಾರವಾಗಿ ನಮ್ಮೆಲ್ಲರ ಮೇಲೆ ಒಂದು ಅನುಕಂಪದಿಂದ, ಕರುಣೆಯಿಂದ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾನೆ, ಅವನ ಒಂದು ಸಿರಿಗಳ ಬಗ್ಗೆ, ವೈಭವದ ಬಗ್ಗೆ ಹೇಳ್ತಾರೆ. ಪ್ರಕೃತಿಯಲ್ಲಿ ಏನೆಲ್ಲ ಇದೆ, ಯಾವ್ದೆಲ್ಲ ಶ್ರೇಷ್ಠವಾದದ್ದು ಅಂತ ನಾವು ಪರಿಗಣಿಸ್ತೀವಿ, ಅವೆಲ್ಲವೂ ಹೇಗೆ ಆ ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದು, ಆ ಶ್ರೇಷ್ಠತೆಯನ್ನು ಪಡ್ಕೊಳ್ಳೋದಕ್ಕೆ ಭಗವಂತನ ಒಂದು ಆ ಒಂದು ಏನಂತ ಹೇಳ್ತೀವಿ, ವೈಭವದ ಒಂದು ಕಿಡಿ ಅದರಲ್ಲಿ ಇರುವುದೇ ಕಾರಣ ಅನ್ನೋದನ್ನ ಇಲ್ಲಿ ಭಗವಂತ ಅನೇಕ ವಿಷಯಗಳನ್ನ ಹೇಳ್ತಾನೆ. ಯಾವುದೆಲ್ಲ ಶ್ರೇಷ್ಠವಾದದ್ದು, ಅದರಲ್ಲಿ ಏನೆಲ್ಲ ಶ್ರೇಷ್ಠತೆ ಇದೆ, ಅದಕ್ಕೆ ಭಗವಂತನ ಇರುವಿಕೆಯ ಕಾರಣಗಳಲ್ಲಿ ಕೊಡ್ತಾ ಹೋಗ್ತಾನೆ. ಮೊದಲಿಗೆ
ಭಗವಂತ ಹೇಳ್ತಾನೆ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ನಾನಿದ್ದೀನಿ ಅಂತ. ಅಂದ್ರೆ ಈ ಪರಮಾತ್ಮ ಅಂತಂದ್ರೆ ಕ್ಷೀರೋದಕಶಾಹಿ ವಿಷ್ಣು. ಆ ಏನಂತ ಹೇಳ್ತಾರೆ, ಹನುಮಂತ ಉಪದೃಷ್ಟ, ಅವನು ಮನಸ್ಸಾಕ್ಷಿಯಾಗಿ ನಾವು ಮಾಡ್ತಾ ಇರೋ ಪ್ರತಿಯೊಂದನ್ನು ಕೂಡ ನೋಡುವಂತವನು, ಮತ್ತೆ ನಮಗೆ ನಿರ್ದೇಶನಗಳನ್ನ ಕೊಡುವಂತವನು, ಅಂದ್ರೆ ಅನುಮತಿ ಕೊಡುವಂತವನು. ನಾನು ಯಾವ್ದನ್ನಾದ್ರೂ ಇಚ್ಛಿಸಿದ್ರೆ ಅದನ್ನ ಅನುಮತಿ ಕೊಡುವಂತವನು ಅಥವಾ ಅದನ್ನ ನಿರಾಕರಣೆ ಮಾಡುವಂತವನು ಪರಮಾತ್ಮ. ಮತ್ತೆ ಅವನು ಆದಿ ಮಧ್ಯ ಮತ್ತು ಅಂತ್ಯ ನಾನು ಅಂತ ಹೇಳ್ತಾನೆ. ಆದಿ ಮಧ್ಯ ಅಂತ್ಯ ಅನ್ನುವಂಥದ್ದು ಸೃಷ್ಟಿ ಸ್ಥಿತಿ ಲಯಗಳು. ಇಲ್ಲಿ ಅನೇಕ ಅವತಾರಗಳು ಇದೆ ಅಂತ ಹೇಳ್ತಾರೆ. ಭಗವಂತನ ಅವತಾರಗಳು ಯಾವ ರೀತಿ ಇದೆ ಅಂತಂದ್ರೆ, ಸಮುದ್ರ ಅಲೆಗಳನ್ನ ಹೇಗೆ ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ವೋ ಅಷ್ಟೊಂದು ಅವತಾರಗಳು ಭಗವಂತನದ್ದು ಆಗುತ್ತೆ. ಅಂದ್ರೆ ಅದರಲ್ಲಿ ಗುಂಪುಗಳನ್ನ ಮಾಡ್ತಾರೆ. ಈ ಅಂದ್ರೆ ಆ ಪ್ರತಿಯೊಂದು ಅವತಾರಗಳನ್ನ ಹೆಸರಿಸೋದಕ್ಕೆ ಆ ಲೆಕ್ಕ ಇಲ್ಲದಷ್ಟು ಅವತಾರಗಳಿದೆ. ಆದ್ರೆ ಅವುಗಳನ್ನ ಒಂದು ಆ ಗುಂಪುಗಳಲ್ಲಿ ಸೇರಿಸಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಮೂರು ಪುರುಷಾವತಾರಗಳು. ಈ ಸೃಷ್ಟಿ ಆರಂಭಕ್ಕೆ ಈ ಮೂರು ಪುರುಷಾವತಾರಗಳು ಕಾರಣ. ಅದು ಯಾವ್ದೆಲ್ಲ ಅಂತಂದ್ರೆ, ಕಾರಣೋದಕ ಶಾಯಿ ವಿಷ್ಣು, ಅವನನ್ನ ಮಹಾವಿಷ್ಣು ಅಂತಲೂ ಕರೀತಾರೆ. ನಂತರ ಅವನಿಂದ ಬರುವಂತದ್ದು ಗರ್ಭೋದಕ ಶಾಯಿ ವಿಷ್ಣು. ಕಾರಣೋದಕ ಶಾಯಿ ವಿಷ್ಣು ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ. ಗರ್ಭೋದಕ ಶಾಯಿ ವಿಷ್ಣು ಆ ಬ್ರಹ್ಮಾಂಡಗಳನ್ನ ಪ್ರವೇಶಿಸ್ತಾರೆ. ನಂತರ ಅವನ ಒಕ್ಕಳ ಬಂಡಿಯಿಂದ ಬ್ರಹ್ಮನ ಒಂದು ಜನನ ಆಗುತ್ತೆ. ಅಲ್ಲಿ ಬ್ರಹ್ಮ ಸೃಷ್ಟಿ, ಎರಡನೇ ಹಂತದ ಸೃಷ್ಟಿಯನ್ನ ಮುಂದುವರಿಸ್ತಾನೆ. ಅವನು ಸೃಷ್ಟಿ ಮಾಡಿದ ಪ್ರತಿಯೊಂದು ಜೀವಿಗಳು ಏನಿದ್ದಾರೆ ಅವರ ಹೃದಯಗಳಲ್ಲಿ ಪರಮಾತ್ಮ ಅಂದ್ರೆ ಆ ಒಂದು ಗರ್ಭೋದಕ ಶಾಯಿ ವಿಷ್ಣು ಕ್ಷೀರೋದಕ ಶಾಯಿ ವಿಷ್ಣುವಾಗಿ ವಿಸ್ತರಣೆಗೊಂಡು ಅವರೆಲ್ಲರ ಒಂದು ಹೃದಯದಲ್ಲಿ ಪ್ರವೇಶಿಸ್ತಾನೆ. ಹೀಗೆ ಪುರುಷಾವತಾರಗಳು ಅಂತ ಹೇಳ್ತಾರೆ. ನಂತರ ಗುಣಾವತಾರಗಳನ್ನು ಹೇಳ್ತಾರೆ. ಗುಣಾವತಾರಗಳು ಅಂದ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಗುಣಾವತಾರದಲ್ಲಿ ಬರ್ತಾರೆ. ಅಂದ್ರೆ ಬ್ರಹ್ಮ ಒಂದು ರಜೋಗುಣದ ಅಧಿಪತಿಯಾಗಿ, ಸತ್ವಗುಣದ ಅಧಿಪತಿಯಾಗಿ ವಿಷ್ಣು, ಮತ್ತೆ ತಮೋಗುಣದ ಅಧಿಪತಿಯಾಗಿ ಶಿವ. ಹೀಗೆ ಅವರು ಈ ಒಂದು ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾರೆ. ನಂತರ ಅನೇಕ ಮನ್ವಂತರ ಅವತಾರಗಳು ಅಂತ ಹೇಳ್ತಾರೆ. ಅಂದ್ರೆ ಮನ್ವಂತರಗಳು ಬದಲಾದಾಗೆಲ್ಲ ಭಗವಂತನ ಒಂದು ಆವಿರ್ಭಾವ ಆಗುತ್ತೆ. ಅದೇ ರೀತಿ ಯುಗಾವತಾರಗಳು, ಪ್ರತಿಯೊಂದು ಯುಗದಲ್ಲೂ ಭಗವಂತನ ಆವಿರ್ಭಾವ ಆಗುತ್ತೆ. ನಂತರ ಶಕ್ತಿಯಾವೇಶಿತ ಅವತಾರ ಅಂತ ಹೇಳ್ತಾರೆ. ಶಕ್ತಿಯಾವೇಶಿತ ಅವತಾರ ಅಂದ್ರೆ ಉದಾಹರಣೆಗೆ ನಾರದರು ಭಕ್ತಿಯ ಆವೇಶಿತ ಅವತಾರ. ನಂತರ ಕುಮಾರರು ಇವರು ಕೂಡ ಭಗವಂತನ ಅಂದ್ರೆ ಕೆಲವೊಂದು ಸಲ ಸ್ವತಃ ಭಗವಂತನೇ, ವೇದವ್ಯಾಸರು ಸ್ವತಃ ಭಗವಂತನೇ ಅಂದ್ರೆ ಶಕ್ತಿಯಾವೇಶಿತ ಅವತಾರ ಅಂತಾನೂ ಹೇಳ್ತಾರೆ. ಅಂದ್ರೆ ಭಗವಂತನ ಸ್ವಾಂಶ ವಿಸ್ತರಣೆ ಕೂಡ ಆಗ್ಬೋದು, ಅಥವಾ ಭಗವಂತನ ವಿಭಿನ್ನಾಂಶ ಆ ಜೀವಾತ್ಮನಲ್ಲಿ ಭಗವಂತನ ಒಂದು ಆವಿರ್ಭಾವ ಆಗಿ ಆ ಒಂದು ಕಾರಣಕ್ಕಾಗಿ, ಅಂದ್ರೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಅವರ ಒಂದು ಅವತಾರ ಆಗುತ್ತೆ. ಹೀಗೆ ಶಕ್ತಿ ಆವೇಶಿತ ಅವತಾರಗಳ ಬಗ್ಗೆ ಹೇಳ್ತಾರೆ. ಹೀಗೆ ಅನೇಕ ಅವತಾರಗಳು ಬರುತ್ತೆ, ಲೀಲಾ ಅವತಾರಗಳು ಅಂತೆಲ್ಲ. ಈ ಎಲ್ಲ ಆ ಅವತಾರಗಳು, ಅದರಲ್ಲಿ ನಾನೀಗ ಹೇಳಿದ್ದು ಪರಮಾತ್ಮನಾಗಿ ಬರುವಂತದ್ದು ಪುರುಷಾವತಾರಗಳ ಬಗ್ಗೆ. ನಂತರ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ ಭಗವಂತನ ಗುಣಾವತಾರಗಳ ಬಗ್ಗೆ ಹೇಳ್ತಾರೆ. ನಂತರ ನಾವು ನೋಡಿದ್ವಿ ಆದಿತ್ಯರು. ಆದಿತ್ಯರು ಅಂದ್ರೆ ಅದಿತಿಯ ಮಕ್ಕಳು. ಆ ಕಶ್ಯಪ ಮುನಿಗೆ ಇಬ್ಬರು ಹೆಂಡತಿಯರು ಇರ್ತಾರೆ. ಅಂದ್ರೆ ಅವರ ಅನೇಕ ಹೆಂಡತಿಯರಲ್ಲಿ ಇಬ್ಬರು ಅಕ್ಕ ತಂಗಿಯರು. ಅದು ಒಂದು ಅದಿತಿ, ಇನ್ನೊಂದು ದಿತಿ ಅಂತ. ಅದಿತಿಯ ಮಕ್ಕಳು ಎಲ್ಲರೂ ದೇವತೆಗಳು, ದಿತಿಯ ಮಕ್ಕಳೆಲ್ಲ ರಾಕ್ಷಸರು. ಹೀಗೆ ಅದಿತಿಗೆ 12 ಜನ ಮಕ್ಕಳು. ಆ ದ್ವಾದಶ ಆದಿತ್ಯರು ಅಂತ ಹೇಳ್ತಾರೆ. ಅದರಲ್ಲಿ ಸೂರ್ಯನು ಬರ್ತಾನೆ, ಇಂದ್ರನು ಬರ್ತಾನೆ, ಅನೇಕ ದೇವತೆಗಳು ಬರ್ತಾರೆ. ಅದರಲ್ಲಿ ಸಾರಿ ವಾಮನ ದೇವ ಮಹಾವಿಷ್ಣುವಿನ ಅವತಾರ, ಅವನು ಕೂಡ ಆವಿರ್ಭವಿಸ್ತಾನೆ. ಹಾಗೆ ಅವಳ ಒಂದು 12 ಜನ ದೇವತೆಗಳು ಯಾರೆಲ್ಲ ಇದ್ದಾರೆ ಅವರಲ್ಲಿ ಶ್ರೇಷ್ಠನಾದವನು ಮಹಾವಿಷ್ಣು, ವಾಮನ ದೇವ. ನಂತರ ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಅಂದ್ರೆ ಬೆಳಕನ್ನು ಕೊಡುವಂತಹ ಅನೇಕ ಆಮ್, ಏನಂತ ಹೇಳ್ತೀವಿ ಮೂಲಗಳಿದೆ. ಅನೇಕ ಮೂಲಗಳಿಂದ ನಾವು ಬೆಳಕನ್ನು ಪಡಿತೀವಿ. ಒಂದು ಬೆಂಕಿಯಿಂದ ಇರ್ಬೋದು, ಅಥವಾ ಒಂದು ವಿದ್ಯುತ್ ಶಕ್ತಿಯಿಂದ ಇರ್ಬೋದು, ಮತ್ತೆ ಸೂರ್ಯನಿಂದ. ಹೀಗೆ ಎಲ್ಲದಕ್ಕಿಂತ ಅತಿ ಹೆಚ್ಚು ಪ್ರಭಾವಶಾಲಿಯಾದಂತಹ ಒಂದು ಬೆಳಕಿನ ಮೂಲ ಅಂತಂದ್ರೆ ಅದು ಸೂರ್ಯ. ನಂತರ ಬರುವಂತದ್ದು ಮರುತಗಳಲ್ಲಿ ಮರೀಚಿ ಅಂತ. ಮರುತಗಳು ಅಂತಂದ್ರೆ ಈ ಒಂದು ಬೀಸುವಂತಹ ಗಾಳಿ, ಅದರಲ್ಲಿ ಮರೀಚಿ. ಹರೇ ಕೃಷ್ಣ, ಯಾರು ಮರೀಚಿ ಅಂದ್ರೆ
ಇಲ್ಲಿ ಕೊಟ್ಟಿದ್ದಾರೆ ಮಾತಾಜಿ. ಆಕಾಶದಲ್ಲಿ 50 ಬಗೆಗಳ ವಾಯುವು ಬೀಸುತ್ತದೆ. ಇವುಗಳ ನಿಯಂತ್ರಕ ದೇವತೆ ಮರೀಚಿಯು ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ ಅಂತ. ಅಂದ್ರೆ ಈ ಒಂದು ಬೀಸುವ ಗಾಳಿಯನ್ನ ನಿಯಂತ್ರಿಸುವ ದೇವತೆ ಅವನು. ಮರೀಚಿ ಅಂದ್ರೆ ಬೀಸುತ್ತಿರುವಂತಹ ಅನೇಕ ಬಗೆಯ ಗಾಳಿಗಳನ್ನ ನಿಯಂತ್ರಣ ಮಾಡುವಂತಹ ದೇವತೆ ಮರೀಚಿ. ಆ ಮರೀಚಿ ಕೂಡ ನಾನು ಅಂತ ಇಲ್ಲಿ ತಿಳಿಸ್ತಾನೆ. ಮತ್ತೆ ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಆಕಾಶ ಕಾಯಗಳು ಏನೆಲ್ಲ ಇದೆ ಅವುಗಳಲ್ಲಿ ನಮಗೆ ಸೂರ್ಯನ ನಂತರ ಹೆಚ್ಚು ಬೆಳಕನ್ನ ಅಥವಾ ಆಹ್ಲಾದಕರವಾದ ಒಂದು ತಂಪನ್ನ ಕೊಡುವಂಥದ್ದು ಅದು ಚಂದ್ರನಾಗಿದ್ದಾನೆ. ಓಕೆ, ವೇದಗಳಲ್ಲಿ ನಾನು ಸಾಮವೇದ ಅಂತ ಇಲ್ಲಿ ಹೇಳ್ತಾನೆ. ಅಂದ್ರೆ 4 ರೀತಿಯ ವೇದಗಳು ಬರುತ್ತೆ. ಯಾರಾದ್ರೂ ಹೇಳ್ತಾರೆ ಯಾವ್ದೆಲ್ಲ 4 ಬಗೆಯ ವೇದಗಳು? ಯಜುರ್ವೇದ, ಸಾಮವೇದ, ಋಗ್ವೇದ, ಅಥರ್ವ ಅಥರ್ವ. ಮಾತಾಜಿ ಅಥರ್ವ ವೇದ. ಈಗ ಅದರಲ್ಲಿ ಸಾಮವೇದ ನಾನು ಅಂತಲ್ಲಿ ಹೇಳ್ತಾನೆ. ಸಾಮವೇದ ಅಂತಂದ್ರೆ ಏನು ಅಂತಂದ್ರೆ ಅದು ಹಾಡಿನ ರೂಪದಲ್ಲಿ ಇರುವಂತದ್ದು. ನಂತರ ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ ಅಂತ. ಅಂದ್ರೆ ಆ ಅಂದ್ರೆ ದೇವತೆಗಳು, ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳು, ಆ ದೇವತೆಗಳಿಗೆಲ್ಲ ಒಬ್ಬ ರಾಜನಿದ್ದಾನೆ, ಅವನು ಇಂದ್ರ. ಮತ್ತೆ ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಇಂದ್ರಿಯಗಳನ್ನ ನಿಯಂತ್ರಣ ಮಾಡುವಂಥದ್ದು ಮನಸ್ಸು, ಆ ಮನಸ್ಸು ನಾನು ಅಂತ ಹೇಳ್ತಾನೆ. ಜೀವಿಗಳಲ್ಲಿ ನಾನು ಚೇತನ, ಅಂದ್ರೆ ನಮ್ಮ ಒಂದು ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆ ಜೀವ ಏನಿದೆ, ಆ ಒಂದು ಆತ್ಮ ಏನಿದೆ, ಭಗವಂತನ ವಿಭಿನ್ನ ಅಂಶ, ಆ ಚೈತನ್ಯ ತುಂಬುವಂತಹ ಶಕ್ತಿ, ಅದು ನಾನು ಅಂತ ಇಲ್ಲಿ ಹೇಳ್ತಾನೆ ಭಗವಂತ. 23ರಿಂದ ಹೇಳ್ಬೇಕಿತ್ತಲ್ಲ ಮಾತಾಜಿ? ಹೌದು ಮಾತಾಜಿ, 23ರಿಂದ ಸ್ಟಾರ್ಟ್ ಮಾಡಿ. ಓಕೆ, ಯಾರಾದ್ರೂ ಓದಂಗಿದ್ರೆ ಓದ್ಬೋದು, ಇಲ್ಲ ನಾನೇ ಹೇಳ್ತೇನೆ. ನಾ ಓದ್ತೀನಿ ಮಾತಾಜಿ. ಮಾತಾಜಿ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಏಕಾದಶ ರುದ್ರರು ಅಂತ ಹೇಳ್ತಾರೆ. 11 ಜನ ರುದ್ರರು, ಅದರಲ್ಲಿ ಪ್ರಮುಖನಾದವನು ಶಿವ. ಮತ್ತೆ ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ಅಂದ್ರೆ ಕೋಶಾಧಿಪತಿ. ಈ ದೇವತೆಗಳ ಒಂದು ಏನಂತ ಹೇಳ್ತಾರೆ, ಸಂಪತ್ತನ್ನು ಹೊಂದಿರುವಂತವನು ಕುಬೇರ. ನಂತರ ವಸುಗಳು ಅಂದ್ರೆ ಅಷ್ಟವಸುಗಳನ್ನ ಹೇಳ್ತಾರೆ, ಅವರಲ್ಲಿ ನಾನು ಅಗ್ನಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಪರ್ವತಗಳಲ್ಲಿ ನಾನು ಮೇರು ಪರ್ವತದ ವಿಶೇಷತೆ ಯಾರಿಗಾದ್ರೂ ಗೊತ್ತಿದೆಯಾ? ಹರೇ ಕೃಷ್ಣ, ಯಾವ್ದು ಮೇರು ಪರ್ವತ ಅಂದ್ರೆ ಅಂತ? ಒಂದು ಸಾಗರ ಮಂಥನ ಮಾಡ್ತಾರೆ, ಸಮುದ್ರ ಮಂಥನ, ಅಂದ್ರೆ ಈ ಅಮೃತವನ್ನ ಪಡೀಲಿಕ್ಕಾಗಿ ಕುಡುಗೋಲಾಗಿ ಉಪಯೋಗಿಸುವಂತದ್ದು ಈ ಮೇರು ಪರ್ವತ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಆ ರುದ್ರರಲ್ಲಿ 11 ಮಂದಿ, ಅವರಲ್ಲಿ ಶಂಕರ ಅಥವಾ ಶಿವ ಪ್ರಧಾನನಾದವನು. ಮತ್ತೆ ವಿಶ್ವದಲ್ಲಿ ತಮೋಗುಣದ ಹೊಣೆಯನ್ನು ವಹಿಸಿಕೊಂಡಿರುವಂತವನು ಪರಮಪ್ರಭುವಿನ ಅವತಾರ. ಈ ಒಂದು ಗುಣಾವತಾರದಲ್ಲಿ ಶಿವನು ಭಗವಂತನ ಒಂದು ಅವತಾರನೇ, ಆದ್ರೆ ಅವನು ತಮೋಗುಣವನ್ನ ನಿರ್ವಹಣೆ ಮಾಡುವಂತವನು. ಮತ್ತೆ ಯಕ್ಷರು ಮತ್ತೆ ರಾಕ್ಷಸರಲ್ಲಿ ಕುಬೇರ, ಅವನು ಕೋಶಾಧಿಪತಿ, ದೇವತೆಗಳ ಕೋಶಾಧಿಪತಿ, ನಂತರ ಪರಮಪ್ರಭುವಿನ ಪ್ರತಿನಿಧಿ ಕೂಡ. ಮೇರು ಪರ್ವತ, ಅದರ ಬಗ್ಗೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ಸಂಪನ್ಮೂಲಗಳ ಶ್ರೀಮತಿಗೆ ಹೆಸರಾದ ಪರ್ವತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಪರ್ವತದಲ್ಲಿ ಅನೇಕ ಸಂಪನ್ಮೂಲಗಳು, ಸಂಪತ್ತು ಅನ್ನುವಂಥದ್ದು ಇದೆ, ಐಶ್ವರ್ಯ ಅನ್ನುವಂಥದ್ದು ಇದೆ ಅಂತ. ಶ್ಲೋಕ 24. ಹರೇ ಕೃಷ್ಣ. ಪುರೋದಾಸಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಂ ಅಹಂ ಸ್ಕಂದ ಸಾರಸಾಂ ಅಸ್ಮಿ ಸಾಗರಃ. ಅನುವಾದ ಪ್ರಪಾದರಿಗೆ ಜಯವಾಗಲಿ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸ್ಸುಗಳಲ್ಲಿ ನಾನು ಸಾಗರ. ಅಂದ್ರೆ ನಾವು ಈಗಾಗಲೇ ನೋಡಿದ್ವಿ, ದೇವತೆಗಳ ಒಂದು ರಾಜ ಇಂದ್ರ, ಅವನು ಎಲ್ಲ ದೇವತೆಗಳಿಗೂ ಅಂದ್ರೆ ಎಲ್ಲ ರಾಜರಿಗೂ ರಾಜ. ಅವನ ಒಂದು ಆಸ್ಥಾನದಲ್ಲಿ ಬರುವಂತಹ ಪುರೋಹಿತರು ಬೃಹಸ್ಪತಿಗಳು, ಗುರುಗಳು. ಅವರು ಕೂಡ ಈ ಪುರೋಹಿತರು ಯಾರೆಲ್ಲ ಇದ್ದಾರೆ ಅವರ ಗುಂಪಿಗೆ ನಾಯಕ, ಅವರಲ್ಲೆಲ್ಲ ಪ್ರಮುಖರಾದವರು. ಮತ್ತೆ ಸೇನಾಧಿಪತಿಗಳು ಅಂತಂದ್ರೆ ಈ ಒಂದು ಯುದ್ಧ ಮಾಡುವಾಗ ಸೇನೆಯನ್ನು ಮುಂದುವರಿಸಿಕೊಂಡು ಹೋಗುವಂತವ್ರು, ಅವರಲ್ಲೆಲ್ಲ ಕಾರ್ತಿಕೇಯ ಅಂದ್ರೆ ಶಿವ ಮತ್ತೆ ಪಾರ್ವತಿಯ ಮಗ. ನಂತರ ಸರಸ್ಸುಗಳಲ್ಲಿ ನಾನು ಸಾಗರ, ಅಂದ್ರೆ ಹರಿಯುವಂತಹ ಎಲ್ಲ ಜಲದ ಒಂದು ಏನೆಲ್ಲ ಇದೆ
ನದಿಗಳು ಅವೆಲ್ಲದರಲ್ಲೂ ಕೂಡ ಸಾಗರ ಎಲ್ಲದಕ್ಕಿಂತ ಅತಿ ದೊಡ್ಡದು. ಅದು ಕೂಡ ಇಲ್ಲಿ ಭಗವಂತ ನಾನು ಅಂತಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ: ಸ್ವರ್ಗಲೋಕಗಳ ಮುಖ್ಯ ದೇವತೆ ಇಂದ್ರ. ಅವನಿಗೆ ದೇವಲೋಕದ ರಾಜನೆಂದು ಹೆಸರು. ಆತನು ಆಳುವ ಲೋಕವು ಇಂದ್ರಲೋಕ. ಬೃಹಸ್ಪತಿಯು ಇಂದ್ರನ ಪುರೋಹಿತ. ಇಂದ್ರನು ಎಲ್ಲರ ರಾಜರ ನಾಯಕನಾದ್ದರಿಂದ ಬೃಹಸ್ಪತಿಯು ಎಲ್ಲಾ ಪುರೋಹಿತರ ನಾಯಕ. ಇಂದ್ರನು ಎಲ್ಲಾ ರಾಜರಲ್ಲಿ ಪ್ರಮುಖನಾದಂತೆ ಪಾರ್ವತಿ ಮತ್ತು ಶಿವರ ಮಗನಾದ ಸ್ಕಂದ ಅಥವಾ ಕಾರ್ತಿಕೇಯನು ಎಲ್ಲಾ ಸೇನಾಧಿಪತಿಗಳಲ್ಲಿ ಮುಖ್ಯನು. ಜಲರಾಶಿಗಳಲ್ಲಿ ಸಮುದ್ರವೇ ಅತ್ಯಂತ ದೊಡ್ಡದು. ಕೃಷ್ಣನ ನಿರೂಪಣೆಗಳು ಅವನ ಮಹಿಮೆಯ ಸೂಚನೆಗಳು ಅಷ್ಟೇ. ಅಂದ್ರೆ ಇದೆಲ್ಲವೂ ಕೂಡ ಭಗವಂತನ ಒಂದು ಎಲ್ಲ ಸೃಷ್ಟಿಗೂ ಅವನ ಮೂಲ. ಇದೆಲ್ಲ ಯಾವ್ದೆಲ್ಲ ನಾವು ಶ್ರೇಷ್ಠ ಅಂತ ತಿಳಿತಾ ಇದೀವಿ, ಅವೆಲ್ಲವೂ ಕೂಡ ಭಗವಂತನಿಂದಲೇ ಬಂದಿರುವಂತದ್ದು. ಶ್ಲೋಕ 25. ಮಹಾಋಷೀಣಾಂ ಭೃಗು ಅಹಂ ಗಿರಾಂ ಅಸ್ಮಿ ಏಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಅನುವಾದ: ಪ್ರಭುಪಾದರಿಗೆ ಜಯವಾಗಲಿ. ಮಹರ್ಷಿಗಳಲ್ಲಿ ನಾನು ಭೃಗು, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ಇಲ್ಲಿ ಮಹರ್ಷಿಗಳಲ್ಲಿ ನಾನು ಭೃಗು ಅಂತ ಹೇಳ್ತಾ ಇದ್ದಾರೆ. ಭೃಗು ಮಹರ್ಷಿಗಳ ಯಾವ್ದಾದ್ರು ಒಂದು ಕಥೆ ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಹೇಳ್ಬೋದು. ಭೃಗು ಮಹರ್ಷಿಗಳು. ಹರೇ ಕೃಷ್ಣ ಮಾತಾಜಿ. ಭೃಗು ಮಹರ್ಷಿಗಳಿಗೆ ಎಲ್ಲಾ ಋಷಿಗಳಲ್ಲಿ ಆಯ್ಕೆ ಮಾಡಿ ಈ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠ ಅನ್ನೋದನ್ನ ಕಂಡು ಹಿಡಿಲಿಕ್ಕೆ ಕಳಿಸ್ಕೊಡ್ತಾರೆ ಮಾತಾಜಿ. ಅವಾಗ ಅವರು ಈಶ್ವರ ಬ್ರಹ್ಮನ್ ಕಡೆ ಹೋಗ್ತಾರೆ. ಬ್ರಹ್ಮನ್ ಏನು ರೆಸ್ಪೆಕ್ಟ್ ಕೊಡೋದಿಲ್ಲ. ಆಗ ಬ್ರಹ್ಮ ಅವರಿಗೆ ನೀನು ಎಂತ ದೇವರು ಅಂತ ಅವ್ರಿಗೆ ಹೇಳ್ತಾರೆ, ನಿಮ್ಗೆಲ್ಲೂ ಪೂಜೆ ಆಗ್ಬಾರ್ದು ಭೂಲೋಕದಲ್ಲಿ ಅಂತ. ಆಮೇಲೆ ಈಶ್ವರನ್ ಕಡೆ ಹೋದಾಗ ಅವರು ಹಾಗೆ ಈಶ್ವರ ಅಂತ ಸಿಟ್ಟು ಬಂದ್ಬಿಡುತ್ತೆ. ಅವನು ರುದ್ರ ಅಲ್ವಾ, ನೀ ನನಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ. ಅವಾಗ ಶಿವನಿಗೂ ಹೇಳ್ತಾರೆ, ನೀನು ಲಿಂಗ ರೂಪದಲ್ಲಿ ಪೂಜೆ ಆಗ್ತೀಯ ಭೂಮಿಯಲ್ಲಿ ಅಂತ. ಆಮೇಲೆ ವಿಷ್ಣು ಕಡೆ ಹೋಗ್ತಾರೆ. ಅವನು ಸಮುದ್ರದಲ್ಲಿ ಕ್ಷೀರೋದಕ್ಷ ಮಲ್ಗಿರ್ತಾನೆ. ಅವನು ಲಕ್ಷ್ಮೀದೇವಿ ಅವನ ಕಾಲನ್ನ ಒತ್ತುತ್ತಾ ಇರ್ತಾಳೆ. ಅವಾಗ ಒಂದೇ ಸಲ ಹೋಗ್ಬಿಟ್ಟು ಅವ್ರು ಎದೆಗ್ ಒದಿತಾರೆ. ಅವಾಗ ಸಿಟ್ಟು ಬರುತ್ತೆ ಲಕ್ಷ್ಮಿಗೆ. ಬಟ್ ಆದ್ರೆ ಭಗವಂತ ಏನ್ ಹೇಳ್ತಾನೆ, ಇಲ್ಲ ನನ್ನ ಎದೆ ಬಹಳ ಕಠೋರ ಇರ್ತೀನಿ ಅಂತ ಹೇಳ್ತಾರೆ. ಅವಾಗ ಲಕ್ಷ್ಮಿಗ್ ಬಹಳ ಸಿಟ್ಟು ಬರುತ್ತೆ. ಅವಾಗ ಅವಳು ಹೇಳ್ತಾಳೆ, ನನ್ನ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಇದೆ ನಿಮ್ದು, ಅಲ್ಲಿ ನಾನು ವಾಸ ಮಾಡ್ತೀನಿ, ಅಲ್ಲಿ ಬಂದು ನೀನ್ ಒದ್ದಿದ್ರಲ್ಲ ಅವ್ರು ಅಂತ. ಆದ್ರೆ ಭಗವಂತ ಹೇಳ್ತಾನೆ ಇಲ್ಲ ಅಂತ ಹೇಳಿ ಭೃಗು ಹೇಳ್ತಾರೆ ಇವರೇ ಶ್ರೇಷ್ಠ. ಯಾಕಂದ್ರೆ ಎಲ್ಲಾ ದೇವತೆಗಳು ನಾನ್ ಟೆಸ್ಟ್ ಮಾಡ್ದೆ, ಬ್ರಹ್ಮನ್ ನೋಡ್ದೆ ನಾನು, ಮತ್ತೆ ಶಿವನ್ ನೋಡ್ದೆ, ಅವ್ರೆಲ್ಲರಿಗೂ ಇದೆ, ಬಟ್ ವಿಷ್ಣುನೇ ಶ್ರೇಷ್ಠ ಅಂತ ಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಂದ್ರೆ ಭೃಗು ಮಹರ್ಷಿಗಳು ಏನಂತ ಹೇಳ್ತಾರೆ, ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅನ್ನೋದನ್ನ ತಿಳಿಸೋದಕ್ಕೆ ಬರ್ತಾರೆ ಒಂದು ಲೀಲೆಯ ಮೂಲಕ. ಅಂದ್ರೆ ಅವರು ಬ್ರಹ್ಮನಿಗೆ ಅವರು ಮನಸ್ಸಿನಿಂದ ಅವರು ಮರ್ಯಾದೆನ ಕೊಡೋದಿಲ್ಲ, ಅಷ್ಟಕ್ಕೆ ಅವನು ಮಾಡ್ಕೋತಾನೆ. ನಂತರ ಶಿವನಿಗೆ ಮಾತುಗಳಿಂದ ಅವನನ್ನ ಅವಮಾನ ಪಡಿಸ್ತಾನೆ. ಆಗ ಶಿವನಿಗೆ ಕೋಪ ಬರುತ್ತೆ. ಆದ್ರೆ ಮಹಾವಿಷ್ಣುವಿಗೆ ಅವನು ಕೆಲಸದ ಮೂಲಕ, ಕ್ರಿಯೆ ಮೂಲಕ ತೋರಿಸ್ತಾನೆ. ಅಂದ್ರೆ ಅವನು ಹೋಗಿ ನೇರವಾಗಿ ಅವನ ಎದೆಗೆ ಒದಿತಾನೆ. ಆಗ್ಲೂ ಕೂಡ ವಿಷ್ಣು ಅವನ ಕಾಲನ್ನ ಹಿಡಿದು ಹೇಳ್ತಾನೆ, ನನ್ನ ಹೃದಯ ತುಂಬಾ ಕಠೋರವಾದ್ದು, ನೀನೋಗಿ ಅದಕ್ಕೆ ಒದ್ದಿದ್ಯಾ, ನಿನ್ಗೆ ತುಂಬಾ ಪೆಟ್ಟಾಗಿರ್ಬೋದು ಅಂತ. ಹಾಗೆ ಅವನು ಹೇಳ್ತಾನೆ ಮಹಾವಿಷ್ಣು, ಅವನು ನಿಜವಾಗ್ಲೂ ಕೂಡ ಯಾರಿಗೆ ಕೋಪ ಬರುತ್ತೆ ಅಂತ, ಯಾರಿಗೆ ಕೋಪ ಬರುತ್ತೆ, ಯಾರಿಗೆ ಕಾಮ ಅನ್ನುವಂಥದ್ದಿದೆ ಅಂತವ್ರಿಗೆ ಕ್ರೋಧ ಅನ್ನುವಂಥದ್ದು ಬರುತ್ತೆ, ಅದನ್ನ ಅವನು ಹೇಳ್ತಾನೆ. ಭಗವಂತ ಮಹಾವಿಷ್ಣುವಿಗೆ ಕಾಮನೂ ಇಲ್ಲ, ಕ್ರೋಧನೂ ಇಲ್ಲ. ಆ ಕಾರಣದಿಂದ ಅವನಿಗೆ ಯಾರು ಅಷ್ಟು ಬೇಗ ಅವನನ್ನ ಕೋಪಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಿಳಿಸ್ಕೊಡುವಂತವನು. ನಂತರ ಆ ಭೃಗು ಮಹರ್ಷಿ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಂತರ ಕಂಪನಗಳಲ್ಲಿ ದಿವ್ಯ ಓಂಕಾರ, ಅಂದ್ರೆ ವೇದ ಮಂತ್ರಗಳಲ್ಲಿ ನಾವು ಏನೆಲ್ಲ ಮಂತ್ರಗಳನ್ನ ಹೇಳ್ತೀವಿ, ಆ ಮಂತ್ರಗಳಲ್ಲಿ ಮುಖ್ಯವಾಗಿ ನಾವು ಬಳಸುವಂತಹ ಓಂಕಾರ ಅಂದ್ರೆ ಭಗವಂತನ ನಿರಾಕಾರ ರೂಪದ ಹೆಸರು. ನಂತರ ಯಜ್ಞಗಳಲ್ಲಿ ನಾನು ಜಪಯಜ್ಞ, ಅಂದ್ರೆ ನಾವು ನೋಡ್ತೀವಿ ಅನೇಕ ಯಜ್ಞಗಳನ್ನ ನಾವು, ದ್ರವ್ಯ ಯಜ್ಞ, ಬೇರೆ ಬೇರೆ ರೀತಿಯ ಯಜ್ಞಗಳನ್ನ ಮಾಡ್ತಾರೆ, ಆ 4ನೇ ಅಧ್ಯಾಯದಲ್ಲಿ ನೋಡಿರ್ತೀವಿ. ಆದ್ರೆ ಆ ಎಲ್ಲ ಯಜ್ಞಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಖರ್ಚಾಗುತ್ತೆ ಅಲ್ವಾ. ದ್ರವ್ಯ ಯಜ್ಞ ಅಂತಂದ್ರೆ ನಾವು ಅದಕ್ಕೆ ದ್ರವ್ಯಗಳನ್ನ ಸಂಗ್ರಹಿಸಬೇಕಾಗುತ್ತೆ. ಅಂದ್ರೆ ಈ ಹಿಂದಿನ ಕಾಲದಲ್ಲಿ ರಾಜರುಗಳು ಅದನ್ನ ಮಾಡ್ತಿದ್ರು. ಆ ರೀತಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ
ಏನಂತ ಹೇಳ್ತಾರೆ, ಕ್ವಿಂಟಾಲ್ ಗಟ್ಲೆ ತುಪ್ಪ ಬೇಕು, ಮತ್ತೆ ಅದಕ್ಕೆ ಚಿನ್ನದಿಂದ ಮಾಡಿರುವಂತಹ ಪಾತ್ರೆಗಳು ಬೇಕು. ಹೀಗೆ ಆ ಒಂದು ಯಜ್ಞಕ್ಕೆ ಬಲಿ ಕೊಡೋದಕ್ಕೆ ಕೆಲವೊಂದು ಸಲ ಪ್ರಾಣಿಗಳನ್ನ ಕೂಡ ಬಳಸ್ತಾ ಇದ್ರು. ಹೀಗೆ ಆ ಯಜ್ಞ ಅನ್ನುವಂಥದ್ದು ಇರ್ತಿತ್ತು. ಆದ್ರೆ ಈ ಜಪಯಜ್ಞಕ್ಕೆ ಅದು ಯಾವುದೂ ಬೇಕಾಗಿಲ್ಲ. ಅದನ್ನ ಮಾಡೋದಕ್ಕೆ ಅಷ್ಟೆಲ್ಲ ಒಂದು ಆ ಏನಂತ ಹೇಳ್ತಾರೆ, ಸಂಗ್ರಹ ಮಾಡುವ ಅವಶ್ಯಕತೆ ಇಲ್ಲ, ಮತ್ತೆ ಅಲ್ಲಿ ಯಾವುದೇ ಹಿಂಸೆ, ಪ್ರಾಣಿ ಹಿಂಸೆ ಕೂಡ ಆಗೋದಿಲ್ಲ. ಹೀಗೆ ಜಪಯಜ್ಞವನ್ನು ನಾವು ಸುಲಭವಾಗಿ ಮಾಡಬಹುದು. ಚೈತನ್ಯ ಪ್ರಭುಗಳು ಕೊಟ್ಟಿರುವಂತಹ ಹರೇ ಕೃಷ್ಣ ಮಹಾಮಂತ್ರವನ್ನ ಯಾರೇ ಆಗ್ಲಿ ಅವರು ಜಪಿಸುವ ಮೂಲಕ ಈ ಒಂದು ಯಜ್ಞವನ್ನ ಆಚರಣೆ ಮಾಡಬಹುದು. ಈ ಯಜ್ಞಗಳಲ್ಲಿ ಜಪಯಜ್ಞ ನಾನು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ಆಗ್ಲೇ ನಾವು ನೋಡಿದ್ವಿ ಮೇರು ಪರ್ವತ ಅದು ಚಲಿಸುವಂಥದ್ದು, ಆದ್ರೆ ಹಿಮಾಲಯ ಅನ್ನುವಂಥದ್ದು ಅದು ಸ್ಥಿರವಾಗಿ ಇರುವಂಥದ್ದು. ಹಾಗೆ ಭಗವಂತ ಹೇಳ್ತಾ ಇದ್ದಾನೆ, ಆ ಹಿಮಾಲಯ ಅದು ಭಗವಂತನಿಂದ ಸೃಷ್ಟಿಯಾದದ್ದು. ಅದರ ಒಂದು ಶ್ರೇಷ್ಠತೆಗೆ ಭಗವಂತ ಕಾರಣ ಅನ್ನುವಂಥದ್ದನ್ನಲ್ಲಿ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನು ವಿವಿಧ ವರ್ಗಗಳ ಸಂತಾನ ಪ್ರಸಾರಕ್ಕಾಗಿ ಹಲವಾರು ಪುತ್ರರನ್ನು ಸೃಷ್ಟಿಸಿದನು. ಅಂದ್ರೆ ಈ ಒಂದು ಪ್ರಜೋತ್ಪತ್ತಿ ಮಾಡುವಂಥದ್ದು ಬ್ರಹ್ಮನ ಒಂದು ಉದ್ದೇಶ. ಆ ಕಾರಣಕ್ಕಾಗಿ ಅವನು ಮೊದಲು 4 ಋಷಿಗಳು, ಸನತ್ ಕುಮಾರರು, ಅವರನ್ನ ಸೃಷ್ಟಿ ಮಾಡ್ತಾನೆ. ಆದ್ರೆ ಅವರು ಭಗವಂತನ ಭಕ್ತಿಯಲ್ಲಿ ಮುಂದುವರಿತಾರೆ. ಆದ ಕಾರಣ ಅವರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡೋದಿಲ್ಲ. ನಂತರ ಅವರು ಅನೇಕ ಏನಂತ ಹೇಳ್ತಾರೆ, ಸಪ್ತ ಋಷಿಗಳನ್ನ ಸೃಷ್ಟಿ ಮಾಡ್ತಾರೆ. ಹೀಗೆ ಆ ಋಷಿಗಳಲ್ಲಿ ಭೃಗು ಮಹರ್ಷಿ ಅವರು ಅತ್ಯಂತ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ದಿವ್ಯ ಮಂತ್ರಗಳಲ್ಲಿ ಓಂಕಾರ ಕೃಷ್ಣನ ಪ್ರತಿನಿಧಿ. ಅಂದ್ರೆ ಓಂಕಾರ ಅನ್ನುವಂಥದ್ದು ಭಗವಂತನನ್ನ ಸೂಚಿಸುವಂಥದ್ದು. ಮತ್ತೆ ಎಲ್ಲ ಯಜ್ಞಗಳಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಅದು ಪರಿಶುದ್ಧವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಮ್ಮೊಮ್ಮೆ ಪಶು ಬಲಿಯನ್ನ ಕೊಡಬೇಕೆಂದು ಹೇಳುವುದುಂಟು, ಆದರೆ ಹರೇ ಕೃಷ್ಣ ಯಜ್ಞದಲ್ಲಿ ಹಿಂಸೆಯ ಪ್ರಶ್ನೆಯೇ ಇಲ್ಲ. ಅಂದ್ರೆ ನಾವು ಯಾವುದೇ ಒಂದು ಈ ರೀತಿ ಬಲಿಗಳನ್ನ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದ್ರೆ ಅದರಿಂದ ಬರುವಂತಹ ಒಂದು ಫಲ ಏನಿದೆ, ಅದು ಆ ದ್ರವ್ಯ ಯಜ್ಞದಿಂದ ನಾವು ಪಡಿತಿದ್ದಂತಹ ಫಲಕ್ಕಿಂತ ಹೆಚ್ಚು ಏನಂತ ಹೇಳ್ತಾರೆ, ಅದಕ್ಕಿಂತ ಹೆಚ್ಚಿನ ಒಂದು ಆಧ್ಯಾತ್ಮಿಕ ಪ್ರಯೋಜನವನ್ನ ನಾವು ಪಡಿತೀವಿ. ಅದು ಅತ್ಯಂತ ಸರಳವಾದದ್ದು, ಅತ್ಯಂತ ಪರಿಶುದ್ಧವಾದದ್ದು. ಲೋಕಗಳಲ್ಲಿ ಭವ್ಯವಾದದ್ದೆಲ್ಲ ಕೃಷ್ಣನ ಪ್ರತಿನಿಧಿ. ಆದ್ದರಿಂದ ಪ್ರಪಂಚದಲ್ಲಿ ಅತಿ ದೊಡ್ಡ ಪರ್ವತವಾದ ಹಿಮಾಲಯವು ಅವನ ಪ್ರತಿನಿಧಿ. ಹಿಂದಿನ ಶ್ಲೋಕದಲ್ಲಿ ಮೇರು ಪರ್ವತವನ್ನ ಹೆಸರಿಸಲಾಗಿತ್ತು. ಅದರ ಮೇರು ಪರ್ವತವು ಒಮ್ಮೊಮ್ಮೆ ಚಲಿಸುತ್ತದೆ. ಹಿಮಾಲಯವು ಮೇರು ಪರ್ವತಕ್ಕಿಂತ ಶ್ರೇಷ್ಠವಾದದ್ದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 26. ಅಶ್ವತ್ ನಾನು ಓದ್ಲಾ ಮಾತಾಡ್ತಿ? ಹಾ ಮಾತಾಜಿ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿ. ಅನುವಾದ: ವೃಕ್ಷಗಳಲ್ಲಿ ನಾನು ಅಶ್ವತ್ಥ ದೇವ, ಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಈ ಅಶ್ವತ್ಥ ವೃಕ್ಷ, ಅದರ ಶ್ರೇಷ್ಠತೆ ನಾವು ನೋಡ್ತೀವಿ. ಎಲ್ಲಾ ಒಂದು ದೇವಸ್ಥಾನಗಳಲ್ಲಿ ಈ ಒಂದು ಅಶ್ವತ್ಥ ವೃಕ್ಷ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅಶ್ವತ್ಥ ವೃಕ್ಷದಲ್ಲಿ ಎಲ್ಲಾ ದೇವತೆಗಳು ಮತ್ತೆ ಈ ಮುಖ್ಯವಾಗಿ ಏನಂತ ಹೇಳ್ತೀವಿ, ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅವರಲ್ಲಿ ಸ್ಥಿತರಾಗಿದ್ದಾರೆ ಅಂತ ಹೇಳ್ತಾರೆ. ಅದು ನಾವು ಆಧ್ಯಾತ್ಮಿಕವಾಗಿ ತಿಳಿಯೋದಾದ್ರೆ, ಈ ಅಶ್ವತ್ಥ ವೃಕ್ಷದ ಇನ್ನೊಂದು ಮಹಿಮೆ, ಈ ಒಂದು ವೈಜ್ಞಾನಿಕವಾಗಿ ಹೇಳುವಂಥದ್ದು ಏನಂದ್ರೆ, ಬೇರೆ ಮರಗಳಿಗಿಂತ ಹೆಚ್ಚು ಈ ಒಂದು ಆಮ್ಲಜನಕವನ್ನ ಅಶ್ವತ್ಥ ವೃಕ್ಷ ಕೊಡುತ್ತೆ ಅಂತ ಹೇಳ್ತಾರೆ. ಆ ಕಾರಣದಿಂದ ಹಿಂದಿನ ಕಾಲದಲ್ಲಿ ಅದನ್ನ ಪೂಜ್ಯ ಭಾವದಿಂದ ನೋಡ್ತಿದ್ರು. ಮತ್ತೆ ಅಲ್ಲಿ ಹೋಗಿ ಜನ ಅದ್ರ ಕೆಳಗಡೆ ಹೆಚ್ಚು ಸಮಯ ಕೂತ್ಕೋತಾ ಇದ್ರು. ಅಂದ್ರೆ ಅಂತಹ ಒಂದು ಒಳ್ಳೆಯ ಒಂದು ಗಾಳಿ ವಾತಾವರಣ ಮತ್ತೆ ಆಧ್ಯಾತ್ಮಿಕ ಒಂದು ವಾತಾವರಣ ಅನ್ನುವಂಥದ್ದು ಕೂಡ ಈ ಅಶ್ವತ್ಥ ವೃಕ್ಷದಿಂದ ನಮ್ಗೆ ಸಿಗುತ್ತೆ ಅಂತ. ಮತ್ತೆ ದೇವ ಋಷಿಗಳಲ್ಲಿ ನಾರದರು ಅಂದ್ರೆ ಅವರು ನಾರದ ಅಂತ ಹೇಳ್ತಾರೆ. ನಾರದ ಅಂದ್ರೆ ನಾರಾಯಣನನ್ನ ಎಲ್ಲರಿಗೂ ಕೊಡುವಂತವನು ಅಂತ. ಅಂದ್ರೆ ಹೇಗೆ ಅಂತಂದ್ರೆ, ಅವರು ಸದಾ ತ್ರಿಲೋಕ ಸಂಚಾರಿ ಅಂತ ಹೇಳ್ತಾರೆ. ತ್ರಿಲೋಕ ಸಂಚಾರಿ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಯಾವುದೇ ಲೋಕಕ್ಕೆ ಅವರು ಯಾವಾಗ ಬೇಕಾದ್ರೂ ಪ್ರವೇಶ ಮಾಡುವಂತಹ ಒಂದು ಅರ್ಹತೆಯನ್ನ ಪಡೆದಿದ್ದಾರೆ. ಏನಂತ ಹೇಳ್ತಾರೆ ಅಂದ್ರೆ, ಈ ಬ್ರಹ್ಮಾಂಡದಿಂದ ಆಚೆಗೆ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಅದರ ಒಂದು ಪದರಗಳು ಹೇಗಿದೆ ಅಂದ್ರೆ, ಅದು ಒಂದಕ್ಕಿಂತ ಒಂದು 10 ಪಟ್ಟು ಅದ್ರ ಶಕ್ತಿಶಾಲಿಯಾಗಿ ಮತ್ತೆ ತುಂಬಾ ಸುದೃಢವಾಗಿರುತ್ತೆ. ಅದನ್ನ ದಾಟಿ ಯಾವ ಒಂದು ಆತ್ಮನ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ನಾರದರು ಅವರು ಬರೀ ಭೌತಿಕ ಜಗತ್ತಿನಲ್ಲಿ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಅವರಿಗೆ ಪ್ರವೇಶ ಇದೆ ಅಂತ. ಅಂದ್ರೆ ಅವರು ಭಗವಂತನ ಶುದ್ಧ ಭಕ್ತರಾದ ಕಾರಣ, ಸದಾ ಭಗವಂತನ ಸೇವೆಯಲ್ಲಿ ತೊಡಗಿರುವ ಕಾರಣ ಅವರಿಗೆ ಅಂತಹ ಒಂದು ಅರ್ಹತೆಗಳನ್ನ ಭಗವಂತ ನೀಡಿದ್ದಾನೆ ಅಂತ. ಅಂತಹ ಶ್ರೇಷ್ಠ ನಾರದರು ಭಗವಂತನ ಒಂದು
ಒಂದು ಅದ್ಭುತವಾದ ಕೊಡುಗೆ. ಮತ್ತೆ ಗಂಧರ್ವರಲ್ಲಿ ನಾನು ಚಿತ್ರರಥ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಚಿತ್ರರಥ ಅಂತಂದ್ರೆ ಸುಮಧುರವಾಗಿ, ಈ ಗಂಧರ್ವರು ಅಂತಂದ್ರೆ ಅವರು ಹಾಡುವಂತವ್ರು. ಅದರಲ್ಲಿ ಪ್ರಮುಖನಾದವನು ಚಿತ್ರರಥ. ಇವನ ಒಂದು ವಿಶೇಷತೆ ಏನಂತ ಹೇಳ್ತಾರೆ ಅಂದ್ರೆ, ಅವನು ಅರ್ಜುನನಿಗೆ ಒಂದು ಅಜ್ಞಾತವಾಸ ಸಮಯದಲ್ಲಿ ಸಹಾಯ ಆಗೋದಕ್ಕೆ ಅವನು ದೇವತೆಗಳು ಸ್ವರ್ಗಕ್ಕೆ ಹೋಗ್ತಾನೆ. ಅಲ್ಲಿ ಚಿತ್ರರಥನಿಂದ ಒಂದು ಹಾಡನ್ನ ಕಲಿತಾನೆ, ಹಾಡುವ ಒಂದು ಕಲೆಯನ್ನ ಕಲಿತಾನೆ ಅಂತ ಹೇಳ್ತಾರೆ. ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ, ಇಲ್ಲಿ ಹೇಳ್ತಿರುವಂತಹ ಕಪಿಲ ಮುನಿ ಯಾರು ಅಂತಂದ್ರೆ, ಅವನು ದೇವಹೂತಿಯ ಮಗ ಕಪಿಲ ಮುನಿ ಅಂತಂದ್ರೆ ಅವನು ಕೂಡ ಭಗವಂತನ ಒಂದು ಏನಂತ ಹೇಳ್ತೀವಿ ಅವತಾರ. ಅವನು ಈ ಒಂದು ಏನಂತ ಹೇಳ್ತಾರೆ ಸಾಂಖ್ಯ ಯೋಗವನ್ನ ಪ್ರತಿಪಾದಿಸ್ತಾನೆ. ಸಾಂಖ್ಯ ಯೋಗದ ಮೂಲಕ ಅವನು ಈ ಒಂದು ಏನಂತ ಹೇಳ್ತೀವಿ ವಿಶ್ಲೇಷಣಾತ್ಮಕ ಒಂದು ಅಧ್ಯಯನ ಮಾಡುವ ಮೂಲಕ ಪರಮಾತ್ಮನನ್ನ ತಿಳಿಯುವಂಥದ್ದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಅತ್ಯಂತ ಎತ್ತರವಾದ ಮತ್ತು ಸುಂದರವಾದ ಮರಗಳಲ್ಲಿ ಅಶ್ವತ್ಥ ವೃಕ್ಷವು ಒಂದು. ಭಾರತದಲ್ಲಿ ಜನರು ತಮ್ಮ ಪ್ರತಿದಿನದ ಬೆಳಗಿನ ಧಾರ್ಮಿಕ ವಿಧಿಗಳಲ್ಲಿ ಒಂದೆನ್ನುವಂತೆ ಈ ವೃಕ್ಷವನ್ನ ಪೂಜಿಸುತ್ತಾರೆ. ದೇವತೆಗಳಲ್ಲಿ ಅವರು ನಾರದರನ್ನು ಪೂಜಿಸುತ್ತಾರೆ. ನಾರದನು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತ ಎಂದು ಭಾವಿಸಲಾಗಿದೆ. ಅವನು ಭಕ್ತನಾಗಿ ಶ್ರೀಕೃಷ್ಣನ ಪ್ರತಿನಿಧಿಯೂ ಹೌದು. ಗಂಧರ್ವ ಲೋಕದಲ್ಲಿ ಬಹು ಮಧುರವಾಗಿ ಹಾಡುವವರಿದ್ದಾರೆ. ಅವರಲ್ಲಿ ಅತ್ಯಂತ ಮಧುರ ಗಾಯಕ ಚಿತ್ರರಥ. ಪರಿಪೂರ್ಣ ಜೀವಿಗಳಲ್ಲಿ ದೇವಹೂತಿಯ ಮಗ ಕಪಿಲನು ಕೃಷ್ಣನ ಪ್ರತಿನಿಧಿ. ಅವನನ್ನು ಕೃಷ್ಣನ ಅವತಾರ ಎಂದು ಭಾವಿಸುತ್ತಾರೆ. ಅವನ ತತ್ವಜ್ಞಾನವು ಶ್ರೀಮದ್ ಭಾಗವತದಲ್ಲಿ ಪ್ರಸ್ತಾಪಿಸಿದೆ. ಅಂದ್ರೆ ಅವನ ಒಂದು ವಿಷಯವನ್ನ ನಾವು ಹೆಚ್ಚು ತಿಳಿಬೇಕಾದ್ರೆ ಶ್ರೀಮದ್ ಭಾಗವತದಲ್ಲಿ ಸಿಗುತ್ತೆ. ಮುಂದೆ ಮತ್ತೊಬ್ಬ ಕಪಿಲನು ಖ್ಯಾತಿ ಪಡೆದನು. ಅಂದ್ರೆ ಇನ್ನೊಬ್ಬ ಕಪಿಲ ಕೂಡ ಇದ್ದಾನೆ. ಅವನು ಕೂಡ ಖ್ಯಾತಿ ಅಂದ್ರೆ ಫೇಮಸ್ ಆಗಿದ್ದಾನೆ. ಆದ್ರೆ ಅವನನ್ನ ಇಲ್ಲಿ ಹೇಳ್ತಾ ಇಲ್ಲ, ಅವನು ನಾಸ್ತಿಕ. ಆದ್ರೆ ಇವರಿಬ್ಬರಲ್ಲಿ ವ್ಯತ್ಯಾಸ ಇದೆ. ಆದ್ರೆ ಇಲ್ಲಿ ಭಗವಂತ ತಿಳಿಸ್ತಾ ಇರುವಂತದ್ದು ದೇವಹೂತಿಯ ಮಗನಾದ ಕಪಿಲನ ಬಗ್ಗೆ. ಶ್ಲೋಕ 27. ಉಚ್ಚೈಶ್ರವಾಸ್ ಅಶ್ವನಾಂ ವಿದ್ಧಿ ಮಾಂ ಅಮೃತ ಉದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚಾನರಾಧಿಪಂ. ಅನ್ನುವಂತ ಅಶ್ವಗಳಲ್ಲಿ ನಾನು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ಉದ್ಭವವಾದ ಉಚ್ಚೈಶ್ರವಸ್ಸು ಎಂದು ತಿಳಿ. ಗಜೇಂದ್ರರಲ್ಲಿ ನಾನು ಐರಾವತ, ಮನುಷ್ಯರಲ್ಲಿ ನಾನು ರಾಜ. ಅಂದ್ರೆ ಈ ಒಂದು ಸಮುದ್ರ ಮಂಥನ ನಡೆದಾಗ ಅಲ್ಲಿ ಅನೇಕ ಆದ್ರೆ ಅಮೃತ ಮಾತ್ರ ಸಿಗ್ಲಿಲ್ಲ, ಅಮೃತದ ಜೊತೆ ವಿಷ ಕೂಡ ಬರುತ್ತೆ. ಅದೇ ಸಮಯದಲ್ಲಿ ಅಲ್ಲಿ ಅನೇಕ ದಿವ್ಯವಾದ ಬೇರೆ ಬೇರೆ ಈ ಒಂದು ಅಸ್ತ್ರಗಳು, ಶಸ್ತ್ರಗಳು, ಮತ್ತೆ ಈ ರೀತಿ ಒಂದು ಗಜೇಂದ್ರ ಮತ್ತೆ ಐರಾವತ ಇವರೆಲ್ಲರೂ ಐರಾವತ ಮತ್ತೆ ಉಚ್ಚೈಶ್ರವ ಅನ್ನುವಂಥ ಕುದುರೆ ಇವೆಲ್ಲವೂ ಕೂಡ ಅಲ್ಲಿಂದ ಸಮುದ್ರ ಮಂಥನದಿಂದ ಉದ್ಭವವಾಗುತ್ತೆ. ಆ ಒಂದು ಯಾವ್ದೆಲ್ಲ ಒಂದು ಶ್ರೇಷ್ಠವಾದಂತ ಆ ಉಚ್ಚೈಶ್ರವ ಅಥವಾ ಇಂದ್ರನ ಬಳಿ ಇರುವಂತಹ ಒಂದು ಐರಾವತ ಇವೆಲ್ಲವೂ ಕೂಡ ಭಗವಂತನ ಒಂದು ದಿವ್ಯ ಅಂಶ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯರಲ್ಲಿ ರಾಜ ಭಗವಂತನ ರಾಜ ಯಾರು ಅಂತಂದ್ರೆ ಭಗವಂತನ ಒಂದು ಪ್ರತಿನಿಧಿಯಾಗಿ ರಾಜ ಪ್ರಜೆಗಳನ್ನ ಅವನು ಪಾಲಿಸ್ತಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಭಕ್ತರಾದ ದೇವತೆಗಳು ಅಸುರರು ಒಮ್ಮೆ ಸಮುದ್ರವನ್ನು ಕಡೆದರು. ಈ ಮಂಥನದಿಂದ ಅಮೃತ ಮತ್ತು ವಿಷ ಎರಡೂ ಹೊರಬಂದವು. ಶಿವನು ವಿಷವನ್ನು ಕುಡಿದನು. ಅಮೃತ ಮಂಥನದಿಂದ ಅನೇಕ ವಸ್ತುಗಳು ಹುಟ್ಟಿದವು. ಅವುಗಳಲ್ಲಿ ಉಚ್ಚೈಶ್ರವಸ್ಸು ಎಂಬ ಹೆಸರಿನ ಕುದುರೆಯೂ ಒಂದು. ಅಮೃತ ಮಂಥನದಿಂದ ಮೂಡಿ ಬಂದ ಮತ್ತೊಂದು ಪ್ರಾಣಿ ಐರಾವತ ಎನ್ನುವ ಆನೆ. ಎರಡೂ ಪ್ರಾಣಿಗಳು ಅಮೃತ ಮಂಥನದಿಂದ ಬಂದಿದ್ದರಿಂದ ಅವಕ್ಕೆ ವಿಶೇಷ ಮಹತ್ವ. ಅವು ಕೃಷ್ಣನ ಪ್ರತಿನಿಧಿಗಳು. ಮನುಷ್ಯರಲ್ಲಿ ರಾಜನು ಕೃಷ್ಣನ ಪ್ರತಿನಿಧಿ. ಅಂದ್ರೆ ರಾಜ ಅಂತಂದ್ರೆ ಭಗವಂತನ ಪ್ರತಿನಿಧಿ. ಏಕೆಂದರೆ ಕೃಷ್ಣನು ವಿಶ್ವವನ್ನು ಪಾಲಿಸುತ್ತಾನೆ. ತಮ್ಮ ದೈವ ಭಕ್ತಿ ಮತ್ತು ಧಾರ್ಮಿಕ ಗುಣಗಳಿಗಾಗಿ ನೇಮಿತರಾದ ರಾಜರು ತಮ್ಮ ರಾಜ್ಯಗಳ ಪಾಲಕರು. ಮಹಾರಾಜ ಯುಧಿಷ್ಠಿರ, ಮಹಾರಾಜ ಪರೀಕ್ಷಿತ ಮತ್ತು ಶ್ರೀರಾಮನಂತಹ ರಾಜರು ಬಹು ಧರ್ಮಿಷ್ಠ ಅರಸರಾಗಿದ್ದರು ಮತ್ತು ಸದಾ ಪ್ರಜೆಗಳ ಯೋಗಕ್ಷೇಮವನ್ನು ಕುರಿತು ಚಿಂತಿಸುತ್ತಿದ್ದರು. ವೇದ ಸಾಹಿತ್ಯದಲ್ಲಿ ರಾಜರನ್ನು ದೇವರ ಪ್ರತಿನಿಧಿ ಎಂದು ಪರಿಗಣಿಸಿದೆ. ಆದರೆ ಈ ಯುಗದಲ್ಲಿ ಧಾರ್ಮಿಕ ತತ್ವಗಳು ಭ್ರಷ್ಟವಾಗಿ ರಾಜತ್ವವು ಕ್ಷೀಣಗತಿಗೆ ಬಂದಿತು, ಈಗ ಕೊನೆಗೊಂಡಿದೆ. ಆದರೆ ಹಿಂದಿನ ಕಾಲದಲ್ಲಿ ಧರ್ಮಿಷ್ಠ ರಾಜರ ಆಳ್ವಿಕೆಯಲ್ಲಿ ಜನರು ಇನ್ನೂ ಸುಖವಾಗಿದ್ದರು ಎಂದು ತಿಳಿದುಕೊಳ್ಳಬೇಕು. ಅಂದ್ರೆ ಈಗಿನ ಒಂದು ಪ್ರಭುಪಾದರು ಏನಂತ ಹೇಳ್ತೀವಿ ವರ್ತಮಾನ ಪರಿಸ್ಥಿತಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗಿನ ಕಾಲದಲ್ಲಿ ರಾಜರ ಆಳ್ವಿಕೆ ಇಲ್ಲ. ಈಗ ಯಾವ ರೀತಿ ಆಳ್ವಿಕೆ ಇದೆ ನಮ್ಮಲ್ಲಿ? ಹರೇ ಕೃಷ್ಣ. ನಮ್ಮನ್ನ ರಾಜರು ಆಳ್ತಾ ಇದ್ದಾರಾ? ಪ್ರಜಾಪ್ರಭುತ್ವ ಮಾತಾಜಿ.
ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದಾರೆ. ಪ್ರಜೆಗಳ ಪ್ರತಿನಿಧಿಗಳು. Yes. ಪ್ರಜೆಗಳೇ ಪ್ರತಿನಿಧಿಗಳು ಅಂತ. ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜರು ಹೇಗಿದ್ರು ಅಂದ್ರೆ ಧರ್ಮಿಷ್ಠರಾಗಿದ್ರು. ಅವರ ಒಂದು ಮೂಲ ಉದ್ದೇಶ ಏನಾಗಿತ್ತು ಅಂತಂದ್ರೆ ಉತ್ತಮ ಒಂದು ಆಳ್ವಿಕೆಯನ್ನ ಸಮಾಜಕ್ಕೆ ಪ್ರಜೆಗಳಿಗೆ ಕೊಡುವಂಥದ್ದು, ಅವರ ಯೋಗಕ್ಷೇಮವನ್ನು ಕುರಿತು ಚಿಂತಿಸುವಂಥದ್ದು ಅವರ ಆ ವಿಷಯ. ಅಂದ್ರೆ ಅವರು ಆ ರೀತಿ ರಾಜ್ಯಭಾರ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಹೇಗಿದೆ ಅಂತಂದ್ರೆ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾ ಇದ್ರು. ಎಂತಹ ರಾಜ ಇರ್ತಾ ಇದ್ದ ಅವನು ಪ್ರಜೆಗಳು ಆ ರೀತಿ ಇರ್ತಾರೆ ಅಂತ. ಈಗ ಯಾವ ರೀತಿ ಒಂದು ಆಳ್ವಿಕೆ ಅಂತಂದ್ರೆ ಯಥಾ ಪ್ರಜಾ ತಥಾ ರಾಜ ಅಂತ. ಈಗ ಬಂದಿರುವಂತಹ ರಾಜಕಾರಣಿಗಳು ಎಂತವ್ರನ್ನ ನಮ್ಮ ಪ್ರಜೆಗಳು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಪ್ರಜೆಗಳ ಒಂದು ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಅದಕ್ಕೆ ತಕ್ಕಂತ ಒಬ್ಬ ರಾಜ ಬರ್ತಾ ಇದ್ದಾನೆ ಅಂತ. ಈಗಿನ ಪ್ರಜೆಗಳು ಎಂತವ್ರಾಗಿದ್ದಾರೆ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಆಮಿಷ ಕೊಟ್ರೆ ಸಾಕು, ಅವರು ತಮ್ಮನ್ನೇ ತಾವು ಯಾರಿಗಾದ್ರೂ ಮಾರ್ಕೊಳ್ಳೋಕೆ ಸಿದ್ಧರಿರ್ತಾರೆ ಅಂತ. ಅಂತಹ ಪ್ರಜೆಗಳು ಎಂತ ರಾಜನನ್ನ ಆಯ್ಕೆ ಮಾಡ್ಕೊತಾ ಇದ್ದಾರೆ, ಅವರಂತದೇ ಇನ್ನೊಬ್ಬ ಲಂಚಕೋರರನ್ನ ರಾಜನನ್ನಾಗಿ ಆಯ್ಕೆ ಮಾಡ್ಕೊತಾ ಇದ್ದಾರೆ ಅಂತ. ಈಗಿನ ಕಾಲದಲ್ಲಿ ಇರುವಂತಹ ಪ್ರಜೆಗಳು ಯಾರನ್ನು ಕೂಡ ಆರೋಪ ಮಾಡೋ ಹಾಗಿಲ್ಲ ಈ ರಾಜಕಾರಣಿ ಸರಿ ಇಲ್ಲ ಅಂತ. ಯಾಕಂದ್ರೆ ಅವನನ್ನ ಆಯ್ಕೆ ಮಾಡ್ಕೊಳ್ತಾ ಇರೋರೇ ಇವರು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಆ ರೀತಿ ಇರ್ಲಿಲ್ಲ. ರಾಜರುಗಳನ್ನ ಮತ್ತೆ ರಾಜರಿಗೆ ಸಲಹೆ ಕೊಡುವಂತವ್ರು ಎಲ್ಲರೂ ಕೂಡ ಯಾವ ರೀತಿ ಇದ್ರು ಅಂತಂದ್ರೆ ಅಂತಹ ಒಂದು ಶ್ರೇಷ್ಠ ವ್ಯಕ್ತಿಗಳು, ಋಷಿ ಮುನಿಗಳು ಸಲಹೆ ಪಡೆದು ರಾಜರು ರಾಜ್ಯಭಾರ ಮಾಡ್ತಿದ್ರು. ರಾಜರು ಕ್ಷತ್ರಿಯರಾಗಿದ್ರು ಕೂಡ ಅವರು ಸ್ವತಃ ರಾಜ್ಯಭಾರ ಮಾಡುವಂತಹ ಒಂದು ಇದಿರ್ಲಿಲ್ಲ. ಅಂದ್ರೆ ಅವರು ಸಲಹೆಗಳನ್ನ ಪಡಿಬೇಕಾಗಿತ್ತು. ಯಾರಿಂದ ಅಂತಂದ್ರೆ ಈ ಒಂದು ಋಷಿ ಮುನಿಗಳಿಂದ ಮತ್ತೆ ಶ್ರೇಷ್ಠ ಜ್ಞಾನವನ್ನು ಪಡೆದವರಿಂದ ಅವರು ಸಲಹೆಗಳನ್ನ ಪಡೆದು ಆ ಮೂಲಕ ರಾಜ್ಯಭಾರ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ ಅಂತಹ ಒಂದು ಶ್ರೇಷ್ಠ ವ್ಯಕ್ತಿಗಳು ಇಲ್ಲ, ಮತ್ತೆ ಸಲಹೆಗಾರರು ಇಲ್ಲ. ಇವಾಗ ಇರುವಂತವರೆಲ್ಲ ಯಾವುದೇ ಒಂದು ಸರಿಯಾದ ಜ್ಞಾನ ಇಲ್ಲದೆ ಇರುವಂತಹ ಜನ. ಅಂತವ್ರು ಅವರಿಗಿಂತ ಜ್ಞಾನದಲ್ಲಿ ಯಾರು ತುಂಬಾ ಕಡಿಮೆ ಇದ್ದಾನೋ ಅಂತವರನ್ನ ಆ ಸ್ಥಾನಕ್ಕೆ ಆಯ್ಕೆ ಮಾಡಿ ಕೂರಿಸುವಂಥದ್ದು. ಶ್ಲೋಕ 28. ಆಯುಧಾನಾನಾಂ ಅಹಂ ವಜ್ರಂ ಧೇನೂನಾಂ ಅಸ್ಮಿ ಕಾಮಧು ಪ್ರಜಾನಾಶ್ಚಾಸ್ಮಿ ಕಂದರ್ಪ ಸರ್ಪಾಣಾಂ ಅಸ್ಮಿ ವಾಸುಕಿ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ನಾನು ಸುರಭಿ, ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ ಪ್ರೇಮದೇವತೆ, ಸರ್ಪಗಳಲ್ಲಿ ನಾನು ವಾಸುಕಿ. ಅಂದ್ರೆ ಇಲ್ಲಿ ಆಯುಧಗಳಲ್ಲಿ ವಜ್ರಾಯುಧದ ಕತೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ವಜ್ರಾಯುಧ ಅಂದ್ರೆ ಯಾವುದು ಅಂತ? ಯಾರ ಆಯುಧ ವಜ್ರಾಯುಧ ಅಂದ್ರೆ? ಇಂದ್ರನ ಆಯುಧ ಮಾತಾಜಿ. ಹರೇ ಕೃಷ್ಣ. ಹಾ, ಇಂದ್ರನ ಆಯುಧ. ಆದ್ರೆ ಇಂದ್ರನ ಆಯುಧ ಅವನಿಗೆ ಹೇಗೆ ಸಿಕ್ತೋದು ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ವೃತ್ತಾಸುರ ಅನ್ನುವಂತ ಅಸುರರನ್ನ ಕೊಲ್ಲೋದಕ್ಕೆ ಅವ್ರಿಗೆ ಆಯುಧ ಬೇಕಾಗುತ್ತೆ. ಆ ಆಯುಧವನ್ನ ಯಾವ ರೀತಿ ಅವ್ರು ಪಡ್ಕೋತಾರೆ ಅಂದ್ರೆ ಒಬ್ಬ ಋಷಿ ಮುನಿ, ಅವನ ದದೀಚಿ ಅಂತ ಅವನ ಹೆಸರು, ಅವನು ತನ್ನನ್ನ ತಾನು ಈ ಒಂದು ಆಯುಧ ಪಡ್ಕೊಳ್ಳೋದಕ್ಕೋಸ್ಕರ ತನ್ನನ್ನ ತಾನು ಕೊಟ್ಕೋತಾನೆ. ಅಂದ್ರೆ ಅವನು ಸತ್ತ ಮೇಲೆ ಅವನ ಒಂದು ಬೆನ್ನು ಮೂಳೆ ಏನಿದೆ ಅದರಿಂದ ಈ ಒಂದು ಆಯುಧವನ್ನ ಮಾಡಿದ್ದಾರೆ. ಅಂತಹ ಆಯುಧ ಒಂದು ವಜ್ರಾಯುಧ ಅನ್ನುವಂಥದ್ದು ಅದು ಕೂಡ ಭಗವಂತನ ಪ್ರತಿನಿಧಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಗೋವುಗಳಲ್ಲಿ ಸುರಭಿ ಅಂದ್ರೆ ಈ ಒಂದು ಹಸುಗಳು ಯಾವಾಗ ಹಾಲು ಕೊಡುತ್ತೆ ಹರೇ ಕೃಷ್ಣ, ಸಾಧಾರಣವಾಗಿ ಹಾಕಿದಾಗ ಮಾತಾಜಿ ಕರು ಹಾಕಿದಾಗ ನಮ್ಗೆ ಹಾಲು ಕೊಡುತ್ತೆ. ಆದ್ರೆ ಅದು ದಿನದಲ್ಲಿ ಎಲ್ಲಾ ಸಮಯದಲ್ಲೂ ಹಾಲು ಸಿಗುತ್ತೆ ನಮ್ಗೆ ಅದ್ರ ಹತ್ರ? ಇಲ್ಲ ಮಾತಾಜಿ, ಬೆಳಿಗ್ಗೆ ಮತ್ತೆ ಸಾಯಂಕಾಲ. ಬೆಳಗ್ಗೆ ಮತ್ತೆ ಸಂಜೆ ನಮ್ಗೆ ಹಾಲು ಕೊಡುತ್ತೆ. ಆದ್ರೆ ಈ ಗೋವು ಏನು ಸುರಭಿ ಅನ್ನುವಂತ ಹಸುಗಳಿದೆ, ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತವು ಲಕ್ಷಾಂತರ ಹಸುಗಳು ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಗೋಲೋಕ ಬೃಂದಾವನದಲ್ಲಿ ಇವೆ. ಅವುಗಳ ಹೆಸರು ಸುರಭಿ ಅಂತ ಕರೀತಾರೆ. ಈ ಹಸುಗಳು ಹೇಗೆ ಅಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ಆ ಒಂದು ಹಸುಗಳಿಂದ ನಾವು ಹಾಲನ್ನ ಪಡಿಬಹುದು. ಅಂತಹ ಒಂದು ಸುರಭಿಗಳನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅವು ಭಗವಂತನ ಪ್ರತಿನಿಧಿ ಅಂತ. ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ ಪ್ರೇಮ ದೇವತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಪ್ರೇಮ ದೇವತೆ ಏನಿದ್ದಾನೆ ಅವನು ಎಲ್ಲ ಪ್ರಜೋತ್ಪತ್ತಿ ಅಂತಂದ್ರೆ ಮನುಷ್ಯರು ಮಾತ್ರ ಅಲ್ಲ, ಎಲ್ಲ ಒಂದು ಪ್ರಾಣಿಗಳು, ಪಕ್ಷಿಗಳು ಅಥವಾ ಈ ಒಂದು ಕ್ರಿಮಿಕೀಟಗಳು ಅವೆಲ್ಲವೂ ಕೂಡ ಉತ್ಪತ್ತಿ ಆಗ್ಬೇಕು ಅಂತಂದ್ರೆ ಈ ಒಂದು ಪ್ರೇಮ ದೇವತೆ ಅವನು ಕಾರಣ.
ನಂತರ ಬರುವಂತದ್ದು ಸರ್ಪಗಳಲ್ಲಿ ನಾನು ವಾಸುಕಿ. ಈ ಒಂದು ಪ್ರೇಮ ದೇವತೆ ಬಗ್ಗೆ ಇನ್ನು ವಿಶೇಷವಾಗಿ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ, ಸರಿಯಾದ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಅಂದ್ರೆ ಅವರನ್ನ ಭಕ್ತಿ ಮಾರ್ಗದಲ್ಲಿ ತರಲಿಕ್ಕೆ ಸಾಧ್ಯ ಆಗುವಂತಹ ಮಕ್ಕಳಿಗೆ ಜನ್ಮ ಕೊಡುವಂತಹ ರೀತಿಯನ್ನ ಮಾತ್ರ ಇಲ್ಲಿ ಭಗವಂತನ ಪ್ರತಿನಿಧಿ ಅಂತ ಹೇಳ್ತಾ ಇದ್ದಾರೆ ಹೊರತು, ಈ ಒಂದು ಭೋಗದ ರೀತಿಯಲ್ಲಿ ಏನಂತ ಹೇಳ್ತಾರೆ, ಯಾರು ಆ ಒಂದು ಕಾಮವನ್ನು ಬಳಸ್ತಾರೆ ಆ ಒಂದು ವಿಚಾರದಲ್ಲಿ ಭಗವಂತನ ಪ್ರತಿನಿಧಿ ಅದು ಅಂತ ಇಲ್ಲಿ ಹೇಳುವಂತದ್ದಲ್ಲ ಅಂತ ಇಲ್ಲಿ ತಿಳಿಸ್ತಾರೆ. ಸರ್ಪಗಳಲ್ಲಿ ನಾನು ವಾಸುಕಿ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ವಜ್ರಾಯುಧ ಅಥವಾ ಸಿಡಿಲು ನಿಜವಾಗಿಯೂ ಬಲಶಾಲಿಯಾದದ್ದು. ವಜ್ರಾಯುಧ ಅಥವಾ ಸಿಡಿಲು ನಿಜವಾಗಿಯೂ ಬಲಶಾಲಿಯಾದದ್ದು. ಅದು ಕೃಷ್ಣನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಆಧ್ಯಾತ್ಮಿಕ ಗಗನದಲ್ಲಿರುವ ಕೃಷ್ಣ ಲೋಕದಲ್ಲಿ ಯಾವಾಗಲೂ ಕರೆದರೂ ಹಾಲು ಕೊಡುವ ಹಸುಗಳಿವೆ. ಅವು ಮನುಷ್ಯರು ಎಷ್ಟು ಬಯಸಿದರೆ ಅಷ್ಟು ಹಾಲನ್ನು ಕೊಡುತ್ತವೆ. ನಿಜ, ಇಂತಹ ಗೋವುಗಳು ಐಹಿಕ ಲೋಕದಲ್ಲಿ ಇಲ್ಲ, ಆದರೆ ಕೃಷ್ಣ ಲೋಕದಲ್ಲಿ ಅವುಗಳ ಪ್ರಸ್ತಾಪ ಇದೆ. ಪ್ರಭುವು ಇಂತಹ ಅನೇಕ ಗೋವುಗಳನ್ನು ಇಟ್ಟುಕೊಂಡಿದ್ದಾನೆ. ಅವುಗಳಿಗೆ ಸುರಭಿ ಎಂದು ಹೆಸರು. ಭಗವಂತನು ಸುರಭಿ ಗೋವುಗಳನ್ನು ನೋಡಿಕೊಳ್ಳುವುದರಲ್ಲಿ ನಿರತರಾಗಿರುತ್ತಾನೆ ಎಂದು ಹೇಳಲಾಗಿದೆ. ಕಂದರ್ಪ ಎಂದರೆ ಸತ್ಪುತ್ರರ ಪ್ರಾಪ್ತಿಗಾಗಿ ಇರುವ ಕಾಮಾಪೇಕ್ಷೆ. ಆದ್ದರಿಂದ ಕಂದರ್ಪನು ಕೃಷ್ಣನ ಪ್ರತಿನಿಧಿ. ಕೆಲವೊಮ್ಮೆ ಇಂದ್ರಿಯ ಸುಖಕ್ಕಾಗಿಯೇ ಪ್ರತಿಕ್ರೀಡೆ ಆಡುವುದುಂಟು. ಅಂತಹ ಪ್ರತಿಕ್ರೀಡೆಯು ಕೃಷ್ಣನ ಪ್ರತಿನಿಧಿ ಅಲ್ಲ, ಆದರೆ ಒಳ್ಳೆಯ ಮಕ್ಕಳ ಜನನಕ್ಕಾಗಿ ನಡೆಯುವ ಕಾಮಜೀವನಕ್ಕೆ ಕಂದರ್ಪ ಎಂದು ಹೆಸರು. ಇದು ಕೃಷ್ಣನನ್ನು ಪ್ರತಿನಿಧಿಸುತ್ತದೆ. ಶ್ಲೋಕ 29. ಮಾತಾಜಿ ನಾ ಓದ್ಲಾ? ಹಾ ಮಾತಾಜಿ. ಅಂತಃಶಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ ಅಶ್ಚಾಸ್ಮಿ ಯಮಃ ಸಂಯಮತಾಮಹಂ. ಅನುವಾದ: ಬಹು ಹೆಡೆಗಳ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ಪಿತೃಗಳಲ್ಲಿ ಆರ್ಯಮ ಮತ್ತು ಶಾಸನ ನಿರ್ವಹಿಸುವರಲ್ಲಿ ನಾನು ಯಮ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬಹು ಎಡೆಗಳ ನಾಗರ ಅಂದ್ರೆ ಈ ಮಹಾವಿಷ್ಣು ಅವನು ಯಾವುದರ ಮೇಲೆ ಒಂದು ಪವಡಿಸಿದ್ದಾನೆ, ಮಲಗಿದ್ದಾನೆ ಅಂತಂದ್ರೆ ಅದು ಅನಂತ ಶೇಷ. ಆ ಒಂದು ಅನಂತ ಶೇಷ ಯಾರಿದ್ದಾನೆ ಅವನು ಭಗವಂತನ ಪ್ರತಿನಿಧಿ. ಮತ್ತೆ ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ಅಂದ್ರೆ ನೀರಿನ ಒಂದು ಮೂಲಗಳು ಏನಿದೆ ಅವುಗಳಿಗೆಲ್ಲ ಅಧಿಪತಿಯಾದವನು ವರುಣ. ಮತ್ತೆ ಪಿತೃಗಳಲ್ಲಿ ಆರ್ಯಮ, ಅಂದ್ರೆ ಈ ಒಂದು ಏನಂತ ಹೇಳ್ತೀವಿ, ಪಿತೃಗಳ ಲೋಕದಲ್ಲಿ ಇವರು ಪಿತೃಗಳನ್ನ ಅಂದ್ರೆ ಅವರನ್ನ ನೋಡಿಕೊಳ್ಳುವಂಥವ್ರು ಆರ್ಯಮ. ಮತ್ತೆ ಶಾಸನ ನಿರ್ವಹಿಸುವರಲ್ಲಿ ನಾನು ಯಮ. ಅಂದ್ರೆ ಎಲ್ಲ ಜೀವಿಗಳು ಅಂದ್ರೆ ಮನುಷ್ಯರು ನಾವು ಮಾಡಿದಂತಹ ಪಾಪ ಪುಣ್ಯಗಳು ಆ ಲೆಕ್ಕವನ್ನು ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಗೆ ಏನಂತ ಹೇಳ್ತಾರೆ ಶಿಕ್ಷೆಗಳನ್ನ ಕೊಡುವಂಥದ್ದು ಅಥವಾ ಬಹುಮಾನವಾಗಿ ನಮ್ಮನ್ನ ಊರ್ಧ್ವ ಲೋಕಗಳಿಗೆ ಕಳಿಸುವಂಥದ್ದು, ಈ ಒಂದು ನಿರ್ಧಾರ ಮಾಡುವಂಥದ್ದು ಯಮ. ಹೀಗೆ ಇವರೆಲ್ಲರೂ ಕೂಡ ಭಗವಂತನ ಪ್ರತಿನಿಧಿಗಳು ಅಂತಲ್ಲಿ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಜಲವಾಸಿಗಳಲ್ಲಿ ವರುಣದೇವನೇ ಅತ್ಯಂತ ಶ್ರೇಷ್ಠನಾದಂತೆ ಬಹು ಎಡೆಗಳ ನಾಗಸರ್ಪಗಳಲ್ಲಿ ಅನಂತನೇ ಬಹುಶ್ರೇಷ್ಠ. ಇವರಿಬ್ಬರೂ ಕೃಷ್ಣನ ಪ್ರತಿನಿಧಿಸುತ್ತಾರೆ. ಪಿತೃಗಳ ಲೋಕ ಒಂದಿದೆ, ಅದರ ಅಧಿಪತಿ ಆರ್ಯಮ. ಅಂದ್ರೆ ಈಗ ನಾವು ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪಿತೃಗಳಿಗೆ ಅಂದ್ರೆ ಯಾರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ನಾವು ಪಿಂಡೋದಕವನ್ನ ನೀಡ್ತಾರೆ. ಅಂದ್ರೆ ಅವರಿಗೆ ಹೇಗೆ ಅಂತಂದ್ರೆ ಅವರ ಲೋಕದಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ನಮ್ಮ 6 ತಿಂಗಳು ಅಂದ್ರೆ ಈ ಏನಂತ ಹೇಳ್ತೀವಿ ಉತ್ತರಾಯಣ ಅವರಿಗೆ ಹಗಲು, ನಮ್ಮ ದಕ್ಷಿಣಾಯನ ಅವರಿಗೆ ರಾತ್ರಿ. ಹೀಗೆ ನಮ್ಮ ಒಂದು ವರ್ಷ ಅನ್ನುವಂಥದ್ದು ಅವರಿಗೆ ಒಂದು ದಿನ ಇದ್ದ ಹಾಗೆ. ಆ ಒಂದು ದಿನದಲ್ಲಿ ನಾವು ಒಮ್ಮೆ ಅವರಿಗೆ ಆಹಾರವನ್ನ ಕೊಡ್ತೀವಿ. ಅಂದ್ರೆ ಈ ಒಂದು ಪಿತೃಪಕ್ಷ ಮಾಡುವಂತಹ ಸಮಯದಲ್ಲಿ ಅವರನ್ನ ಆಳ್ತಾ ಇರುವಂತಹ ಅಧಿಪತಿ ಯಾರಿದ್ದಾನೆ ಅವನು ಆರ್ಯಮ. ಆತನು ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ. ದುಷ್ಕರ್ಮಿಗಳಿಗೆ ಶಿಕ್ಷೆ ನೀಡುವ ಜೀವಿಗಳು ಅನೇಕರಿದ್ದಾರೆ. ಅಂದ್ರೆ ರಾಜರಿರ್ಬೋದು ಅಥವಾ ಈ ಒಂದು ಪೊಲೀಸ್ ಅವರಿರ್ಬೋದು, ಇವರೆಲ್ಲರೂ ಕೂಡ ಯಾರಾದ್ರೂ ತಪ್ಪು ಮಾಡಿದ್ರೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಇವರೆಲ್ಲರೂ ಕೂಡ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆಗಳನ್ನ ಕೊಡ್ತಾರೆ. ಆದ್ರೆ ಎಲ್ಲರಿಗಿಂತ ಶಿಕ್ಷೆ ಕೊಡೋದ್ರಲ್ಲಿ ಪ್ರಧಾನನಾದವನು ಅಂದ್ರೆ ಅದು ಯಮ. ಯಮನು ಭೂಲೋಕದ ಬಳಿ ಇರುವ ಒಂದು ಗ್ರಹದಲ್ಲಿ ನೆಲೆಸಿದ್ದಾನೆ. ಮರಣಾನಂತರ ಬಹಳ ಪಾಪ ಮಾಡಿದವರನ್ನು ಆ ಲೋಕಕ್ಕೆ ಕರೆದೊಯ್ಯಲಾಗುತ್ತದೆ. ಯಮನು ಅವರಿಗೆ ವಿಧ ವಿಧವಾದ ಶಿಕ್ಷೆಗಳನ್ನು ವಿಧಿಸುತ್ತಾನೆ. ನಮ್ಗೆ ಏನಂತ ಹೇಳ್ತಾರೆ ಅಂದ್ರೆ ಪ್ರಭುಪಾದರು, ಯಾರು ಜೀವನ ಪರ್ಯಂತ ಕಂಠಿ ಮಾಲವನ್ನ ಧರಿಸ್ತಾರೆ ಮತ್ತು
ಒಂದು ತಿಲಕವನ್ನ ಇಡ್ತಾರೆ. ಮತ್ತೆ ಭಗವಂತನ ನಾಮಸ್ಮರಣೆಯನ್ನು ಸದಾ ಮಾಡ್ತಾ ಇರ್ತಾರೆ. ಅಂತವ್ರ ಹತ್ರ ಯಮ ಅವನ ದೂತರಿಗೆ ಅಂದ್ರೆ ಯಮದೂತರಿಗೆ ಹೇಳಿದಾರಂತೆ, ಅಂತವರ ಪಕ್ಕ ಕೂಡ ನೀವು ಸುಳಿಬೇಡಿ ಅಂತ. ಹಾಗೆ ನಾವು ಯಮನ ಒಂದು ದರ್ಶನವನ್ನ ಪಡಿಬಾರ್ದು ಅಂತಂದ್ರೆ, ಅಂದ್ರೆ ಯಮನ ಲೋಕಕ್ಕೆ ನಾವು ಹೋಗ್ಬಾರ್ದು ಅಂತಂದ್ರೆ ಸದಾ ಭಕ್ತಿಯನ್ನ ಮಾಡ್ಬೇಕು, ಈ ಸಾಧನ ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಶ್ಲೋಕ 30. ಪ್ರಹ್ಲಾದ ಚ ಅಸ್ಮಿ ದೈತ್ಯಾನಾಂ ಕಾಲಯತಾಂ ಅಹಂ ಮೃಗಾಣಾಂ ಚ ಮೃಗ ಇಂದ್ರ ಅಹಂ ವೈನತೇಯಾ ಚ ಪಕ್ಷಿಣಾಂ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ಕ್ಷಯವನ್ನು ಉಂಟು ಮಾಡುವವರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ನಾನು ಗರುಡ. ಅಂದ್ರೆ ನಿನ್ನೆ ಹೇಳಿದ ಹಾಗೆ ಪ್ರಭುಜಿ ಕೇಳಿದ್ರು, ಅಂದ್ರೆ ನಾವು ಇಂದ್ರನನ್ನ ಅಥವಾ ಈಗ ಸಿಂಹ ಗರುಡನನ್ನ ಭಗವಂತ ಅಂತ ಪೂಜೆ ಮಾಡ್ಬೇಕಾ ಅಂತಂದ್ರೆ ಇಲ್ಲಿ ಆ ರೀತಿ ಹೇಳ್ತಾ ಇಲ್ಲ. ಅವರೆಲ್ಲರೂ ಭಗವಂತನನ್ನ ಪ್ರತಿನಿಧಿಗಳು ಅಂತ. ಅಂದ್ರೆ ನಾವು ಅವರನ್ನ ನೋಡಿದಾಗ ಅವರಲ್ಲಿ ಸಿಂಹದಲ್ಲಿ ಇರುವಂತಹ ಒಂದು ಶಕ್ತಿ ಏನಿದೆ ಅವೆಲ್ಲವೂ ಕೂಡ ನಮಗೆ ಭಗವಂತನ ಒಂದು ಕೊಡುಗೆ. ಭಗವಂತನ ಇರುವಿಕೆಯಿಂದ ಆ ಸಿಂಹಕ್ಕೆ ಅಷ್ಟೊಂದು ಶಕ್ತಿ ಇರುವಂತದ್ದು ಇದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ಅನ್ನೋದಕ್ಕಾಗಿ ಭಗವಂತನ ಪ್ರತಿನಿಧಿಗಳನ್ನ, ಭಗವಂತನ ಒಂದು ಅಂಶವನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಹೋಗ್ತಾ ಇದ್ದಾನೆ. ದೈತ್ಯರಲ್ಲಿ ನಾನು ಪ್ರಹ್ಲಾದ ಅಂತ ನಾ ಆಗ್ಲೇ ಹೇಳಿದೆ. ಕಶ್ಯಪ ಮುನಿಗಳು ಯಾರಿದ್ದಾರೆ ಅವರಿಗೆ 2 ಹೆಂಡತಿಯರು ಬರ್ತಾರೆ. ಒಂದು ದಿತಿ ಮತ್ತೆ ಅದಿತಿ ಅಂತ. ಆ ದಿತಿಗೆ ಹುಟ್ಟುವಂತವರೆಲ್ಲ ರಾಕ್ಷಸರು, ಮತ್ತೆ ಅದಿತಿಗೆ ಹುಟ್ಟುವಂತವರೆಲ್ಲ ದೇವತೆಗಳು. ಆ ದಿತಿಗೆ ಹುಟ್ಟಿದಂತಹ ಒಂದು ವಂಶ ಏನಿದೆ ಅಲ್ಲಿ ಬರುವಂತದ್ದು ಹಿರಣ್ಯಕಶಿಪು, ಹಿರಣ್ಯಾಕ್ಷ ಎಲ್ಲ ಬರ್ತಾರೆ. ಅವರ ವಂಶದಲ್ಲಿ ಪ್ರಹ್ಲಾದ ಬರ್ತಾನೆ. ಅಂದ್ರೆ ಅವನು ರಾಕ್ಷಸರ ಕುಟುಂಬದಲ್ಲಿ ಬಂದಂತವನು. ರಾಕ್ಷಸರ ಕುಟುಂಬದಲ್ಲಿ ಬಂದರೂ ಕೂಡ ಅವನು ಭಗವಂತನ ಶುದ್ಧ ಭಕ್ತ. ಆದ ಕಾರಣ ದೈತ್ಯರಲ್ಲಿ, ರಾಕ್ಷಸರಲ್ಲಿ ನಾನು ಭಕ್ತ ಪ್ರಹ್ಲಾದ ನನ್ನನ್ನ ಪ್ರತಿನಿಧಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಷಯವನ್ನು ಉಂಟು ಮಾಡುವಂಥದ್ದು ಅಂದ್ರೆ ಕಾಲ ಅನ್ನುವಂಥದ್ದು ಎಲ್ಲವನ್ನು ಕೂಡ ಕ್ಷೀಣಿಸುತ್ತೆ. ಆ ಒಂದು ಕಾಲ ಅದು ಭಗವಂತನ ಪ್ರತಿನಿಧಿ. ಪ್ರಾಣಿಗಳಲ್ಲಿ ಸಿಂಹ ಮತ್ತೆ ಪಕ್ಷಿಗಳಲ್ಲಿ ಗರುಡನನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದಿತಿ ಮತ್ತು ಅದಿತಿ ಸೋದರಿಯರು. ಅದಿತಿಯ ಗಂಡು ಮಕ್ಕಳಿಗೆ ಆದಿತ್ಯರೆಂದು, ಅಂದ್ರೆ ದ್ವಿತೀಯ ಗಂಡು ಮಕ್ಕಳಿಗೆ ದೈತ್ಯರೆಂದು ಹೆಸರು. ಆದಿತ್ಯರೆಲ್ಲ ಭಗವಂತನ ಭಕ್ತರು, ದೈತ್ಯರೆಲ್ಲ ನಾಸ್ತಿಕರು. ಪ್ರಹ್ಲಾದನು ದೈತ್ಯ ಕುಟುಂಬದಲ್ಲಿ ಹುಟ್ಟಿದ್ದರೂ ಬಾಲ್ಯದಿಂದ ಅವನು ಮಹಾಭಕ್ತ. ಅವನ ಭಕ್ತಿ ಸೇವೆಯಿಂದಾಗಿ ಮತ್ತು ಧರ್ಮಿಷ್ಠ ಸ್ವಭಾವದಿಂದಾಗಿ ಅವನನ್ನು ಕೃಷ್ಣನ ಪ್ರತಿನಿಧಿ ಎಂದು ಪರಿಗಣಿಸಿದೆ. ಕ್ಷಯವನ್ನು ಉಂಟು ಮಾಡುವ ಅನೇಕ ತತ್ವಗಳಿವೆ, ಆದರೆ ಕಾಲವು ಐಹಿಕ ವಿಶ್ವದಲ್ಲಿ ಎಲ್ಲಾ ವಸ್ತುಗಳನ್ನು ಸವಿಸುತ್ತದೆ. ಆದುದರಿಂದ ಅದು ಕೃಷ್ಣನ ಪ್ರತಿನಿಧಿ. ಅನೇಕ ಪ್ರಾಣಿಗಳಲ್ಲಿ ಸಿಂಹವು ಅತ್ಯಂತ ಬಲಶಾಲಿಯಾದದ್ದು ಮತ್ತು ಭಯಂಕರವಾದದ್ದು. ಲಕ್ಷಾಂತರ ಬಗೆಯ ಪಕ್ಷಿಗಳಲ್ಲಿ ವಿಷ್ಣುವಿನ ವಾಹನವಾದ ಗರುಡ ಅತ್ಯಂತ ಶ್ರೇಷ್ಠ. ಶ್ಲೋಕ 31. ಪವತಾಂ ಅಸ್ಮಿ ರಾಮ ಶಸ್ತ್ರಭೃತಾಂ ಅಹಂ ಜಕ್ಷಣಾಂ ಮಕರಃ ಚ ಅಸ್ಮಿ ಸ್ತ್ರೋತಸಾಂ ಅಸ್ಮಿ ಜಾನ್ವಿ. ಅನುವಾದ: ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ನಾನು ಮಕರ ಮತ್ತು ಹರಿಯುವ ನದಿಗಳಲ್ಲಿ ನಾನು ಗಂಗಾ ನದಿ. ಅಂದ್ರೆ ಯಾವುದು ಪವಿತ್ರಗೊಳಿಸುತ್ತೆ ಅಂದ್ರೆ ಅಲ್ಲಿ ವಾಯು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಪವಿತ್ರಗೊಳಿಸೋದು ವಾಯು ಅಂತ ಹೇಳ್ತಾರೆ ಅಂದ್ರೆ, ಈಗ ನಾವು ನೋಡ್ತೀವಿ ಏನನ್ನಾದ್ರೂ ನಾವು ಪರಿಶುದ್ಧಗೊಳಿಸ್ಬೇಕು ಅಂತಂದ್ರೆ ಏನ್ ಮಾಡ್ತೀವಿ? ಯಾವ್ದನ್ನಾದ್ರೂ ಕ್ಲೀನ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಗಂಗಾಜಲವನ್ನ ಸಿಂಪಡಿಸ್ತೀವಿ ಮಾತಾಜಿ. ಸಾಧಾರಣವಾಗಿ ಮನೆಯಲ್ಲಿ ಪಾತ್ರೆಗಳನ್ನ ತೊಳಿತೀವಿ, ಬಟ್ಟೆಗಳನ್ನ ಒಗಿತೀವಿ, ನೀರಿನಿಂದ ಶುದ್ಧ ಮಾಡ್ತೀವಿ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ವಾಯು ಅಂತ. ಹೇಗೆ ವಾಯು ಅಂತಂದ್ರೆ, ಈಗ ನಾವು ಯಾವ್ದನ್ನೇ ಆಗ್ಲಿ ನೀರಿನಿಂದ ತೊಳೆದ ಮೇಲೆ ಕೂಡ ಅದನ್ನ ಗಾಳಿಗೆ ಹೊರಗಡೆ ಇಡ್ತೀವಿ, ಆಗ್ಲೇ ಅದು ಪರಿಶುದ್ಧ ಆಗುವಂಥದ್ದು. ಅಂದ್ರೆ ಈ ಬಟ್ಟೆಯನ್ನು ಕೂಡ ನಾವು ಗಾಳಿಗೆ ಹಾರಾಕ್ತಿವಿ, ಒಗೆದು ಬಿಟ್ಟು ನಾವು ಅದನ್ನ ಒಳಗಡೆ ಇಟ್ರೆ ಅದು ಶುದ್ಧ ಆಗುತ್ತಾ? ಗಾಳಿಗೆ ಒಣ ಹಾಕ್ಬೇಕು, ಅವಾಗ ಅದು ಒಣಗು. ಪ್ರಭುಜಿ ನಿಮ್ದು ನೆಟ್ವರ್ಕ್ ಇಲ್ಲ ಪ್ರಭುಜಿ, ಅದು ಬರ್ತಾರೆ ಸ್ಪಷ್ಟ ಇಲ್ಲ. ಗಾಳಿ ಬೇಕೇ ಬೇಕು ಅಂತ ಹೇಳಿದೆ ಮತ್ತೆ. ಹಾ ಪ್ರಭುಜಿ,
ಮತ್ತೆ ಇನ್ನೊಂದು ಏನಂತ ಹೇಳ್ತೀವಿ ಅಂದ್ರೆ, ಈಗ ಯಾವ್ದಾದ್ರು ಒಂದು ಕೋಣೆ ಇದೆ ನಿಮ್ ಮನೆಯಲ್ಲಿ, ಆ ಒಂದು ಕೋಣೆಗೆ ನೀವು ಕಿಟಿಕಿ ಬಾಗಿಲುಗಳನ್ನ ಮುಚ್ಚಿದ್ರೆ ಅದನ್ನ ತೆಗೆದು ಮೊದಲನೇ ಬಾರಿ ಒಳಗಡೆ ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ? ಗಾಳಿ ಆಡದೇ ಇದ್ರೆ. ಉಸಿರು ಗಾಳಿ ಆಡದೆ ಕಟ್ಟದಂಗೆ. ಇದ್ರೆ ಫುಲ್ ಮನಸ್ಸಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಕೆಟ್ಟ ಏನೋ ವ- ಬೇಜಾರು. ಹೌದು, ಕೆಟ್ಟ ಕೆಟ್ಟ ವಾಸನೆ ವಾತಾವರಣ. ಬರುತ್ತೆ, ಕೆಟ್ಟ ವಾಸನೆ ಹೌದು. ಕೂಡ ಬರ್ತಾ ಇರುತ್ತೆ. ಅಲ್ಲಿ ಗಾಳಿ ಪ್ರವೇಶ ಆದ್ರೆ ಮಾತ್ರನೇ ಅದು ಶುದ್ಧ ಆಗೋದು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಮತ್ತೆ ಶಸ್ತ್ರಧಾರಿಗಳಲ್ಲಿ ನಾನು ರಾಮ, ಮೀನುಗಳಲ್ಲಿ ನಾನು ಮಕರ. ಮಕರ ಅಂದ್ರೆ ತಿಮಿಂಗಲ. ತಿಮಿಂಗಲ ಅಂದ್ರೆ ತುಂಬಾ ಅತಿ ದೊಡ್ಡದಾದಂತಹ ಒಂದು ಜಲಚರ ಪ್ರಾಣಿ. ಮತ್ತೆ ಹರಿಯುವ ನದಿಗಳಲ್ಲಿ ನಾನು ಗಂಗಾ ನದಿ. ಇವೆಲ್ಲ ಕೂಡ ಭಗವಂತನ ಪ್ರತಿನಿಧಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ಲೋಕ 32. ಸ್ವರ್ಗಾಣಾಂ ಆದಿ ಅಂತಶ್ಚ ಮಧ್ಯಂ ಚ ಏವ ಅಹಂ ಅರ್ಜುನ ಆಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದಾತಾಂ ಅಹಂ ಪ್ರವದಾತಾಂ ಅಹಂ. ಅನುವಾದ: ಅರ್ಜುನ, ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ, ಅಂತ್ಯ ಮತ್ತು ಮಧ್ಯ. ಎಲ್ಲ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆ, ಎಲ್ಲ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ ಅಂತಲೇ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಒಂದು ಸೃಷ್ಟಿ ಸ್ಥಿತಿ ಲಯಗಳು ಮಾಡುವಂತವ್ರು, ಈ ಗುಣಾವತಾರಗಳು ಭಗವಂತನ ಆ ವಿಭಿನ್ನ ಅಂಶ, ಅಂದ್ರೆ ಭಗವಂತನ ಅಂಶಗಳು. ಅಂದ್ರೆ ಈ ಒಂದು ಬ್ರಹ್ಮ, ವಿಷ್ಣು ಮತ್ತೆ ಮಹೇಶ್ವರ ಇವರೆಲ್ಲರೂ ಕೂಡ ಸ್ವತಃ ಭಗವಂತನೇ. ಮತ್ತೆ ಎಲ್ಲಾ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆ. ಅಂದ್ರೆ ಈಗ ಅನೇಕ ವಿದ್ಯೆಗಳನ್ನ ನಾವು ಕಲಿತೀವಿ, 64 ವಿದ್ಯೆಗಳು ಅಂತ ಎಲ್ಲ ಹೇಳ್ತಾರೆ ಹಿಂದಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಹೊಟ್ಟೆಪಾಡಿಗಾಗಿ ನಾವು ಕಲಿಯುವಂತಹ ಅನೇಕ ಭೌತಿಕವಾದಂತ ಜ್ಞಾನ ಪಡೆಯುವಂತಹ ಶಾಲಾ ಕಾಲೇಜುಗಳು ಕೂಡ ಹೋಗ್ತೀವಿ. ಆದ್ರೆ ಅದೆಲ್ಲದಕ್ಕಿಂತ ಉತ್ತಮವಾದ ವಿದ್ಯೆ ಅಂದ್ರೆ ಆಧ್ಯಾತ್ಮ ವಿದ್ಯೆ. ಆಧ್ಯಾತ್ಮ ವಿದ್ಯೆ ಅಂದ್ರೆ ಆತ್ಮದ ಆದಿ. ಅಂದ್ರೆ ನಮ್ಮ ಒಂದು ಆತ್ಮದ ಒಂದು ವಿಚಾರವನ್ನ ತಿಳ್ಕೊಳ್ಳುವಂಥದ್ದು, ಎಲ್ಲಿಂದ ನಾವು ಬಂದ್ವಿ, ನಾವ್ ಯಾರು, ಈ ಒಂದು ವಿಷಯಗಳನ್ನ ಜಿಜ್ಞಾಸೆನ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳುವಂಥದ್ದು, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ತಿಳಿಸ್ಕೊಡುವಂಥದ್ದು. ಈ ವಿದ್ಯೆ ಅನ್ನುವಂಥದ್ದು ಎಲ್ಲದಕ್ಕಿಂತ ಉತ್ತಮವಾದಂತ ವಿದ್ಯೆ. ಮತ್ತೆ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಈ ತರ್ಕ ಮಾಡುವುದು ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಯಾರಾದ್ರೂ ಜಗಳ ಮಾಡಿದ್ರೆ, ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರಿ ಕೃಷ್ಣ ಮಾತಾಜಿ. ಕರೆಂಟ್ ಹೋಗಿದೆ ಮಾತಾಜಿ. ಹರೇ ಕೃಷ್ಣ, ಕೇಳಿಸ್ತಿದೆ ಪ್ರಭುಜಿ? ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. 32ನೇ ಶ್ಲೋಕ ಅಲ್ಲ ಮಾತಾಜಿ? ಹೌದು 32ರಲ್ಲಿ ತರ್ಕದ ಬಗ್ಗೆ ಹೇಳ್ತಾ ಇದ್ವಿ. ತರ್ಕದಲ್ಲಿ ಒಂದ್ ನಿಮಿಷ ಮಾತಾಜಿ, ನಾನು ಇಲ್ಲಿ ಶೇರ್ ಮಾಡ್ತೇನೆ. ಕಾಣ್ತಿದ್ದೆ ಮಾತಾಜಿ? ಹಾ ಮಾತಾಜಿ ಕಾಣ್ತಾ ಇದೆ. ಓಕೆ, ಈಗ ಇದ್ರಲ್ಲಿ ತರ್ಕದ ಬಗ್ಗೆ ಹೇಳ್ತಾ ಇದೆ. ತರ್ಕ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಏನಂತ ಹೇಳ್ತಾ ಇದ್ರು, ಯಾರಾದ್ರೂ ಅಂದ್ರೆ ವಾದ ವಿವಾದ ಮಾಡುವಾಗ ಏನ್ ಮಾಡ್ತಾರೆ, ಜಲ್ಪ ಅಂತ ಹೇಳ್ತಾರೆ. ಪ್ರಜಲ್ಪ ಅಂದ್ರೆ ಏನಂತ ಹೇಳ್ತೀವಿ ನಾವು, ಸುಮ್ನೆ ಮಾತಾಡುವಂಥದ್ದು, ಬೇರೊಬ್ಬರ ಬಗ್ಗೆ ಮಾತನಾಡುವಂಥದ್ದು. ಅದೇ ರೀತಿ ಜಲ್ಪ ಅಂತಂದ್ರೆ ಯಾವ ರೀತಿ ಅಂತಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಏನಾದ್ರೂ ಹೇಳ್ತಾ ಇದ್ದಾನೆ ಅಂದ್ರೆ ಅದನ್ನ ಸತ್ಯ ಇದ್ರು ಕೂಡ ಅದನ್ನ ಒಪ್ಕೊಂಡಿರ ಸುಮ್ನೆ ವಾದ ಮಾಡುವಂಥದ್ದು, ಅದನ್ನ ಜಲ್ಪ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಏನಂತ ಹೇಳ್ತಾ ಇದ್ರು ಅಂದ್ರೆ, ವಿತಂಡವಾದ ಮಾಡ್ಬೇಡ ಅಂತ ಹೇಳ್ತಾ ಇದ್ರು. ವಿತಂಡವಾದ ಅಂತಂದ್ರೆ
ಹೇಳುವಂತಹ ವ್ಯಕ್ತಿ ಏನೇ ಹೇಳಿ ಅವನನ್ನ ಸೋಲಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅವನು ಹೇಳ್ತಾ ಇರುವ ವ್ಯಕ್ತಿಯ ಒಂದು ಮಾತಿನಲ್ಲಿ ಎಷ್ಟೇ ಸತ್ಯ ಇದ್ರೂ ಕೂಡ ಅವನನ್ನ ಸೋಲಿಸುವ ಉದ್ದೇಶಕ್ಕಾಗಿ ಬೇಡ ಅಂದ್ರೆ ಇಲ್ಲದ ಮಾತನ್ನ ಹಾಡಿ ಅವನನ್ನ ಸೋಲಿಸೋ ಪ್ರಯತ್ನ ಮಾಡುವಂಥದ್ದು, ಅದನ್ನ ವಿತಂಡ ಅಂತಾರೆ, ಮತ್ತೆ ಜಲ್ಪ ಅಂತ ಹೇಳ್ತಾರೆ. ಈ ಎರಡಕ್ಕಿಂತ ಯಾವುದು ಉತ್ತಮವಾದದ್ದು ಅಂತಂದ್ರೆ ಅದು ನಿರ್ಣಾಯಕ ಸತ್ಯ. ಸತ್ಯ ಅನ್ನುವಂಥದ್ದು ಎಲ್ಲದಕ್ಕಿಂತ ಉತ್ತಮವಾದದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಅದು ನಾನು ಅಂತ, ಮತ್ತೆ ಅದು ಭಗವಂತನ ಪ್ರತಿನಿಧಿ ಅಂತ. ಭಾವಾರ್ಥ ಪ್ರಪಾದರಿಂದ ಪ್ರಪಾದರಿಗೆ ಜಯವಾಗಲಿ. ಸೃಷ್ಟಿಯಾದ ಅಭಿವ್ಯಕ್ತಿಗಳಲ್ಲಿ ಮೊದಲನೆಯದು ಸಂಪೂರ್ಣ ಐಹಿಕ ಮೂಲಾಂಶಗಳದು. ಮೊದಲೇ ಹೇಳಿದಂತೆ ವಿಶ್ವ ಅಭಿವ್ಯಕ್ತಿಯನ್ನು ಮಹಾವಿಷ್ಣುವು, ಗರ್ಭೋದಕಶಾಹಿ ವಿಷ್ಣು ಮತ್ತು ಶ್ರೀರೋದಕಶಾಹಿ ವಿಷ್ಣು ಸೃಷ್ಟಿ ಮಾಡುತ್ತಾರೆ ಮತ್ತು ನಿರ್ವಹಿಸುತ್ತಾರೆ. ಅನಂತರ ಇದನ್ನು ಶಿವನು ನಾಶ ಮಾಡುತ್ತಾನೆ. ಬ್ರಹ್ಮನು ಗೌಣ ಸೃಷ್ಟಿಕರ್ತ. ಸೃಷ್ಟಿ ಸ್ಥಿತಿ ಲಯಗಳ ಈ ಶಕ್ತಿಗಳು ಪರಮಪ್ರಭುವಿನ ಐಹಿಕ ಗುಣಗಳ ಮೂರ್ತಿಗಳು. ಆದುದರಿಂದ ಅವನೇ ಎಲ್ಲ ಸೃಷ್ಟಿಯ ಆದಿ, ಅವನೇ ಮಧ್ಯ, ಅವನೇ ಅಂತ್ಯ. ಅಂದ್ರೆ ಈ ಒಂದು ಪುರುಷಾವತಾರಗಳು ಏನಿದ್ದಾರೆ ಅವರು ಆರಂಭದಲ್ಲಿ ಈ ಸೃಷ್ಟಿಗೆ ಮೂಲ ಕಾರಣ. ನಂತರ ಬ್ರಹ್ಮ ಅವನು ಮಾಡುವಂಥದ್ದು ಎರಡನೇ ಹಂತದ ಸೃಷ್ಟಿ, ಅದನ್ನ ವಿಸರ್ಗ ಅಂತ ಕರೀತಾರೆ. ಅವನ ಸೃಷ್ಟಿಯಾದ ಮೇಲೆ ಈ ಒಂದು ಭೌತಿಕ ಜಗತ್ತಿನ ಪಾಲನೆ ಕೂಡ ಮಹಾವಿಷ್ಣುವಿನೇ ಮಾಡ್ತಾನೆ. ಆದ್ರೆ ಅದನ್ನ ಲಯಗೊಳಿಸುವಂಥದ್ದು ಶಿವನಿಗೆ ಕೊಟ್ಟಿರುವಂತಹ ಒಂದು ಕಾರ್ಯ. ಹೀಗೆ ಈ ಎಲ್ಲವೂ ಕೂಡ ಸ್ವತಃ ಭಗವಂತನೇ ಆಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರೌಢ ವಿದ್ಯೆಗೆ ಅರಿವು ನೀಡುವ ಹಲವು ಗ್ರಂಥಗಳಿವೆ. ಉದಾಹರಣೆಗೆ 4 ವೇದಗಳು, ಅವು 6 ಪೂರಕ ಗ್ರಂಥಗಳು, ವೇದಾಂತ ಸೂತ್ರ, ತರ್ಕದ ಪುಸ್ತಕಗಳು, ನ್ಯಾಯಶಾಸ್ತ್ರ ಗ್ರಂಥಗಳು ಮತ್ತು ಪುರಾಣಗಳು. ಹೀಗೆ ಒಟ್ಟು ಶಿಕ್ಷಣದ 14 ಗ್ರಂಥಗಳಿವೆ. ಅವುಗಳಲ್ಲಿ ಆತ್ಮವಿದ್ಯೆಯನ್ನು ನೀಡುವ ವೇದಾಂತ ಸೂತ್ರವು ಕೃಷ್ಣನ ಪ್ರತಿನಿಧಿ. ಅಂದ್ರೆ ಬೇರೆ ಬೇರೆ ರೀತಿಯ ಜ್ಞಾನವನ್ನು ಕೊಡುವಂತಹ ಅನೇಕ ಗ್ರಂಥಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಾಂತ ಸೂತ್ರ, ತರ್ಕ ಪುಸ್ತಕಗಳು, ನ್ಯಾಯಶಾಸ್ತ್ರ ಗ್ರಂಥಗಳು, ಪುರಾಣಗಳು, ಹೀಗೆ ಅನೇಕ ರೀತಿಯ ಗ್ರಂಥಗಳಿವೆ. ಆದ್ರೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂದ್ರೆ ಅದು ಆಧ್ಯಾತ್ಮ ವಿದ್ಯೆ. ತರ್ಕದಲ್ಲಿ ವಿವಿಧ ಬಗೆಯ ವಾದಗಳುಂಟು. ವಿರೋಧವಾದದ್ದನ್ನು ಅಂದ್ರೆ ಈ ತರ್ಕದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ತರ್ಕ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ವಿವಿಧ ಬಗೆಯ ವಾದಗಳನ್ನ ಮಾಡುವಂಥದ್ದು ಇದೆ. ವಿರೋಧವಾದದ್ದನ್ನು ಸಮರ್ಥಿಸುವ ಸಾಕ್ಷಾಧಾರಗಳಿಂದ ತನ್ನ ವಾದವನ್ನು ಸಮರ್ಥಿಸುವುದಕ್ಕೆ ಜಲ್ಪ ಎಂದು ಹೆಸರು. ಅಂದ್ರೆ ಹೇಳ್ತಾ ಇರುವಂತದ್ದು ಸುಳ್ಳೆ ಆಗಿದ್ರು ಕೂಡ ಅದಕ್ಕೆ ಏನೋ ಒಂದು ಸಮರ್ಥನೆ ಮಾಡ್ಕೊಡುವಂಥದ್ದು, ವಾದ ಮಾಡಿ ಸಮರ್ಥಿಸಿಕೊಳ್ಳುವಂಥದ್ದು, ಅದನ್ನ ಜಲ್ಪ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿವಾದಿಯನ್ನು ಸೋಲಿಸಬೇಕು ಅನ್ನೋ ಒಂದು ಮಾತ್ರಕ್ಕಾಗಿ ಮಾತ್ರ ಹೇಳುವಂಥದ್ದು ವಿತಂಡವಾದ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ವಾಸ್ತವ ನಿರ್ಣಯಕ್ಕೆ ವಾದ ಎಂದು ಹೆಸರು. ಈ ನಿರ್ಣಯಕ್ಕೆ ಸತ್ಯವು ಕೃಷ್ಣನ ಪ್ರತಿನಿಧಿ. ಆದ್ರೆ ಸತ್ಯ ಅನ್ನುವಂಥದ್ದು ಅದು ಯಾವಾಗ್ಲೂ ಒಂದೇ ಆಗಿರುತ್ತೆ. ಆ ಒಂದು ಸತ್ಯ ಅನ್ನುವಂಥದ್ದು ಭಗವಂತನ ಪ್ರತಿನಿಧಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 33. ಮಾತಾಜಿ ನಾವು ಓದ್ತೀನಿ ಮಾತಾಜಿ. ಹಾ ಮಾತಾಜಿ. ಅಕ್ಷರಾಣಾಂ ಆಕರಃ ಅಸ್ಮಿನ್ ದ್ವಂದ್ವಃ ಸಮಾಸಿಕಸ್ಯ ಚ ಅಹಂ ಏವ ಅಕ್ಷಯಃ ಕಾಲಃ ಧಾತಾ ಅಹಂ ವಿಶ್ವತಃ ಮುಖಃ. ಅಕ್ಷರಗಳಲ್ಲಿ ನಾನು, ಅಸಮಾಸಗಳಲ್ಲಿ ದ್ವಂದ್ವ ಸಮಾಸ, ನಾನೇ ಅಕ್ಷಯವಾದ ಕಾಲ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಧನ್ಯವಾದಗಳು. ಯಾರ್ದೋ ಒಂದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ದಯವಿಟ್ಟು ಮ್ಯೂಟ್ ಅಲ್ಲಿ ಇಟ್ಕೊಳ್ಳಿ. ನನ್ನ ಮ್ಯೂಟ್ ಮಾಡಕ್ ಆಗೋದಿಲ್ಲ ಫೋನಿಂದ. ಮಾತಾಜಿ ಕೃಷ್ಣಮೂರ್ತಿ ಪ್ರಭುಜಿ ಏನೋ ಬರ್ತಾ ಇದೆ. ಪ್ರಭುಜಿ ನೀವು ಮಾತಾಡುವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಮ್ಯೂಟ್ ಅಲ್ಲಿ ಇಡಿ. ಓಕೆ, ಇಲ್ಲಿ ಹೇಳ್ತಾ ಇದ್ದಾರೆ ಅಕ್ಷರಗಳಲ್ಲಿ ನಾನು ಅಂತ. ಆ ಅಕ್ಷರ, ಈ ಒಂದು ವರ್ಣಗಳು, ವ್ಯಾಕರಣದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯಾಕರಣದಲ್ಲಿ ನಾವು ಮೊದಲ ಅಕ್ಷರ ಅದು ಆ ಇಂದಲೇ ಒಂದು ವ್ಯಾಕರಣ ಅನ್ನುವಂಥದ್ದು ಪ್ರಾರಂಭ ಆಗುವಂಥದ್ದು. ಈ ಅನ್ನುವಂಥದ್ದು ಈ ಓಂಕಾರದಲ್ಲೂ ಕೂಡ ನಾವು ನೋಡ್ತೀವಿ. ಇಲ್ಲಿ ಸಮಾಸಗಳಲ್ಲಿ ದ್ವಂದ್ವ ಸಮಾಸ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವ್ದಾದ್ರು ಒಂದು ಏನಂತ ಹೇಳ್ತಾರೆ, ಶಾಸ್ತ್ರಗಳನ್ನ ಅಥವಾ ಒಂದು ವಿಚಾರವನ್ನ ಅವರು ಗ್ರಂಥ ರೂಪದಲ್ಲಿ ಬರಿತಿದ್ರು ಅಂದ್ರೆ ಈ ಒಂದು ಸಮಾಸಗಳು ಅಂತ ಹೇಳ್ತಾರೆ. ಈ ಎಲ್ಲ ಛಂದಸ್ಸು ಇದನ್ನೆಲ್ಲ ಅವರು ಪ್ರಯೋಗಿಸ್ತಿದ್ರು ಅಂತ. ಅದು ಸುಮ್ಮನೆ ಪ್ರಾಸಪದಗಳನ್ನ ಹಾಕಿ ಬರಿತಾ ಇರ್ಲಿಲ್ಲ, ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇರ್ತಾ ಇತ್ತು. ಈ ಬ್ರಾಹ್ಮಣರು ಅಂತಹ ಒಂದು ಸರಿಯಾದ ರೀತಿಯ ಪದಗಳನ್ನ ಬಳಸಿ, ಈ ಒಂದು ಛಂದಸ್ಸನ್ನ ಬಳಸಿ ಅವರು ಬರಿತಿದ್ರು. ಅದರಲ್ಲಿ ಇಲ್ಲಿ ದ್ವಂದ್ವ ಸಮಾಸ ಅಂತ ಹೇಳಿದ್ರೆ ಎರಡನ್ನ ಒಂದೇ ಸತಿ ಕೂಡಿಸಿ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಅದಕ್ಕೆ ಉದಾಹರಣೆಗೆ ಹೇಳ್ತಾ ಇದ್ದಾರೆ ರಾಮ, ಕೃಷ್ಣ ಅನ್ನುವಂಥದ್ದು ಇದೆಲ್ಲವೂ ಕೂಡ ದ್ವಂದ್ವ ಸಮಾಸದಲ್ಲಿ ಬರುವಂಥದ್ದು. ನಂತರ ನಾನೇ ಅಕ್ಷಯವಾದ ಕಾಲ, ಅಂದ್ರೆ ಕಾಲ ಅನ್ನುವಂಥದ್ದು ಅದು ಎಲ್ಲವನ್ನು ಕೂಡ ತಿಂದು ಹಾಕುವಂತಹ ಒಂದು ಶಕ್ತಿ, ಅದು ಕೂಡ ಭಗವಂತನೇ. ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ, ಸೃಷ್ಟಿ ಮಾಡೋದ್ರಲ್ಲಿ ನಾನು ಬ್ರಹ್ಮ ಅಂತಲ್ಲಿ ಹೇಳ್ತಾ ಇದ್ದಾನೆ.
ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಸಂಸ್ಕೃತ ವರ್ಣಮಾಲೆಯ ಮೊದಲ ಅಕ್ಷರ ಆಕಾರ. ಇದು ವೇದ ಸಾಹಿತ್ಯದ ಪ್ರಾರಂಭ. ಆಕಾರವಿಲ್ಲದೆ ಏನನ್ನೂ ಹೇಳಲು ಸಾಧ್ಯವಿಲ್ಲ. ಆದುದರಿಂದ ಅದು ಶಬ್ದದ ಪ್ರಾರಂಭ. ಸಂಸ್ಕೃತದಲ್ಲಿ ಹಲವು ಸಮಾಸ ಪದಗಳಿವೆ. ಇವುಗಳಲ್ಲಿ ರಾಮ, ಕೃಷ್ಣ ಎನ್ನುವಂತಹ ಪದಗಳನ್ನು ದ್ವಂದ್ವ ಎಂದು ಕರೆಯುತ್ತಾರೆ. ಈ ದ್ವಂದ್ವ ಸಮಾಸದಲ್ಲಿ ರಾಮ ಮತ್ತು ಕೃಷ್ಣ ಎರಡು ಪದಗಳಿಗೂ ಒಂದೇ ರೂಪವಿದೆ. ಆದುದರಿಂದ ಈ ಸಮಾಸವನ್ನು ದ್ವಂದ್ವ ಎಂದು ಕರೆಯುತ್ತಾರೆ. ಕೊಲ್ಲುವವರಲ್ಲಿ ಎಲ್ಲ ಕಾಲವೇ ಕಟ್ಟ ಕಡೆಯದು, ಏಕೆಂದರೆ ಕಾಲವು ಎಲ್ಲವನ್ನೂ ಕೊಲ್ಲುತ್ತದೆ. ಅದು ಕೃಷ್ಣನ ಪ್ರತಿನಿಧಿ. ಏಕೆಂದರೆ ಕಾಲ ಬಂದಾಗ ಪ್ರಳಯ ಅಗ್ನಿ ಉಂಟಾಗಿ ಎಲ್ಲವೂ ನಾಶವಾಗುತ್ತದೆ. ಸೃಷ್ಟಿಕರ್ತರಾದ ಜೀವಿಗಳಲ್ಲಿ ಚತುರ್ಮುಖನಾದ ಬ್ರಹ್ಮನೇ ಪ್ರಧಾನ. ಆದುದರಿಂದ ಅವನು ಪರಮಪ್ರಭು ಕೃಷ್ಣನ ಪ್ರತಿನಿಧಿ ಅಂತಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 34. ಮೃತ್ಯು ಸರ್ವಹರ ಚ ಅಹಂ ಉದ್ಭವಂ ಚ ಭವಿಷ್ಯತಾಂ ಕೀರ್ತಿ ಶ್ರೀ ವಾಕ್ಚ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಸರ್ವಭಕ್ಷಕನಾದ ಮೃತ್ಯುವು ನಾನೇ. ಇನ್ನು ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವವು ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧಾಶಕ್ತಿ, ದೃಢತೆ, ತಾಳ್ಮೆ ನಾನು ಅಂತಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಈ ಒಂದು ಸ್ತ್ರೀಯರಲ್ಲಿ ಇರುವಂತಹ ಗುಣಗಳನ್ನ ಸಂಸ್ಕೃತದಲ್ಲಿ ಏನಂತ ಕರೀತಾ ಇದ್ದಾರೆ ಅಂತಂದ್ರೆ ಶ್ರೀ, ವಾಕ್, ಸ್ಮೃತಿ, ಮೇಧಾ, ಧೃತಿ, ಕ್ಷಮ. ಈ ಒಂದು ಹೆಸರುಗಳು ಹೆಣ್ಣು ಮಕ್ಕಳ ಹೆಸರಿದ್ದಾಗೆ ಬರ್ತಿದೆ. ಅಂದ್ರೆ ಈ ಎಲ್ಲ ಗುಣಗಳು ಬರೀ ಹೆಣ್ಣು ಮಕ್ಕಳಲ್ಲಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಗಂಡು ಮಕ್ಕಳಲ್ಲೂ ಕೂಡ ಇರುತ್ತೆ. ಆದ್ರೆ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಇದನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಮೊದಲಿಗೆ ಭಗವಂತ ಹೇಳ್ತಾ ಇದ್ದಾರೆ ಮೃತ್ಯು ನಾನು ಅಂತ. ಇದಕ್ಕೆ ಮೊದಲಿನ ಶ್ಲೋಕದಲ್ಲಿ ಅವನು ಕಾಲ ನಾನು ಅಂತ ಹೇಳಿದ. ಈಗ ಮೃತ್ಯು ನಾನು ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಮುಂದೆ ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ಅಂದ್ರೆ ಅಹಂ ಬೀಜಪ್ರದ ಪಿತಾ ಅಂತ ಹೇಳ್ತಾನೆ. ಆ ಹುಟ್ಟಲಿರೋದಕ್ಕೆ ಬೇಕಾಗಿರುವಂತಹ ಒಂದು ಉತ್ಪತ್ತಿ ತತ್ವ ಅದು ಭಗವಂತನೇ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಸ್ತ್ರೀಯರಲ್ಲಿ ಕೆಲವೊಂದು ಗುಣಗಳನ್ನ ಇಲ್ಲಿ ತಿಳಿಸಿದ್ದಾನೆ. ಕೀರ್ತಿ ಅಂತಂದ್ರೆ ಒಂದು ಫೇಮಸ್ ಅಂತ ಹೇಳ್ತೀವಿ ಆ ರೀತಿ. ನಂತರ ಶ್ರೀ ಅಂತಂದ್ರೆ ಐಶ್ವರ್ಯ, ರೂಪ, ಇವೆಲ್ಲವೂ ಕೂಡ ಶ್ರೀ ಅಂತ ತಿಳಿಬಹುದು. ವಾಕ್ ಅಂದ್ರೆ ಮಾತನಾಡುವಂತಹ ಒಂದು ಶೈಲಿ. ಮತ್ತೆ ಸ್ಮೃತಿ ಅಂತಂದ್ರೆ ನೆನಪಿನ ಶಕ್ತಿ. ಮೇಧಾಶಕ್ತಿ ಅಂದ್ರೂ ಕೂಡ ನೆನಪಿನ ಶಕ್ತಿಯಲ್ಲೇ ಬರುತ್ತೆ. ದೃಢತೆ ಅಂತಂದ್ರೆ ಒಂದು ಪಟ್ಟು ಹಿಡಿದು ಮಾಡುವಂಥದ್ದು. ಮತ್ತೆ ತಾಳ್ಮೆ, ಎಂಥದೇ ಪರಿಸ್ಥಿತಿ ಬಂದಾಗ್ಲೂ ಕೂಡ ಧೃತಿಗೆಡದೆ ತಾಳ್ಮೆನ ಕಳ್ಕೊಂಡಿರ ಇರುವಂಥದ್ದು. ಈ ಗುಣಗಳು ಹೆಣ್ಣಿನಲ್ಲಿ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಗುಣಗಳು. ಅದು ಭಗವಂತನ ಒಂದು ಪ್ರತಿನಿಧಿ ಅಂತ ಅಲ್ಲಿ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಮನುಷ್ಯನು ಹುಟ್ಟಿದಾಗಿನಿಂದ ಪ್ರತಿ ಕ್ಷಣವೂ ಸಾಯುತ್ತಿರುತ್ತಾನೆ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ದು ಬರ್ತ್ಡೇ ಬಂದಾಗ ಸಂತೋಷ ಪಡ್ತೀವಿ. ಇಷ್ಟು ವರ್ಷ ಆಯ್ತು ಅಂತ ಹೇಳಿ ಎಲ್ಲರೂ ನಮ್ಮನ್ನ ಏನಂತ ಹೇಳ್ತಾರೆ, ವಿಶ್ ಮಾಡ್ತಾರೆ, ನೀವ್ ಇಷ್ಟು ವರ್ಷ ಆಯ್ತು ಅಂತ. ಅಂದ್ರೆ ಅದ್ರ ವಾಸ್ತವದಲ್ಲಿ ಯಾವ ರೀತಿ ಅಂತಂದ್ರೆ ಅಷ್ಟು ವರ್ಷ ನಮ್ ಜೀವನದಲ್ಲಿ ನಾವು ಕಳೆದು ಬಿಟ್ಟಿದೀವಿ. ಇನ್ನು ಬೇಗ ನಾವು ಸಾವಿಗೆ ಹತ್ರ ಆಗ್ತಾ ಇದೀವಿ ಅಂತ. ಹಾಗೆ ಪ್ರತಿ ಸತಿ ಸೂರ್ಯ ಹುಟ್ಟಿ ಮುಳುಗಿದಾಗ ನಮ್ಮ ಜೀವನದ ಅಷ್ಟು ದಿನ, ಅಷ್ಟು ಭಾಗ, ಅಷ್ಟು ಕಾಲ ಅದು ಸತ್ತೋಯ್ತು ಅಂತ ಅರ್ಥ. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯನು ಹುಟ್ಟಿದಾಗಿನಿಂದ ಪ್ರತಿ ಕ್ಷಣ ಅವನು ಸಾಯ್ತಾ ಇದ್ದಾನೆ ಅಂತ. ಹೀಗೆ ಸಾವು ಜೀವಿಯನ್ನು ಪ್ರತಿ ಕ್ಷಣವೂ ತಿನ್ನುತ್ತಿರುತ್ತದೆ. ಕಡೆಯ ಪೆಟ್ಟಿಗೆ ಸಾವು ಎಂದು ಹೆಸರು. ಅಂದ್ರೆ ಕೊನೆಯಲ್ಲಿ ಬೀಳುವಂತ ಏಟು ಏನಿದೆ ಅದು ಸಾವು. ಕೃಷ್ಣನೇ ಆ ಸಾವು. ಮುಂದಿನ ಬೆಳವಣಿಗೆಯ ವಿಷಯ ಹೇಳುವುದೆಂದರೆ ಎಲ್ಲಾ ಜೀವಿಗಳಲ್ಲಿ ಮೂಲ ಬದಲಾವಣೆಗಳು ಆಗುತ್ತವೆ. ಅಂದ್ರೆ ಇಲ್ಲಿ ಎಲ್ಲಾ ಜೀವಿಗಳು ಕೂಡ ದೇಹಕ್ಕೆ 6 ರೀತಿಯ ಬದಲಾವಣೆಗಳು ಆಗುತ್ತೆ ಅಂತ ನಾವು ಕೇಳಿದೀವಿ. ಯಾವ್ದೆಲ್ಲ 6 ರೀತಿಯ ಬದಲಾವಣೆಗಳು ಯಾರು ಹೇಳ್ತೀರಾ? ಹರೇ ಕೃಷ್ಣ. ದೇಹಕ್ಕೆ ಆಗುವಂತಹ ಬದಲಾವಣೆಗಳು. ಆತ್ಮಕ್ಕೆ ಯಾವುದೇ ಬದಲಾವಣೆ ಆಗಲ್ಲ. ಹುಟ್ಟು, ಆಮೇಲೆ ಹುಟ್ಟು, ಸಾವು, ಮಧ್ಯಮ, ಯೌವನ ಮತ್ತು ಬಾಲ್ಯ. ಸಾವು ಅಂದ್ರೆ ಈ ದೇಹ ಅನ್ನುವಂಥದ್ದು ಮೊದಲು ಹುಟ್ಟುತ್ತೆ, ಕೆಲವು ಕಾಲ ಅದು ಬೆಳೆಯುತ್ತೆ, ನಂತರ ಅದರಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ನಂತರ ಆ ದೇಹದಿಂದ ಉಪ ಉತ್ಪನ್ನಗಳು ಅಂದ್ರೆ ಆ ಮಕ್ಕಳು ಮೊಮ್ಮಕ್ಕಳು ಅಂತ ಹುಟ್ಟುತ್ತಾರೆ. ನಂತರ ಏನಾಗುತ್ತೆ, ಒಂದು ದೇಹ ಅನ್ನುವಂಥದ್ದು ಕ್ಷೀಣಿಸುತ್ತೆ, ಆ ಶಕ್ತಿ ಹೊಂದುತ್ತೆ, ನಂತರ ಅದು ಇಲ್ಲವಾಗುತ್ತೆ. ಅದನ್ನ ಸಾವು ಅಂತ ಕರೀತಾರೆ. ಈ ರೀತಿ ಬದಲಾವಣೆಗಳು ಒಂದು ದೇಹಕ್ಕೆ ಆಗುವಂಥದ್ದು. ಇವುಗಳಲ್ಲಿ ಮೊದಲನೆಯದು ಗರ್ಭದಿಂದ ಬಿಡುಗಡೆ. ಇದು ಕೃಷ್ಣ. ಅಂದ್ರೆ ನಾವು ತಾಯಿಯ ಗರ್ಭದಿಂದ ಏನು ಹೊರಗಡೆ ಬರ್ತೀವಿ ಅದನ್ನ ಇಲ್ಲಿ
ಗರ್ಭದಿಂದ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ಹುಟ್ಟು ಅಂತ ಹೇಳ್ತಾ ಇದ್ದಾರೆ. ಮೊದಲ ಹುಟ್ಟು ಎಲ್ಲಾ ಮುಂದಿನ ಚಟುವಟಿಕೆಗಳ ಪ್ರಾರಂಭ ಅಂತೇಳಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆ ಒಂದು ಹುಟ್ಟು ಅನ್ನುವಂಥದ್ದು ಅದು ಕೂಡ ಭಗವಂತನ ಪ್ರತಿನಿಧಿ, ಸಾವು ಅನ್ನುವಂಥದ್ದು ಕೂಡ ಭಗವಂತನ ಪ್ರತಿನಿಧಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಹೆಸರಿಸಿರುವ 7 ಸಿರಿಗಳು ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಗುಣಗಳು ಕೀರ್ತಿ, ಅದೃಷ್ಟ, ಸುಂದರ ಮಾತು, ಸ್ಮರಣ ಶಕ್ತಿ, ಬುದ್ಧಿಶಕ್ತಿ, ದೃಢತೆ, ತಾಳ್ಮೆ, ಸ್ತ್ರೀ ಸಹಜ ಎಂದು ಪರಿಗಣಿಸಲಾಗುತ್ತದೆ. ಇವೆಲ್ಲ ಅಥವಾ ಇವುಗಳಲ್ಲಿ ಕೆಲವು ಸಿರಿಗಳಿರುವವನು ಮಹಾನ್ ವ್ಯಕ್ತಿ ಆಗುತ್ತಾನೆ. ಅಂದ್ರೆ ಇದೆಲ್ಲ ಬರೀ ಹೆಣ್ಣು ಮಕ್ಕಳಲ್ಲಿ ಇರ್ಬೇಕು ಅಂತಿಲ್ಲ, ಗಂಡು ಮಕ್ಕಳಲ್ಲೂ ಇರ್ಬೋದು. ಅಂತಹ ಗುಣಗಳನ್ನ ಯಾರು ಹೊಂದಿದ್ದಾನೆ ಅವನು ಮಹಾನ್ ವ್ಯಕ್ತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯಕ್ತಿಯು ಧರ್ಮಿಷ್ಠನೆಂದು ಪ್ರಸಿದ್ಧನಾಗಿದ್ದರೆ ಅವನು ಮಹಿಮಾನ್ವಿತನಾಗುತ್ತಾನೆ. ಸಂಸ್ಕೃತವು ಪರಿಪೂರ್ಣ ಭಾಷೆ, ಆದ್ದರಿಂದ ಮಹತ್ವದ್ದಾಗಿದೆ. ಅಧ್ಯಯನ ಮಾಡಿದ ನಂತರ ಮನುಷ್ಯನ ವಿಷಯಗಳನ್ನು ಜ್ಞಾಪಿಸಿಕೊಳ್ಳಬಲ್ಲವನಾದರೆ ಅವನಿಗೆ ಒಳ್ಳೆಯ ಸ್ಮರಣ ಶಕ್ತಿ ಅಥವಾ ಸ್ಮೃತಿ ಉಂಟು. ಸ್ಮೃತಿ ಅಂದ್ರೆ ಏನಂದ್ರೆ ನಾವು ಸ್ಮರಣೆ ಮಾಡುವಂಥದ್ದು, ನಮ್ಗೆ ಆ ನೆನಪಿನಲ್ಲಿ ಉಳಿಯುವಂಥದ್ದು. ಬೇರೆ ಬೇರೆ ವಿಷಯಗಳನ್ನು ಕುರಿತು ಅಧಿಕ ಸಂಖ್ಯೆಯ ಪುಸ್ತಕಗಳನ್ನು ಓದಿ ಅವುಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯವಾದಾಗ ಅನ್ವಯಿಸುವ ಶಕ್ತಿ, ಅದನ್ನ ಮೇಧ ಅಥವಾ ಬುದ್ಧಿಶಕ್ತಿ ಅಂತ ಹೇಳ್ತಾ ಇದ್ದಾರೆ. ನಾವು ಅನೇಕ ವಿಚಾರಗಳನ್ನ ತಿಳ್ಕೊಂಡಿದೀವಿ, ಆದ್ರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಮಾತನಾಡ್ಬೇಕಾದ್ರೆ ನಾವು ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ಅಂದ್ರೆ ನಾವು ಏನು ಇದಕ್ಕೆ ಮುಂಚೆ ಓದಿ ತಿಳಿದಿದೀವಿ, ಅದಕ್ಕೆ ಸಂಬಂಧಿಸಿ ಅದನ್ನ ಹೇಳ್ತೀವಿ. ಅದನ್ನ ಮೇಧಾಶಕ್ತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಸ್ಥಿರತೆಯನ್ನು ನಿವಾರಿಸಿಕೊಳ್ಳುವ ಶಕ್ತಿಯು ದೃಢತೆ ಅಥವಾ ಧೃತಿ. ಅಂದ್ರೆ ಎಂಥದೇ ಪರಿಸ್ಥಿತಿ ಬಂದಾಗ್ಲೂ ಕೂಡ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ದೃಢತೆ ಅನ್ನುವಂಥದ್ದನ್ನ ಧೃತಿಗೆಡದೆ ನಿಲ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ದೃಢ ನಿಶ್ಚಯ ಮಾಡಿ ಅದನ್ನ ಫೇಸ್ ಮಾಡ್ತಾರೆ. ಏನೇ ಆಗ್ಲಿ ಅದನ್ನ ಮಾಡಿಯೇ ತೀರ್ತಾರೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಅರ್ಹನಾದರೂ ನಮ್ರನಾಗಿ ಮೃದು ಸ್ವಭಾವದವನಾಗಿದ್ದು ದುಃಖದಲ್ಲಿಯೂ ಹರ್ಷೋನ್ಮಾದದಲ್ಲಿಯೂ ಸಮಚಿತ್ತನಾಗಿ ಇರುವವನು ತಾಳ್ಮೆಯ ಸಿರಿಯುಂಟು. ತಾಳ್ಮೆ ಅಂದ್ರೆ ಏನು ಅಂತಂದ್ರೆ ಅವನು ಎಂಥದೇ ಪರಿಸ್ಥಿತಿ ಅಂದ್ರೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅವನ ಒಂದು ಮೃದು ಸ್ವಭಾವವನ್ನ ಕಳ್ಕೊಂಡೇ ಇರುವಂಥದ್ದು. ದುಃಖನೇ ಆಗ್ಬೋದು ಅಥವಾ ಸಂತೋಷನೇ ಆಗ್ಬೋದು, ಸಮಚಿತ್ತನಾಗಿರುವಂಥದ್ದು, ಅದನ್ನ ಇಲ್ಲಿ ತಾಳ್ಮೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಗುಣಗಳು ಸ್ತ್ರೀಯರಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಶೇಷ ಗುಣಗಳು ಭಗವಂತನ ಪ್ರತಿನಿಧಿ ಅಂತ ಇಲ್ಲಿ ಕರೀತಾ ಇದ್ದಾರೆ. ಶ್ಲೋಕ 35. ಮಾತಾಜಿ ಓದ್ಲಾ? ಮಾತಾಜಿ. ಬೃಹತ್ ಸಾಮಃ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹ ಮೃತ್ಯೂನಾಂ ಕುಸುಮಾಕರಃ. ಅನುವಾದ ಶ್ರೀಲಾ ಪ್ರಭುಪಾದರಿಂದ. ಸಾಮವೇದದಲ್ಲಿನ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಮತ್ತು ಋತುಗಳಲ್ಲಿ ಕುಸುಮಾಕರವಾದ ವಸಂತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ನಾವು ನೋಡಿದ್ವಿ ವೇದಗಳಲ್ಲಿ 4 ರೀತಿಯ ವೇದಗಳಿದೆ, ಅದರಲ್ಲಿ ಸಾಮವೇದ ಶ್ರೇಷ್ಠ ಅಂತ. ಈಗ ಸಾಮವೇದದಲ್ಲೂ ಕೂಡ ಬೃಹತ್ ಸಾಮ ಅನ್ನುವಂಥದ್ದು ಶ್ರೇಷ್ಠವಾದದ್ದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಮತ್ತೆ ಕಾವ್ಯಗಳಲ್ಲಿ ಗಾಯತ್ರಿ ಮಂತ್ರ ಅನ್ನುವಂಥದ್ದು ಕಾವ್ಯಗಳಲ್ಲೆಲ್ಲ ಶ್ರೇಷ್ಠವಾದದ್ದು. ಮತ್ತೆ ಮಾಸಗಳಲ್ಲಿ ಮಾರ್ಗಶಿರ ಮಾಸ ಅಂದ್ರೆ ಈ ಒಂದು ನವೆಂಬರ್ ಡಿಸೆಂಬರ್ ಸಮಯದಲ್ಲಿ ಬರುವಂಥದ್ದು. ಮಾತಾಜಿ ಗಾಯತ್ರಿ ಮಂತ್ರ ಓಂ ಭೂರ್ ಭುವಸ್ವ ಅಂತ ಬರುತ್ತಲ್ಲ, ಅದ ಮಾತಾಜಿ? ಮಾತಾಜಿ, ಅದೇ ಒಂದು ಓಂ ಭೂರ್ಭುವಸ್ವದಲ್ಲೇನೆ ಬೇರೆ ಬೇರೆ ದೇವತೆಗಳಿಗೆ ಅದೇ ಮಂತ್ರವನ್ನ ಬಳಸಿ ಅವರು ಹೇಳ್ತಾರೆ. ಅಂದ್ರೆ ಈ ಬ್ರಾಹ್ಮಣರಿಗೆ ಹೇಳುವಂತ ಒಂದು ಮಂತ್ರ ಅದು. ಈ ಒಂದು ಭಾವಾರ್ಥದಲ್ಲಿ ಪ್ರಭುಪಾದರು ಕೂಡ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಟ್ಟಿದ್ದಾರೆ, ಹೇಳೋಣ ನೋಡೋಣ. ಮತ್ತೆ ಇಲ್ಲಿ ಮಾರ್ಗಶಿರ ಮಾಸ ಅಂತಂದ್ರೆ ಈ ನವೆಂಬರ್ ಡಿಸೆಂಬರ್ ಸಮಯ. ನಂತರ ಆ ಸಮಯದಲ್ಲಿ ರೈತರು ಅನೇಕ ಬೆಳೆಗಳನ್ನ ಬೆಳೆಯುವಂತಹ ಸಮಯ. ಮತ್ತೆ ಕುಸುಮಾಕರವಾದ ವಸಂತ ಋತು ಅಂತಂದ್ರೆ ಅದು ಹೆಚ್ಚು ಬಿಸಿಲು ಇರೋದಿಲ್ಲ, ಹೆಚ್ಚು ತಂಪು ಇರೋದಿಲ್ಲ, ಅಂತಹ ಒಂದು ವಾತಾವರಣ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ವೇದಗಳಲ್ಲಿ ನಾನು ಸಾಮವೇದ ಎಂದು ಪ್ರಭು ಆಗಲೇ ವಿವರಿಸಿದ್ದಾನೆ. ಬೇರೆ ಬೇರೆ ದೇವತೆಗಳು ಹಾಡುವ ಸುಂದರವಾದ ಹಾಡುಗಳಿಂದ ಸಾಮವೇದವು ತುಂಬಿ ಹೋಗಿದೆ. ಈ ಹಾಡುಗಳಲ್ಲಿ ಒಂದು ಬೃಹತ್ ಸಾಮ, ಅದು ಬಹು ಮಧುರವಾಗಿದೆ. ಅಂದ್ರೆ ಈ ಸಾಮವೇದ ಅಂತಂದ್ರೆ ಹಾಡಿನ ರೂಪದಲ್ಲಿ ಹೇಳುವಂಥದ್ದು. ಇದನ್ನ ಮಧ್ಯರಾತ್ರಿಯ ಸಮಯದಲ್ಲಿ ಹಾಡುತ್ತಾರೆ. ಸಂಸ್ಕೃತದಲ್ಲಿ ಕಾವ್ಯಗಳನ್ನು ನಿಯಂತ್ರಿಸಲು ನಿರ್ದಿಷ್ಟ ನಿಯಮಗಳಿವೆ. ಆಧುನಿಕ ಕಾವ್ಯದಲ್ಲಿರುವಂತೆ ಪ್ರಾಸ, ಛಂದಸ್ಸು, ಮನಸೋ ಇಚ್ಛೆ ಬಳಸುವುದಿಲ್ಲ. ಅಂದ್ರೆ ಆಧುನಿಕ ಸಾಹಿತ್ಯ ಅಂದ್ರೆ ಇಲ್ಲಿ ರೈಮಿಂಗ್ ವರ್ಡ್ ಸಿಕ್ಕಿದ್ರೆ ಸಾಕು, ಅದನ್ನ ಹಾಕೊಂಡವರು ಪ್ರಾಸಪದಗಳು ಸಿಕ್ಕಿದ್ರೆ ಸಾಕು, ಅದನ್ನ ಹಾಕೊಂಡವರು ಕಾವ್ಯಗಳನ್ನ ಬರೀತಾರೆ. ಆದ್ರೆ ಛಂದೋಬದ್ಧ ಕವನದಲ್ಲಿ ಯೋಗ್ಯ ಅರ್ಹತೆಯುಳ್ಳ ಬ್ರಾಹ್ಮಣರು ಜಪ ಮಾಡುವ ಗಾಯತ್ರಿ ಮಂತ್ರವು ಅತ್ಯಂತ ಪ್ರಮುಖವಾದದ್ದು. ಶ್ರೀಮದ್ ಭಾಗವತದಲ್ಲಿ ಗಾಯತ್ರಿ ಮಂತ್ರದ ಪ್ರಸ್ತಾಪವಿದೆ. ಗಾಯತ್ರಿ ಮಂತ್ರದ ಉದ್ದೇಶವು ವಿಶೇಷವಾಗಿ ಭಗವಂತನ ಸಾಕ್ಷಾತ್ಕಾರವಾದ್ದರಿಂದ ಅದು ಪರಮಪ್ರಭುವನ್ನು ಪ್ರತಿನಿಧಿಸುತ್ತದೆ.
ಅದು ಆಧ್ಯಾತ್ಮಿಕವಾಗಿ ಮುಂದುವರಿದವರಿಗಾಗಿಯೇ ರಚಿತವಾದ ಮಂತ್ರ. ಅದರ ಜಪದಲ್ಲಿ ಯಶಸ್ವಿಯಾದವನು ಪ್ರಭುವಿನ ದಿವ್ಯ ಸ್ಥಾನವನ್ನು ಪ್ರವೇಶಿಸಬಲ್ಲ. ಗಾಯತ್ರಿ ಮಂತ್ರವನ್ನು ಜಪಿಸಲು ಮನುಷ್ಯನ ಮೊದಲು ಪರಿಪೂರ್ಣ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಗುಣಗಳನ್ನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಸಾತ್ವಿಕ ಗುಣವನ್ನು ಪಡೆದುಕೊಳ್ಳಬೇಕು. ಸತ್ವಗುಣದಲ್ಲಿ ಇರುವಂತವರು, ಬ್ರಾಹ್ಮಣ ಗುಣಗಳನ್ನು ಹೊಂದಿರುವಂತವರು ಈ ಒಂದು ಮಂತ್ರವನ್ನು ಜಪಿಸ್ತಾರೆ. ವೇದ ನಾಗರಿಕತೆಯಲ್ಲಿ ಗಾಯತ್ರಿ ಮಂತ್ರವು ಬಹಳ ಮುಖ್ಯವಾದದ್ದು. ಅದು ಬ್ರಹ್ಮನ್ನ ಶಬ್ದಾವತಾರ ಎಂದು ಪರಿಗಣಿಸುತ್ತಾರೆ. ಬ್ರಹ್ಮನು ಅದನ್ನು ಉಪಕ್ರಮ ಮಾಡಿದವನು. ಅವನಿಂದ ಅಂದ್ರೆ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂದಿದೆ. ಇದೆಲ್ಲವೂ ಕೂಡ ಗಾಯತ್ರಿ ಮಂತ್ರದ ಬಗ್ಗೆ ಅವ್ರು ಕೊಟ್ಟಿರುವಂತಹ ಒಂದು ವಿಚಾರಗಳು. ಮತ್ತೆ ಎಲ್ಲಾ ತಿಂಗಳುಗಳಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಭಾವಿಸುತ್ತಾರೆ. ಏಕೆಂದರೆ ಭಾರತದಲ್ಲಿ ಇದು ಸುಗ್ಗಿಯ ಕಾಲ. ಜನರು ತುಂಬಾ ಸಂತೋಷದಿಂದ ಇರುತ್ತಾರೆ. ವಸಂತ ಎಂದರೆ ಎಲ್ಲರಿಗೂ ಪ್ರೀತಿ. ಏಕೆಂದರೆ ಬಹು ಸೆಕೆ ಇರುವುದರಿಂದ ಸೆಕೆಯೂ ಇರುವುದಿಲ್ಲ, ಬಹು ಚಳಿಯೂ ಇರುವುದಿಲ್ಲ. ಹೂಗಳು ಹರಡುತ್ತವೆ, ಗಿಡ ಮರಗಳು ಬೆಳೆಯುತ್ತವೆ. ವಸಂತ ಋತುವಿನಲ್ಲಿ ಕೃಷ್ಣನ ಲೀಲೆಗಳನ್ನು ನೆನಪಿಗೆ ತರುವ ಅನೇಕ ಉತ್ಸವಗಳಿವೆ. ಆದ್ದರಿಂದ ಇದು ಎಲ್ಲಾ ಋತುಗಳಲ್ಲಿ ಅತ್ಯಂತ ಸಂತೋಷದ ಋತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಭಗವಂತನ ಪ್ರತಿನಿಧಿ. ಶ್ಲೋಕ 36. ದ್ಯೂತಾಂ ಚಲಯತಾಂ ಅಸ್ಮಿ ತೇಜಾ ತೇಜಸ್ವಿನಾಂ ಅಹಂ ಜಯ ಅಸ್ಮಿ ವ್ಯವಸಾಯಃ ಅಸ್ಮಿ ಸತ್ವಂ ಸತ್ವತಾಂ ಅಹಂ. ಅನುವಾದ: ಮೋಸಗಾರರ ಜೂಜು ನಾನೇ, ತೇಜಸ್ವಿಗಳ ತೇಜಸ್ಸು ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನೇ. ಅಂದ್ರೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಮೋಸಗಾರರ ಜೂಜು ಅಂದ್ರೆ ಯಾರಾದ್ರೂ ಮೋಸ ಮಾಡ್ಬೇಕು ಅಂತಂದ್ರೆ ಜೂಜು ಅನ್ನುವಂಥದ್ದು ಅದಕ್ಕೆ ಎಲ್ಲದಕ್ಕಿಂತ ಏನಂತ ಹೇಳ್ತಾರೆ, ಒಳ್ಳೆ ರೀತಿಯಲ್ಲಿ ಮೋಸ ಮಾಡ್ಬೇಕು ಅಂತಂದ್ರೆ ಜೂಜಾಡಿದ್ರೆ ಸಾಕು. ಮೋಸ ಮಾಡೋದ್ರಲ್ಲೆಲ್ಲ ತುಂಬಾ ಉತ್ತಮವಾದ ರೀತಿಯಲ್ಲಿ ಮಾಡುವಂತ ಜೂಜು ಅಂದ್ರೆ ಅದು ಮೋಸ ಮಾಡುವಂಥದ್ದು ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ನೋಡ್ತೀವಿ ಈ ಒಂದು ಮಹಾಭಾರತದ ಸಮಯದಲ್ಲಿ ಹೇಗೆ ಪಾಂಡವರನ್ನ ಕೌರವರು ಮೋಸ ಮಾಡ್ತಾರೆ, ಆ ಜೂಜಿನ ಮೂಲಕ ಅವರೇ ಮೋಸ ಮಾಡ್ತಾರೆ. ಅಂದ್ರೆ ಕೊನೆಗೆ ಏನ್ ಮಾಡ್ತಾನೆ ಭಗವಂತ, ಒಂದು ಮೋಸಗಾರರ ಜೂಜಿನ ಪ್ರತಿನಿಧಿಯಾಗಿ ಭಗವಂತ ಏನ್ ಮಾಡ್ತಾನೆ, ಮತ್ತೆ ಶಕುನಿಗೆ ಅದೇ ರೀತಿ ಅವನು ಜೂಜಿಗೆ ಕರೀತಾನೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ. ಅಂದ್ರೆ ಅವನು ಕೃಷ್ಣನನ್ನೇ ಕರೀತಾನೆ, ಅಂದ್ರೆ ಕೃಷ್ಣನನ್ನ ಕರೆದು ಕೃಷ್ಣನ ಜೊತೆ ದ್ಯೂತ ಆಡ್ತಾನೆ. ಆಗ ಭಗವಂತ ಅವನನ್ನು ಯಾವ ರೀತಿ ಮೋಸ ಮಾಡ್ತಾನೆ ಅಂತ ನಾವು ನೋಡ್ತೀವಿ. ಅಂದ್ರೆ ಶಕುನಿಯನ್ನ ಅವನು ಏನಂತ ಹೇಳ್ತೀವಿ, ಅವನ ದಾರಿ ತಪ್ಪಿಸ್ತಾನೆ. ಅಂದ್ರೆ ದುರ್ಯೋಧನ ತನ್ನ ತಾಯಿಯಾದಂತಹ ಕುಂತಿಯ ಮುಂದೆ ನಿರ್ವಸ್ತ್ರಧಾರಿಯಾಗಿ ಹೋಗಿ ನಿಲ್ಬೇಕು. ಅವಳ ಒಂದು ಕಣ್ಣಿನ ಪಟ್ಟಿನ ತೆಗೆದು ಅವಳು ತನ್ನ ಮಗನನ್ನ ಸುದೃಢನನ್ನಾಗಿ ಮಾಡಬೇಕು, ಅಂದ್ರೆ ಅವಳ ತಪೋಶಕ್ತಿನ ಅವನಿಗೆ ಕೊಡಬೇಕು ಅಂತ ಇರ್ತಾಳೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಈ ಶಕುನಿಯ ಜೊತೆಯಲ್ಲಿ ಜೂಜಿಗೆ ಕೃಷ್ಣನನ್ನ ಕೂರಿಸ್ಕೋತಾರೆ. ಶಕುನಿ ಏನ್ ಹೇಳ್ತಾನೆ, ಕೃಷ್ಣನಿಗೆ ತಿಳಿಸ್ತಾನೆ. ಅಂದ್ರೆ ಕೃಷ್ಣನ ಒಪ್ಕೋತಾನೆ. ಅದಕ್ಕೆ ಏನಂತ ಹೇಳ್ತಾನೆ ಅಂದ್ರೆ, ಈಗ ನಾನು ನೀನು ಜೂಜಾಡೋಣ. ಈ ಒಂದು ಜೂಜಿನಲ್ಲಿ ಕೃಷ್ಣ ನೀನ್ ಸೋತೋದೆ ಅಂತಂದ್ರೆ ಪಾಂಡವರು ಸೋತ ಹಾಗೆ. ಅವ್ರ ಯುದ್ಧವನ್ನ ನಿಲ್ಲಿಸಿ ಅವರು ಹೊರಟೋಗ್ಬೇಕು. ಈ ಸೋಲನ ಒಪ್ಕೊಳ್ಳೋರು ಪರಿಪೂರ್ಣವಾಗಿ ಎಲ್ಲವನ್ನ ತ್ಯಾಗ ಮಾಡಿ ಹೊರಟೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಆಯ್ತು, ನೀನ್ ಹೇಳಿದ ಹಾಗೆ ಆಗ್ಲಿ, ನಾನ್ ಸೋತ್ರೆ ಪಾಂಡವರು ಸೋತ ಹಾಗೆ, ನೀನ್ ಗೆದ್ರೆ ಕೌರವರು ಗೆದ್ದ ಹಾಗೆ ಅಂತ ಹೇಳಿ ಅವರಿಬ್ರು ಜೂಜಾಡ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ಅವ್ನು ಸೋಲ್ತಾ ಇರ್ತಾನೆ. ಶಕುನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಓ, ಕೃಷ್ಣನನ್ನ ಸೋಲಿಸ್ತಾ ಇದ್ದೀನಿ, ಕೃಷ್ಣನೇ ನನ್ ಮುಂದೆ ಸೋಲ್ತಾ ಇದ್ದಾನೆ ಅಂದ್ರೆ ಆಯ್ತು, ಇನ್ನು ಪಾಂಡವರು ಮತ್ತೆ ಯಾವತ್ತೂ ತಲೆ ಎತ್ತಲ್ಲ ಅಂತ. ಆದ್ರೆ ಇಲ್ಲಿ ಕೃಷ್ಣ ಅವನ ಒಂದು ಜೂಜಿನಲ್ಲಿ ಅವನನ್ನ ಮಗ್ನನಾಗಿ ಮಾಡ್ತಾ ಇದ್ದಾನೆ. ಇಲ್ಲ ಅಂತಂದ್ರೆ ದುರ್ಯೋಧನ ಅಲ್ಲಿ ಹೋಗ್ಬೇಕಾದ್ರೆ ಕೃಷ್ಣ ಹೋಗಿ ಅವನನ್ನ ತಡಿತಾನೆ. ದುರ್ಯೋಧನನ್ನ ತಾಯಿ ಆದ್ರೂ ಕೂಡ ನೀನು ಆ ರೀತಿ ನಿರ್ವಸ್ತ್ರಧಾರಿಯಾಗಿ ಹೋಗುವಂತಿಲ್ಲ, ಕಡೆ ಪಕ್ಷ ನೀನ್ ಸೊಂಟಕ್ಕಾದ್ರೂ ಏನಾದ್ರು ಬಟ್ಟೆನ ಸುತ್ಕೊಂಡು ಹೋಗ್ಬೇಕು ಅಂತ. ಹಾಗೆ ಸುತ್ಕೊಂಡು ಅವನು ಹೋದಾಗ ಏನಾಗ್ಬಿಡತ್ತೆ, ಗಾಂಧಾರಿ ಅವನು ನೋಡಿದಾಗ ಅವನ ಸೊಂಟದ ಭಾಗದಲ್ಲಿ ಅವನಿಗೆ ಶಕ್ತಿ ಅನ್ನುವಂಥದ್ದು ಸಿಗೋದಿಲ್ಲ. ಈ ಒಂದು ರೀತಿ ಅವನು ಮೋಸ ಮಾಡ್ತಾನೆ. ಯಾರು ಮೋಸ ಮಾಡ್ತಾರೆ ಅವ್ರಿಗೆ ಮೋಸ ಮಾಡ್ತಾನೆ ಕೃಷ್ಣ. ಹಾಗೆ ಮೋಸ ಮಾಡೋರಲ್ಲೂ ಕೂಡ ಅಂಥವರನ್ನು ಕೂಡ ಆ ಮೋಸ ಮಾಡೋದ್ರಲ್ಲೂ ಕೂಡ ಅವನು ಒಳ್ಳೆ ರೀತಿಯಲ್ಲಿ ಅವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ಮೋಸ ಮಾಡೋದಕ್ಕೆ ಆಗುತ್ತೆ. ಆ ರೀತಿ ಅವನು ಆ ಮೋಸದ ಪ್ರತಿನಿಧಿ ಕೂಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ತೇಜಸ್ಸಿನ ತೇಜಸ್ಸು ಅಂದ್ರೆ ಯಾರು ತೇಜಸ್ವಿಗಳೆಲ್ಲ ಇದ್ದಾರೆ ಅವರ ಒಂದು ತೇಜಸ್ಸು ಭಗವಂತ. ಮತ್ತೆ ಜಯ ಅನ್ನುವಂಥದ್ದು, ಸಾಹಸ ಅನ್ನುವಂಥದ್ದು, ಬಲ ಅನ್ನುವಂಥದ್ದು ಭಗವಂತನೇ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ವಿಶ್ವದಲ್ಲಿ ನಾನಾ ಬಗೆಯ ಮೋಸಗಾರರು ಉಂಟು. ಇತರ ಎಲ್ಲ ಮೋಸ ರೀತಿಗಳನ್ನು ಮೀರಿಸಿದ್ದು ಜೂಜು. ಮೋಸ ರೀತಿಗಳಲ್ಲೆಲ್ಲ ಮೀರಿಸುವಂತಹ ಒಂದು ಮೋಸ ಅಂದ್ರೆ ಅದು ಜೂಜು. ಆದ್ದರಿಂದ ಅದು ಕೃಷ್ಣನ ಪ್ರತಿನಿಧಿ. ಪರಮನಾಗಿ ಕೃಷ್ಣನು ಇತರರಿಗಿಂತ ಹೆಚ್ಚು ಮೋಸಗಾರನಾಗಿರಬಲ್ಲ. ಯಾರೂ ಅವನ ಮೋಸವನ್ನು ಆತನಿಗೆ ತಿಳಿಯದಂತೆ ಕಂಡು ಹಿಡಿಯಲಾರರು. ಅವನ ಹಿರಿಮೆಗೆ ಒಂದು ಮುಖವಲ್ಲ, ಅದಕ್ಕೆ
ಎಲ್ಲಾ ಮುಖಗಳು ಉಂಟು. ಅಂದ್ರೆ ಇಲ್ಲಿ ಭಗವಂತ ಅವನು ಯಾರಿಗಾದ್ರೂ ಮೋಸ ಮಾಡ್ಬೇಕು ಅಂತ ಅವನು ಅನ್ಕೊಂಡ ಅಂತಂದ್ರೆ ಅದರಿಂದ ಯಾರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಜಯಶಾಲಿಗಳಲ್ಲಿ ಆತನು ಜಯ, ತೇಜಸ್ವಿಗಳ ತೇಜಸ್ಸು ಅವನು, ಸಾಹಸಿಗಳು ಶ್ರಮ ಪಡುವವರಲ್ಲಿ ಆತನೇ ಮಹಾ ಸಾಹಸಿ, ಅತ್ಯಂತ ಶ್ರಮ ಪಡುವವನು. ಕೃಷ್ಣನು ಭೂಮಿಯ ಮೇಲೆ ಇದ್ದಾಗ ಅವನನ್ನು ಯಾರೂ ಬಲದಿಂದ ಮೀರಿಸುವವರು ಇರಲಿಲ್ಲ. ಬಾಲ್ಯದಲ್ಲಿಯೇ ಗೋವರ್ಧನಗಿರಿಯನ್ನು ಎತ್ತಿದನು ಅವನು. ಮೋಸದಲ್ಲಿ ಯಾರೂ ಅವನನ್ನು ಮೀರಿಸಲಾರರು. ತೇಜಸ್ವಿನಲ್ಲಿ ಅವನನ್ನು ಯಾರು ಮೀರಿಸಲಾರರು. ಜಯದಲ್ಲಿ ಯಾರೂ ಅವನನ್ನು ಮೀರಿಸಲಾರರು. ಸಾಹಸದಲ್ಲಿಯೂ ಯಾರು ಅವನನ್ನು ಮೀರಿಸಲಾರರು. ಮತ್ತು ಶಕ್ತಿಯಲ್ಲಿ ಯಾರು ಅವನನ್ನು ಮೀರಿಸಲಾರರು. ಈ ಎಲ್ಲ ಒಂದು ಗುಣಗಳು ಅದು ಭಗವಂತನಲ್ಲಿ ಇರುವಂತದನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 37. ಮಾತಾಜಿ ನಾ ಓದ್ಲಾ? ಹಾ ಮಾತಾಜಿ. ವೃಷ್ಣಿನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ. ಅನುವಾದ: ವೃಷ್ಣಿ ವಂಶದವರಲ್ಲಿ ನಾನು ವಾಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಶನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೃಷ್ಣಿ ವಂಶಜರು ಅಂದ್ರೆ ಅಂದ್ರೆ ಕೃಷ್ಣನ ವಂಶಜರು, ಅವರಲ್ಲಿ ನಾನು ವಾಸುದೇವ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ವಸುದೇವನ ಮಕ್ಕಳು ಯಾರೆಲ್ಲ ಇದ್ದಾರೆ ಅವರು ವಾಸುದೇವ ಅಂತ. ಇಲ್ಲಿ ವಸುದೇವನ ಮಕ್ಕಳು ಇಬ್ರು ಕೂಡ, ಒಂದು ಕೃಷ್ಣ, ಇನ್ನೊಂದು ಬಲರಾಮ, ಇಬ್ಬರನ್ನು ಕೂಡ ವಾಸುದೇವ ಅಂತಲೇ ಕರೀತಾರೆ. ನಂತರ ಪಾಂಡವರಲ್ಲಿ ನಾನು ಅರ್ಜುನ. ಪಾಂಡವರಲ್ಲಿ ಪ್ರಮುಖನಾದವನು, ಭಗವಂತನಿಗೆ ಹೆಚ್ಚು ಪ್ರಿಯನಾದವನು ಮತ್ತೆ ಭಗವಂತನ ಶುದ್ಧ ಭಕ್ತ, ಅದು ಅರ್ಜುನ. ಮತ್ತೆ ಋಷಿಗಳಲ್ಲಿ ನಾನು ವ್ಯಾಸ, ವೇದವ್ಯಾಸರು. ವೇದವ್ಯಾಸರನ್ನ ಏನಂತ ಹೇಳ್ತಾ ಇದ್ರು ಅಂತ, ಅವರ ನಿಜವಾದ ಹೆಸರೇನು ಅಂತಂದ್ರೆ ಯಾರು ಹೇಳ್ತೀರಾ? ವೇದವ್ಯಾಸರ ನಿಜವಾದ ಹೆಸರೇನು? ಕೃಷ್ಣ ದ್ವೈಪಾಯನ ಅಲ್ವಾ? ಹೌದಾ? ಹೌದು. ಮತ್ತೆ ಪರಾಶರ ಮುನಿ ಅವರಲ್ಲ? ಪರಾಶರ ಮುನಿಗಳ ಮಗನೇ ಅವನು. ಮತ್ತೆ ಇಲ್ಲಿ ಅವನನ್ನ ವೇದವ್ಯಾಸ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಈ ವೇದಗಳ ಮೊದಲು ಒಂದೇ ಭಾಗ ಆಗಿತ್ತು, ಅದನ್ನ 4 ಭಾಗಗಳಾಗಿ ವಿಂಗಡಿಸ್ತಾನೆ. ವ್ಯಾಸ ಅಂತಂದ್ರೆ ಅದನ್ನ ಬೇರ್ಪಡಿಸುವಂತದ್ದು. ವೇದಗಳನ್ನ ಬೇರ್ಪಡಿಸಿದ್ದ ಕಾರಣದಿಂದ ಅವನನ್ನ ವೇದವ್ಯಾಸ ಅಂತ ಕರೀತಾರೆ. ಮತ್ತೆ ಮಹಾಚಿಂತಕರಲ್ಲಿ ನಾನು ಉಶನ ಅಂತಂದ್ರೆ ಈ ಒಂದು ದೈತ್ಯರು, ಯಾರು ರಾಕ್ಷಸರಿದ್ದಾರೆ ಅವರ ಗುರುಗಳು, ಶುಕ್ರಾಚಾರ್ಯರು, ಅವರನ್ನ ಉಶನ ಅಂತ ಕರೀತಾರೆ. ಅವರ ಒಂದು ವಿಶೇಷತೆ ಏನು ಅಂತಂದ್ರೆ, ಅವರು ಮುಂದೆ ಏನಾಗುತ್ತೆ ಅನ್ನೋದನ್ನ ಅವರು ಮೊದಲೇ ಊಹಿಸುವಂತಹ ಶಕ್ತಿ ಅವರಲ್ಲಿ ಇರುತ್ತೆ. ಅಂದ್ರೆ ಈ ಒಂದು ಬಲಿ ಮಹಾರಾಜನ ಮುಂದೆ ವಾಮನ ಬಂದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಕೂಡ್ಲೇ ಹೇಳ್ತಾರೆ, ಇಲ್ಲ ಇದು ಮಹಾವಿಷ್ಣುವಿನೇ ಬಂದಿರುವಂತದ್ದು, ನೀನು 3 ಹೆಜ್ಜೆ ಜಾಗ ಕೊಡೋಕೆ ಹೋದ್ರೆ ಅವನು ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಳ್ತಾನೆ, ಮತ್ತೆ ನೀನು ಎಲ್ಲವನ್ನ ಕಳ್ಕೊಂತೀಯ ಅಂತ ಹೇಳಿ ತಡೀತಾರೆ. ಅಂದ್ರೆ ಅವ್ರಿಗೆ ಮುಂದೆ ಆಗುವಂತದ್ದು ಮೊದಲೇ ತಿಳಿಯುತ್ತೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನು ದೇವೋತ್ತಮ ಪರಮ ಪುರುಷನು, ಬಲದೇವನು ಅವನ ನಿಕಟ ವಿಸ್ತರಣೆ. ಬಲದೇವ ಅಂದ್ರೆ ಇಲ್ಲಿ ಬಲರಾಮ. ಕೃಷ್ಣನು ಬಲದೇವನು ವಸುದೇವನ ಮಕ್ಕಳಾಗಿ ಕಾಣಿಸಿಕೊಂಡರು. ಆದ್ದರಿಂದ ಇಬ್ಬರನ್ನು ವಾಸುದೇವ ಎಂದು ಕರೆಯಬಹುದು. ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಕೃಷ್ಣನು ಬೃಂದಾವನವನ್ನು ಬಿಡುವುದೇ ಇಲ್ಲವಾದ್ದರಿಂದ ಬೇರೆಡೆ ಕಾಣುವ ಕೃಷ್ಣ ಸ್ವರೂಪಗಳೆಲ್ಲ ಅವನ ವಿಸ್ತರಣೆಗಳೇ. ವಾಸುದೇವನು ಕೃಷ್ಣನ ನಿಕಟ ವಿಸ್ತರಣೆ, ಆದುದರಿಂದ ವಾಸುದೇವನು ಕೃಷ್ಣನಿಗಿಂತ ಬೇರೆಯಲ್ಲ. ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ವಾಸುದೇವ ಅಂತಂದ್ರೆ ಅದು ಬಲರಾಮ. ಈ ಶ್ಲೋಕದಲ್ಲಿ ಹೆಸರಿಸಿರುವ ವಾಸುದೇವನು ಬಲದೇವ ಅಥವಾ ಬಲರಾಮ, ಏಕೆಂದರೆ ಅವನು ಎಲ್ಲಾ ಅವತಾರಗಳ ಆದಿಮೂಲ. ಆದ್ದರಿಂದ ವಾಸುದೇವನಿಗೆ ಅವನು ಏಕಮಾತ್ರ ಮೂಲ ಎಂದು ಅರಿತುಕೊಳ್ಳಬೇಕು. ಪ್ರಭುವಿನ ನಿಕಟ ವಿಸ್ತರಣೆಗಳಿಗೆ ಸ್ವಾಂಶ ಅಂದ್ರೆ ವೈಯಕ್ತಿಕ ವಿಸ್ತರಣೆಗಳು ಎಂದು ಹೆಸರು. ವಿಭಿನ್ನಾಂಶ, ಭಿನ್ನವಾದ ವಿಸ್ತರಣೆಗಳು ಎಂದು ಕರೆಯುವ ವಿಸ್ತರಣೆಗಳು ಇವೆ. ಪಾಂಡುವಿನ ಮಕ್ಕಳಲ್ಲಿ ಅರ್ಜುನ ಧನಂಜಯನೆಂದು ಹೆಸರಾದವನು. ಅವನು ಪುರುಷ ಶ್ರೇಷ್ಠ, ಆದುದರಿಂದ ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ. ಮುನಿಗಳಲ್ಲಿ ಅಥವಾ ವೇದಗಳನ್ನು ಬಲ್ಲ ವಿದ್ವಾಂಸರಲ್ಲಿ ವ್ಯಾಸರೇ ಎಲ್ಲರಿಗಿಂತ ಶ್ರೇಷ್ಠರು. ಏಕೆಂದರೆ ಈ ಕಲಿಯುಗದಲ್ಲಿ ಜನಸಾಮಾನ್ಯರಿಗೆ ವೇದಗಳು ತಿಳಿಯಲೆಂದು ವೇದಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ವಿವರಿಸಿದ ವ್ಯಾಸರು ಕೃಷ್ಣನ ಅವತಾರವೆಂದು ಪ್ರಸಿದ್ಧ. ಆದ್ದರಿಂದ ವ್ಯಾಸರು ಕೃಷ್ಣನ ಪ್ರತಿನಿಧಿ. ಯಾವುದಾದರೂ ವಿಷಯವನ್ನು ಕೂಲಂಕುಷವಾಗಿ ಯೋಚಿಸಬಲ್ಲವರು ಕವಿಗಳು. ಕವಿಗಳಲ್ಲಿ ಉಶನ, ಶುಕ್ರಾಚಾರ್ಯರು ದಾನವರ ಗುರು. ಅವರು ಬಹು ಬುದ್ಧಿವಂತರು, ದೂರದೃಷ್ಟಿಯ ರಾಜನೀತಿಜ್ಞರು. ಆದ್ದರಿಂದ ಶುಕ್ರಾಚಾರ್ಯರು ಕೃಷ್ಣನ ಮಹಿಮೆಯ ಮತ್ತೊಬ್ಬ ಪ್ರತಿನಿಧಿ. ಶ್ಲೋಕ 38. ಓದ್ಲಾ ಮಾತಾಜಿ? ಹಾ ಮಾತಾಜಿ. ದಂಡೋದಯ ದಮಯತಾಂ ಸ್ಮಿ ನೀತಿರಸ್ಮಿ ಜಿಗೀಷತಾಂ
ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಅನುವಾದ. ಮಾತಾಜಿ ಮೇಲೆ ಮಾಡಿ. ಶಾಸನ ಅವಿದೆ ಅವಿದ್ಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ, ಜಯವನ್ನು ಅರಿಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ, ಜ್ಞಾನಿಗಳ ಜ್ಞಾನ ನಾನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಶಾಸನಗಳು ಏನೆಲ್ಲ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅವಿಧೇಯತೆ ಅಂದ್ರೆ ಅದನ್ನ ಬ್ರೇಕ್ ಮಾಡುವಂಥದ್ದು. ಯಾವ ಒಂದು ಶಾಸನವನ್ನ ಕೊಟ್ಟಿದ್ದಾರೆ ಅದನ್ನ ಉಲ್ಲಂಘನೆ ಮಾಡುವಂತವ್ರು ಅವರಿಗೆ ಶಿಕ್ಷೆ ಸಿಗುತ್ತೆ. ಆ ಒಂದು ಶಿಕ್ಷೆ ಅದು ಭಗವಂತನ ಶಿಕ್ಷೆ ಅನ್ನುವಂಥದ್ದು ಭಗವಂತನ ಪ್ರತಿನಿಧಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜಯವನ್ನು ಅರಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ. ಅಂದ್ರೆ ಯಾವ್ದಾದ್ರು ಒಂದು ಗುಹ್ಯವಾದ ವಿಷಯವನ್ನ ನಾವು ಗುಹ್ಯವಾಗಿ ಇಟ್ಕೋಬೇಕು ಅಂದ್ರೆ ಯಾವ್ದಾದ್ರು ಸೀಕ್ರೆಟ್ಸ್ ನ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ನಾವು ಮೌನವಾಗಿದ್ರೆ ಸಾಕು. ಮಾತಾಡ್ತಾ ನಾವು ಯಾವ ಒಂದು ಸೀಕ್ರೆಟ್ಸ್ನು ಮೇಂಟೈನ್ ಮಾಡಕ್ಕಾಗಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅದು ಹೊರಗಡೆ ಬಂದು ಬಿಡುತ್ತೆ. ಅದನ್ನ ನಾವು ಯಾರಿಗೂ ಹೇಳ್ಬಾರ್ದು ಅಂದ್ರೆ ಮೌನವಾಗಿರುವಂತದ್ದು ಉತ್ತಮ ಅಂತ ಹೇಳ್ತಾರೆ. ಜ್ಞಾನಿಗಳಲ್ಲಿ ಜ್ಞಾನ ನಾನು ಅಂತಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ದಮನ ಮಾಡುವ ಸಾಧನಗಳು ಹಲವು. ಇವುಗಳಲ್ಲಿ ದುಷ್ಕರ್ಮಿಗಳನ್ನು ಕತ್ತರಿಸಿ ಹಾಕುವ ಸಾಧನಗಳು ತುಂಬಾ ಮುಖ್ಯವಾದವು. ದುಷ್ಕರ್ಮಿಗಳನ್ನು ಕತ್ತರಿಸಿ ಶಿಕ್ಷೆ ಮಾಡಿದಾಗ ಶಿಕ್ಷೆಯ ಸಾಧನವು ಕೃಷ್ಣನ ಪ್ರತಿನಿಧಿ. ಅಂದ್ರೆ ಅವರಿಗೆ ಶಿಕ್ಷೆ ಕೊಟ್ಟಾಗ ಅದಕ್ಕೆ ಬಳಸಿದಂತ ಆಯುಧಗಳನ್ನ ಇಲ್ಲಿ ಭಗವಂತನ ಪ್ರತಿನಿಧಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದಾದ್ರೂ ಕಾರ್ಯಕ್ಷೇತ್ರದಲ್ಲಿ ವಿಜಯವನ್ನು ಸಾಧಿಸಲು ಪ್ರಯತ್ನಿಸುವವರ ನಡುವೆ ಅತ್ಯಂತ ಜಯಶಾಲಿಯಾದ ನೀತಿ, ವಿಜಯವನ್ನ ಸಾಧಿಸುವಂತಹ ಒಂದು ಪ್ರಯತ್ನಿಸುವಂತಹ ರೀತಿ, ಅದರಲ್ಲಿ ನೀತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರವಣ, ಚಿಂತನ, ಧ್ಯಾನ, ಈ ಗುಹ್ಯ ಚಟುವಟಿಕೆಗಳಲ್ಲಿ ಮೌನವೇ ತುಂಬಾ ಮುಖ್ಯ. ಅಂದ್ರೆ ನಾವು ಕೇಳ್ಬೇಕು ಅಂದ್ರೆ, ಚಿಂತನೆ ಮಾಡ್ಬೇಕು ಅಂದ್ರೆ, ಧ್ಯಾನ ಮಾಡ್ಬೇಕು ಅಂತಂದ್ರೆ ಆ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮೌನವಾಗಿರುವಂತದ್ದು ಮುಖ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಮೌನದಿಂದ ಮನುಷ್ಯನು ಬಹುಶೀಘ್ರವಾಗಿ ಮುಂದುವರಿಯಬಲ್ಲ. ಜಡವಸ್ತು ಮತ್ತು ಚೇತನ ಇವುಗಳ ನಡುವೆ ಭಗವಂತನ ಮೇಲ್ಮಟ್ಟದ ಮತ್ತು ಕೆಳಮಟ್ಟದ ಪ್ರಕೃತಿಯ ನಡುವೆ ವ್ಯತ್ಯಾಸವನ್ನು ಕಾಣಬಲ್ಲವನು ಜ್ಞಾನಿ. ಅಂದ್ರೆ ಯಾವುದು ಶ್ರೇಷ್ಠವಾದದ್ದು, ಯಾವುದು ಗೌಣವಾದದ್ದು, ಇದನ್ನ ವ್ಯತ್ಯಾಸವನ್ನ ತಿಳ್ಕೊಳ್ಳುವಂತವನು ಜ್ಞಾನಿ ಅಂತಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಜ್ಞಾನವು ಸ್ವಯಂ ಕೃಷ್ಣನೇ ಅಂತಾನು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಸಾಧಾರಣವಾಗಿ ಹೇಳ್ತಾರೆ ಅಲ್ವಾ, 2 ಕಿವಿ ಇದೆ ಆದ್ರೆ ಒಂದು ಬಾಯಿ ಮಾತ್ರ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನಾವು ಹೆಚ್ಚು ಕೇಳ್ಬೇಕು, ಕಡಿಮೆ ಮಾತಾಡ್ಬೇಕು ಅಂತ. ಆದಷ್ಟು ಮೌನವಾಗಿರುವಂತದ್ದು ಉತ್ತಮ. ಆ ಸಂದರ್ಭದಲ್ಲಿ ನಾವು ಹೆಚ್ಚು ಶ್ರವಣ ಮಾಡೋದಕ್ಕೆ, ಚಿಂತನೆ ಮಾಡೋದಕ್ಕೆ ಅಥವಾ ಧ್ಯಾನ ಮಾಡೋದಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ. ಶ್ಲೋಕ 39. ಹರೇ ಕೃಷ್ಣ ಮಾತಾಜಿ. ಹಾ ಮತ್ತೆ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ಸಾನ್ಮಯಾ ಭೂತಂ ಚರಾಚರಂ. ಅನುವಾದ. ಅರ್ಜುನ, ಇದಲ್ಲದೆ ನಾನು ಎಲ್ಲಾ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಹರೇ ಕೃಷ್ಣ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲವೂ ಕೂಡ ಭಗವಂತನಿಂದಲೇ ಬಂದಿರುವಂತದ್ದು. ಎಲ್ಲದರ ಒಂದು ಅಸ್ತಿತ್ವ, ಅದರ ಮೂಲ ಬೀಜ ಸ್ವತಃ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಈ ಭೂಮಿ ಮೇಲೆ ಇರುವಂತಹ ಎಲ್ಲ ಚರಾಚರವಾದದ್ದು ಅದೆಲ್ಲವೂ ಕೂಡ ಬಂದಿರುವಂತದ್ದು ಭಗವಂತನ ಸೃಷ್ಟಿಯಿಂದ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಪ್ರತಿಯೊಂದಕ್ಕೂ ಒಂದು ಕಾರಣವಿದೆ. ಎಲ್ಲದಕ್ಕೂ ಒಂದು ಪ್ರತಿಯೊಂದು ಸೃಷ್ಟಿಗೂ ಕಾರಣ ಬೇಕು. ಆ ಕಾರಣ ಅದು ಸ್ವತಃ ಭಗವಂತ. ಅದನ್ನ ಇಲ್ಲಿ ಬೀಜ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೃಷ್ಣನ ಶಕ್ತಿ ಇಲ್ಲದೆ ಏನೂ ಇರಲು ಸಾಧ್ಯವಿಲ್ಲ. ಆದುದರಿಂದ ಅವನನ್ನು ಸರ್ವಶಕ್ತ ಎಂದು ಕರೆಯುತ್ತಾರೆ. ಈ ಅವನ ಶಕ್ತಿಯಿಂದ ಚಲಿಸುವುದಾಗಲಿ ಚಲಿಸದೆ ಇರುವುದಾಗಲಿ ಇರಲು ಸಾಧ್ಯವಿಲ್ಲ. ಕೃಷ್ಣನ ಶಕ್ತಿಯ ಆಧಾರವಿಲ್ಲದ ಯಾವುದೇ ಅಸ್ತಿತ್ವವನ್ನು ಮಾಯೆ ಎಂದು ಕರೀತಾರೆ. ಅಂದ್ರೆ ಭಗವಂತನ ಅಸ್ತಿತ್ವ ಇಲ್ಲ ಅಂತ, ಆಧಾರ ಇಲ್ಲ ಅಂತ ಯಾರಾದ್ರೂ ಅನ್ಕೊಂಡ್ರೆ ಅದು ಮಾಯೆ, ಅದು ಸುಳ್ಳು, ನಿಜ ಅಲ್ಲ. ಆದ್ರೆ ಎಲ್ಲದಕ್ಕೂ ಕೂಡ ವಾಸ್ತವದಲ್ಲಿ ಭಗವಂತನ ಆಧಾರ ಇದೆ. ಎಲ್ಲದಕ್ಕೂ ಕೂಡ ಭಗವಂತನೇ ಕಾರಣ. ಅದರಿಂದ ಅವನನ್ನ ಮೂಲ ಬೀಜ ಅಂತಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 40. ಮಾತಾಜಿ ಹರೇ ನಾವು ಕೃಷ್ಣ. ಹಾ ಮಾತಾಜಿ. ಓದ್ಲಿ ಮಾತಾಜಿ ಅವರು. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ವಿಶದಂತೋಶ್ಯತ ಪ್ರೋಕ್ತ ವಿಭೂತೇರ್ಸ್ವಿತರೋ ಮಯಾ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದನ್ನು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ. ಅಂದ್ರೆ ನಾ ಆಗ್ಲೇ ಹೇಳಿದ ಹಾಗೆ ಅನಂತ ಶಯನ ಅಂದ್ರೆ ಆ ಮಹಾವಿಷ್ಣು ಯಾರ ಮೇಲೆ ಮಲಗಿದ್ದಾನೆ
ಆ ಅನಂತ ಶಯನಿಗೆ ಅನಂತ ಅಡೆಗಳಿದೆ ಅಂತ ಹೇಳ್ತಾರೆ. ಆ ಅನಂತ ಎಡೆಗಳಿಂದ ಅವನಿಗೆ ಅನಂತ ಬಾಯಿಗಳಿದೆ. ಅನಂತ ಬಾಯಿಗಳಿಂದ ಅನಂತ ಕಾಲದಿಂದ ಅವನು ಭಗವಂತನ ಮಹಿಮೆಗಳನ್ನ ಹಾಡ್ತಾ ಇದ್ದಾನೆ ಅಂತ. ಎಷ್ಟು ಹೇಳಿದ್ರು ಕೂಡ ಅವನ ಮಹಿಮೆಗಳಿಗೆ, ಅವನ ಸಿರಿಗಳಿಗೆ ಕೊನೆ ಅನ್ನುವಂಥದ್ದೇ ಇಲ್ಲ. ಅದಕ್ಕೆ ಒಂದು ಕೊನೆ ಅನ್ನುವಂಥದ್ದೇ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಯಾರನ್ನಾದ್ರೂ ನಾವು ಸ್ಟೇಜ್ ಮೇಲೆ ಕರೆದು ಆ ವ್ಯಕ್ತಿಯನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತಂದ್ರೆ ಹೆಚ್ಚು ಅಂದ್ರೆ ಒಂದು 10 ನಿಮಿಷ, ಇಲ್ಲಾಂದ್ರೆ ಇನ್ನೂ ಹೆಚ್ಚು ಅಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಆ ವ್ಯಕ್ತಿಯ ಒಂದು ವೈಭವಗಳನ್ನ ಹೇಳಿ ಮುಗಿಸ್ಬಿಡ್ತೀವಿ. ಆದ್ರೆ ಇಲ್ಲಿ ಭಗವಂತನ ವೈಭವಗಳನ್ನ ಹೇಳಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಅನಂತವಾದದ್ದಿದೆ. ಆದ್ರೆ ಇಲ್ಲಿ ಭಗವಂತ ಅವುಗಳಲ್ಲಿ ಕೆಲವೊಂದನ್ನ ಮಾತ್ರ ಇಲ್ಲಿ ಹೇಳಿದ್ದೀನಿ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ವೇದ ಸಾಹಿತ್ಯದಲ್ಲಿ ಹೇಳಿರುವಂತೆ ಪರಮನ ಸಿರಿಗಳನ್ನು ಮತ್ತು ಶಕ್ತಿಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಇಂತಹ ಸಿರಿಗಳಿಗೆ ಮಿತಿ ಇಲ್ಲ. ಆದ್ದರಿಂದ ಎಲ್ಲಾ ಸಿರಿಗಳನ್ನು ಶಕ್ತಿಗಳನ್ನು ವಿವರಿಸಲು ಸಾಧ್ಯವಿಲ್ಲ. ಅರ್ಜುನನ ಕುತೂಹಲವನ್ನು ತಣಿಸಲು ಕೆಲವೇ ನಿದರ್ಶನಗಳನ್ನು ವರ್ಣಿಸಿದೆ. ಅಂದ್ರೆ ಅರ್ಜುನನಿಗೆ ಆ ಒಂದು ಕುತೂಹಲ ಇತ್ತು, ಭಗವಂತನ ಸಿರಿಗಳನ್ನ ವೈಭವಗಳನ್ನ ತಿಳ್ಕೋಬೇಕು ಅಂತ ಹೇಳಿ. ಅವನ ಒಂದು ಸಮಾಧಾನಕ್ಕಾಗಿ ಸ್ವಲ್ಪ ಮಾತ್ರನೇ ಭಗವಂತ ಇಲ್ಲಿ ಹೇಳಿದ್ದಾನೆ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 41. ಮಾತಾಜಿ ನಾ ಓದ್ಲಾ? ಹಾ ಮಾತಾಜಿ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮತ್ ಊರ್ಜಿತಂ ಏವ ವಾಂ ತತ್ತತ್ ಏವ ಅವಗಚ್ಚ ತ್ವಂ ಮಮ ತೇಜ ಅಂಶ ಸಂಭವಂ. ಅನುವಾದ: ಎಲ್ಲ ಶ್ರೀಮಂತವಾದ ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಷ್ಟೊತ್ತು ನಾವ್ ಏನೆಲ್ಲ ತಿಳ್ಕೊಂಡ್ವಿ ಅದೆಲ್ಲವೂ ಕೂಡ ಭಗವಂತನ ಪ್ರತಿನಿಧಿಯೇ ಹೊರತು ಅವೆಲ್ಲವೂ ಕೂಡ ಸ್ವತಃ ಭಗವಂತ ಅಲ್ಲ. ಆದ್ರೆ ಅವೆಲ್ಲವೂ ಕೂಡ ಭಗವಂತನ ಪ್ರತಿನಿಧಿ ಅಂತ ಯಾಕೆ ನಾವು ಕರಿತಾ ಇದೀವಿ ಅಂತಂದ್ರೆ ಅದರಲ್ಲಿ ಏನೆಲ್ಲ ಶ್ರೇಷ್ಠವಾದದನ್ನ ಇಲ್ಲಿ ಭಗವಂತ ತಿಳಿಸ್ತಾ ಆ ಶ್ರೇಷ್ಠತೆಗೆ ಮೂಲ ಕಾರಣ ಅಲ್ಲಿ ಇದೆ. ಅಂದ್ರೆ ಅಲ್ಲಿ ಭಗವಂತನ ಒಂದು ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ, ಅವನ ವೈಭವದ ಒಂದು ಕಿಡಿ, ಆ ಒಂದು ಕಿಡಿ ಅದರಲ್ಲಿ ಇರುವ ಕಾರಣದಿಂದ ಅದು ಅಷ್ಟು ಶ್ರೇಷ್ಠತೆನ ಪಡ್ಕೊಂಡಿದೆಯೇ ಹೊರತು ಭಗವಂತನ ಆ ವೈಭವದ ಕಿಡಿ ಅದರಲ್ಲಿ ಇಲ್ಲ ಅಂತಂದ್ರೆ ಅದ್ಯಾವುದು ಕೂಡ ತನ್ನ ಅಸ್ತಿತ್ವವನ್ನೇ ಅವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಯಾವ್ದೆಲ್ಲ ಸುಂದರವಾದದ್ದು, ಶ್ರೀಮಂತವಾದದ್ದು, ಉಜ್ವಲವಾದದ್ದು ನಾವ್ ಏನೆಲ್ಲ ನೋಡ್ತಾ ಇದೀವಿ ಅದರಲ್ಲಿ ಇರುವಂತಹ ಒಂದು ಶ್ರೀಮಂತಿಕೆ, ಆ ಸೌಂದರ್ಯ ಅಥವಾ ಉಜ್ವಲವಾದ ಸೃಷ್ಟಿ ಏನಿದೆ ಅದಕ್ಕೆ ಮೂಲ ಕಾರಣ ಭಗವಂತನೇ ಅಂತಲ್ಲಿ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ತೇಜಸ್ವಿ ಅಥವಾ ಸುಂದರ ಅಸ್ತಿತ್ವವು ಆಧ್ಯಾತ್ಮಿಕ ಜಗತ್ತಿನಲ್ಲಿರಬಹುದು ಅಥವಾ ಭೌತಿಕ ಜಗತ್ತಿನಲ್ಲಿ ಇರಬಹುದು. ಅದು ಕೃಷ್ಣನ ಸಂಪತ್ತಿನ ಒಂದು ಸಣ್ಣ ಅಭಿವ್ಯಕ್ತಿ ಎಂದು ತಿಳಿಯಬೇಕು. ಅಸಾಧಾರಣ ಶ್ರೀಮಂತಿಕೆಯ ಯಾವ ವಸ್ತುವನ್ನಾದರೂ ಕೃಷ್ಣನ ಸಿರಿಯ ಪ್ರತಿನಿಧಿ ಎಂದು ತಿಳಿಯಬೇಕು. ಎಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂಥದ್ದು. ಅದು ನಮ್ಮ ಹತ್ರ ಏನಾದ್ರೂ ಭಗವಂತ ಸ್ವಲ್ಪ ಸಮಯಕ್ಕೆ ಕೊಟ್ಟಿದ್ದಾನೆ ಅಂತಂದ್ರೆ ಅದು ಭಗವಂತನಿಂದಲೇ ನಮ್ಗೆ ಬಂದಿರುವಂಥದ್ದೇ ಹೊರತು ಅದ್ಯಾವುದು ನಮ್ಮದಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಶ್ಲೋಕ 42. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಣು ಬಾಹೇಮಿದಂ ಕೃತ್ಸಮೇಕಾಂಶನ ಸ್ಥಿತೋ ಜಗತ್. ಅನುವಾದ: ಅರ್ಜುನ, ಈ ವಿವರವಾದ ಜ್ಞಾನದ ಅರ್ಥವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಏನು ಅಂತಂದ್ರೆ ನಾನು ಹೀಗೆ ಒಂದೊಂದೇ ಹೇಳ್ತಾ ಹೋದ್ರೆ ಇದಕ್ಕೆ ಕೊನೆ ಅನ್ನುವಂಥದ್ದೇ ಇಲ್ಲ. ಅಷ್ಟೊಂದು ಭಗವಂತನ ಸಿರಿ ವೈಭವಗಳು ಇದೆ. ನಾನು ಈ ರೀತಿ ಒಂದೊಂದೇ ಹೇಳೋದಕ್ಕಿಂತ ನಾನು ನಿನ್ಗೆ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತೀನಿ. ಏನು ಆ ಒಂದೇ ಮಾತು ಅಂತಂದ್ರೆ ಏನಂತ ಹೇಳ್ತಾ ಇದ್ದಾನೆ, ನನ್ನ ಒಂದೇ ಅಂಶದಿಂದ ನಾನು ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಈ ಅಣುರೇಣು ತೃಣಕಾಷ್ಟ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆ ಅದೆಲ್ಲವನ್ನು ಕೂಡ ಭಗವಂತ ವ್ಯಾಪಿಸ್ಕೊಂಡಿದ್ದಾನೆ. ಆದ್ರೆ ಯಾವ ರೀತಿ ವ್ಯಾಪಿಸ್ಕೊಂಡಿದ್ದಾನೆ? ಅವನ ಒಂದು ಅಂಶದಿಂದ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತನ ಒಂದು ಸ್ವಾಂಶ ವಿಸ್ತರಣೆ. ಕ್ಷೀರೋದಕ ಶಾಯಿ ವಿಷ್ಣು ಅವನು ಪರಮಾತ್ಮನಾಗಿ ಪ್ರತಿಯೊಂದರಲ್ಲೂ ಕೂಡ ಇದ್ದಾನೆ. ಅವನು ಭಗವಂತನ ಸ್ವಾಂಶ ವಿಸ್ತರಣೆ, ಆ ಒಂದು ಅಂಶದ ಮೂಲಕ ಅವನು ಇಡೀ ಜಗತ್ತನ್ನು ವ್ಯಾಪಿಸಿದ್ದಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಪರಮಪ್ರಭು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಇಡೀ ಐಹಿಕ ವಿಶ್ವದಲ್ಲಿ ಅವನ ಪ್ರತಿನಿಧಿಗಳು ಇದ್ದಾರೆ. ಇಲ್ಲಿ ಪ್ರಭುವು ವಸ್ತುಗಳು ತಮ್ಮ ಪ್ರತ್ಯೇಕ ಶ್ರೀಮಂತಿಕೆ ಮತ್ತು ವೈಭವಗಳಲ್ಲಿ ಹೇಗೆ ಅಸ್ತಿತ್ವದಲ್ಲಿ ಇರುತ್ತವೆ ಎಂದು ತಿಳಿದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂದು ಅರ್ಜುನನಿಗೆ ಹೇಳುತ್ತಾನೆ. ಅಂದ್ರೆ ಯಾವ್ದೆಲ್ಲ ವೈಭವವಾದದ್ದಿದೆ, ಶ್ರೀಮಂತಿಕೆಯದ್ದಾಗಿದೆ, ಮತ್ತೆ ಅದರ ಒಂದು ವಿಚಾರವನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಭಗವಂತನ ಬಗ್ಗೆ ತಿಳ್ಕೊಂಡ್ರೆ ನಾವು
ಸಾಕು ಅಂತ. ಇಲ್ಲಿ ಕೃಷ್ಣನು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಅವು ಅಸ್ತಿತ್ವದಲ್ಲಿವೆ ಎಂದು ತಿಳಿದುಕೊಳ್ಳಬೇಕು. ಯಾವ್ದೆಲ್ಲ ಇದೆ ಅಂದ್ರೆ ನಮ್ಮ ದೇಹದಲ್ಲಿ ಯಾರಿದ್ದಾರೆ ಹರಿಕೃಷ್ಣ? ಈ ದೇಹದಲ್ಲಿ ಯಾರಿದ್ದಾರೆ? ಆತ್ಮ ಮಾತಾಜಿ. ಬರೀ ಆತ್ಮ ಇದೆಯಾ? ಪರಮಾತ್ಮ ಮಾತಾಜಿ. ಆತ್ಮ ಪರಮಾತ್ಮ ಇಬ್ಬರು ಇದ್ದಾರೆ. ಅಲ್ಲಿ ಪರಮಾತ್ಮನ ಅಸ್ತಿತ್ವ ಇಲ್ಲ ಅಂತಂದ್ರೆ ಅಲ್ಲಿ ಆತ್ಮ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಜೀವಂತವಾಗಿದ್ದೀವಿ ಅಂದ್ರೆ ಅಲ್ಲಿ ಆತ್ಮ ಪರಮಾತ್ಮ ಇಬ್ರು ಇದ್ದಾರೆ. ಅವರಿಬ್ರು ಅಲ್ಲಿಂದ ಹೊರಟು ಹೋದ್ರು ಅಂದ್ರೆ ಮತ್ತೆ ಈ ಒಂದು ದೇಹ ಅದು ಶವ ಆಗುತ್ತೆ. ಹಾಗೆ ಇಲ್ಲಿ ಏನೆಲ್ಲ ಅದು ಅಸ್ತಿತ್ವದಲ್ಲಿ ಇದೆ ಆ ಒಂದು ಇರೋದಕ್ಕೆ, ಅದರ ಇರುವಿಕೆಗೆ ಮೂಲ ಕಾರಣ ಪರಮಾತ್ಮ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅತ್ಯಂತ ಬೃಹತ್ತಾದ ಜೀವಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ ಅತ್ಯಂತ ಸಣ್ಣ ಇರುವೆವರೆಗೆ ಎಲ್ಲವೂ ಅಸ್ತಿತ್ವದಲ್ಲಿ ಇರುವುದಕ್ಕೆ ಕಾರಣ ಪ್ರಭುವು ಪ್ರತಿಯೊಂದನ್ನು ಪ್ರವೇಶಿಸಿದ್ದಾನೆ ಮತ್ತೆ ಪಾಲಿಸುತ್ತಿದ್ದಾನೆ ಎನ್ನುವುದೇ. ಅಂದ್ರೆ ಅಲ್ಲಿ ಪರಮಾತ್ಮನ ಒಂದು ಪ್ರವೇಶ ಇಲ್ಲ ಅಂತಂದ್ರೆ ಅವೆಲ್ಲವೂ ಕೂಡ ಬರಿಯ ಒಂದು ಜಡವಸ್ತು ಅಷ್ಟೇ. ಅಲ್ಲಿ ಜೀವ ಅನ್ನುವಂಥದ್ದೇ ಇಲ್ಲ. ಜೀವ ಅನ್ನುವಂಥದ್ದು ಇರುವಂಥದ್ದು ಅವನ ಒಂದು ಅಂದ್ರೆ ಅವನ ಒಂದು ಇರುವಿಕೆಯಿಂದಾಗಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಯಾವ ದೇವತೆಯನ್ನು ಪೂಜಿಸಿದರೂ ಅದು ಮನುಷ್ಯನನ್ನು ದೇವೋತ್ತಮ ಪರಮಪುರುಷನ ಬಳಿಗೆ ಅಥವಾ ಪರಮ ಗುರಿಯೆಡೆಗೆ ಕೊಂಡೊಯ್ಯುತ್ತದೆ ಎಂದು ಒಂದೇ ಸಮನೆ ವಿವರಿಸುವ ಧರ್ಮ ಸಂಸ್ಥೆಯೊಂದಿದೆ. ಆದರೆ ಇಲ್ಲಿ ದೇವತೆಗಳ ಪೂಜೆಯನ್ನು ಸ್ವಲ್ಪವೂ ಪ್ರೋತ್ಸಾಹಿಸಿಲ್ಲ. ಏಕೆಂದರೆ ಬ್ರಹ್ಮ ಮತ್ತು ಶಿವರಂತಹ ದೇವತೆಗಳು ಸಹ ಪರಮಪ್ರಭುವಿನ ಸಿರಿಯ ಒಂದು ಭಾಗದ ಪ್ರತಿನಿಧಿ ಮಾತ್ರ. ಜನ್ಮ ತಾಳಿದ ಎಲ್ಲರಿಗೂ ಅವನೇ ಮೂಲ. ಅವನಿಗಿಂತ ದೊಡ್ಡವರು ಇಲ್ಲ. ಅವನು ಅಸಮಾರ್ಧವ್. ಹೀಗೆಂದರೆ ಅವನಿಗಿಂತ ಶ್ರೇಷ್ಠರಾದವರು ಅಥವಾ ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ಅದರಲ್ಲಿ ಹೇಳ್ತಾ ಇದ್ದಾರೆ, ಕೆಲವೊಂದು ಸಂಸ್ಥೆಗಳಲ್ಲಿ ಹೇಳ್ತಾರೆ ದೇವತೆಗಳನ್ನ ಆರಾಧನೆ ಮಾಡುವಂತದ್ರ ಬಗ್ಗೆ. ಅಂದ್ರೆ ಯಾವುದೇ ದೇವತೆಯನ್ನ ಪೂಜೆ ಮಾಡಿದ್ರು ಕೂಡ ಅದು ಭಗವಂತ ದೇವೋತ್ತಮ ಪರಮಪುರುಷನಿಗೆ ಸಲ್ಲುತ್ತೆ. ಮತ್ತೆ ಅವೆಲ್ಲವೂ ಕೂಡ ನಮ್ಮನ್ನ ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳುವಂತಹ ಒಂದು ಬೇರೆ ಬೇರೆ ಆಧ್ಯಾತ್ಮಿಕ ಸಂಸ್ಥೆಗಳ ಬಗ್ಗೆ ಇಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಆದ್ರೆ ಅದೆಲ್ಲವೂ ಸುಳ್ಳು ಅನ್ನುವಂಥದ್ದು ಈ ಶ್ಲೋಕದ ಮೂಲಕ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಈ ಶ್ಲೋಕಗಳಲ್ಲಿ ಭಗವಂತನ ವೈಭವಗಳಲ್ಲಿ ನಾನು ಒಂದು ಬ್ರಹ್ಮ ಶಿವ ಎಲ್ಲವೂ ಕೂಡ ನಾನೇ, ಅವರೆಲ್ಲರೂ ಕೂಡ ನನ್ನ ಪ್ರತಿನಿಧಿಗಳು ಅಂತ ಸ್ವತಃ ಭಗವಂತನೇ ಹೇಳ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಅವರು ಅಂದ್ರೆ ದೇವೋತ್ತಮ ಪರಮಪುರುಷ ಕೃಷ್ಣನಿಗೆ ಸಮಾನರು ಅಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನಿಗೆ ಸಮಾನರಾದವರು ಅಥವಾ ಅವರಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಆ ಕಾರಣದಿಂದ ಅವನನ್ನ ಅಸಮಾರ್ಧವು ಅಂತ ಇಲ್ಲಿ ಕರೀತಾರೆ ಅಂತಾನು ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣನನ್ನು ದೇವತೆಗಳ ವರ್ಗದಲ್ಲಿ ಅವರು ಬ್ರಹ್ಮ ಅಥವಾ ಶಿವ ಆದರೂ ಸಹ ಪರಿಗಣಿಸಿದರೆ ಅಂತಹ ಮನುಷ್ಯನು ಕೂಡಲೇ ನಾಸ್ತಿಕನಾಗುತ್ತಾನೆ ಎಂದು ಪದ್ಮಪುರಾಣದಲ್ಲಿ ಹೇಳಿದೆ. ಅಂದ್ರೆ ಈ 10 ಅಪರಾಧಗಳನ್ನ ಹೇಳುವಾಗ ಈ ಒಂದು ಅಪರಾಧವನ್ನ ಹೇಳ್ತಾರೆ. ಅಂದ್ರೆ 4ನೇ ಅಪರಾಧ ಅಂದ್ರೆ ಬ್ರಹ್ಮ ಮತ್ತೆ ಶಿವನಿಗೆ ಮಹಾವಿಷ್ಣುವನ್ನ ಹೋಲಿಸುವಂಥದ್ದು. ಅದು ನಮ್ಮನ್ನ ನಾಸ್ತಿಕರನ್ನಾಗಿಸುತ್ತೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಯಾರಾದರೂ ಕೃಷ್ಣನ ಸಾಮರ್ಥ್ಯದ ಸಿರಿಗಳ ಮತ್ತು ವಿಸ್ತರಣಗಳ ಬೇರೆ ಬೇರೆ ವರ್ಣನೆಗಳನ್ನು ಅಧ್ಯಯನ ಮಾಡಿದರೆ ನಿಸ್ಸಂದೇಹವಾಗಿಯೂ ಆತನು ಪ್ರಭು ಶ್ರೀಕೃಷ್ಣನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ತನ್ನ ಮನಸ್ಸನ್ನು ನಿಶ್ಚಲವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಲ್ಲಿಸಬಹುದು. ಕೃಷ್ಣನ ಸಾಮರ್ಥ್ಯ ಮತ್ತೆ ಈ ಒಂದು ಸಿರಿಗಳು ವೈಭವಗಳು ಇವೆಲ್ಲವನ್ನು ನಾವು ಯಾವಾಗ ಈ ಒಂದು ವೈಭವಗಳನ್ನ ತಿಳ್ಕೊಳ್ಳುವ ಮೂಲಕ ಏನಾಗುತ್ತೆ ಅಂತಂದ್ರೆ 2 ರೀತಿಯ ಭಕ್ತರ ಬಗ್ಗೆ ನಾವು ಹೇಳಿದ್ವಿ. ಅಂದ್ರೆ ಒಂದು ಅನನ್ಯ ಭಕ್ತಿ ಮಾಡುವಂತವರಲ್ಲಿ ಭಗವಂತನ ಸ್ಮರಣಾತ್ಮಕ ಭಕ್ತಿ ಮತ್ತೆ ಮನನಾತ್ಮಕ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನನ್ನ ಐಶ್ವರ್ಯ ಭಾವದಿಂದ ಅಂದ್ರೆ ಭಗವಂತನನ್ನ ಭಗವಂತ ಅಂತ ತಿಳಿದು ಭಕ್ತಿ ಮಾಡುವವರು ಇದ್ದಾರೆ. ಭಗವಂತ ಅಂತ ತಿಳಿದಿರ ಕೂಡ ಭಕ್ತಿ ಮಾಡುವವರು ಇದ್ದಾರೆ. ಆದ್ರೆ ಅವನನ್ನ ತಿಳಿದೇ ಭಕ್ತಿ ಮಾಡುವಂತವ್ರು ನಿಜವಾದ ಭಕ್ತಿಯನ್ನ ಮಾಡ್ತಾರೆ. ಅಂದ್ರೆ ಅಂತಹ ಒಂದು ಭಕ್ತಿ ಭಗವಂತನಿಗೆ ಹೆಚ್ಚು ಪ್ರೀತಿ. ಆದ್ರೆ ಯಾರು ನಮ್ಮಂತವ್ರು ಅಂತಹ ಭಕ್ತಿ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಅವನ ಸಿರಿಗಳನ್ನ ತಿಳ್ಕೊಂಡು ಅವನಿಗೆ ಶರಣಾಗತಿಯನ್ನ ಹೊಂದುವಂಥದ್ದು ಅದು ಇಲ್ಲಿ ವೈಭವಗಳ ಒಂದು ತಿಳುವಳಿಕೆಯ ಒಂದು ಮೂಲ ಉದ್ದೇಶ. ಅದನ್ನೇ ಹೇಳ್ತಾ ಇದ್ದಾರೆ. ಯಾರು ಭಗವಂತನ ಈ ಸಿರಿಗಳನ್ನ ವೈಭವಗಳನ್ನ ತಿಳಿತಾರೆ ಅಂತವರು ಭಗವಂತನ ಒಂದು ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಭುವಿನ ಅಂಶಿಕ ಪ್ರತಿನಿಧಿಯಾದ ಪರಮಾತ್ಮನ ಅಸ್ತಿತ್ವದಲ್ಲಿ ಇರುವ ಪ್ರತಿಯೊಂದು ವಸ್ತುಗಳನ್ನು ಪ್ರವೇಶಿಸುತ್ತಾನೆ. ಇದರಿಂದ ಪ್ರಭು ಸರ್ವಾಂತರ್ಯಾಮಿ. ಪರಿಶುದ್ಧ ಭಕ್ತರು ತಮ್ಮ ಮನಸ್ಸುಗಳನ್ನು ಪೂರ್ಣ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೇಂದ್ರೀಕರಿಸುತ್ತಾರೆ. ಆದುದರಿಂದ ಅವರು ಸದಾ ದಿವ್ಯ ಸ್ಥಿತಿಯಲ್ಲಿ ಇರುತ್ತಾರೆ. ಈ ಅಧ್ಯಾಯದ 8ರಿಂದ 11ನೇ ಶ್ಲೋಕ ಅದು ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳಿದೆ. ಕೃಷ್ಣನ ಭಕ್ತಿ ಸೇವೆ ಮತ್ತು ಪೂಜೆಗಳನ್ನು ಬಹು ಸ್ಪಷ್ಟವಾಗಿ ಸೂಚಿಸಿದೆ. ಅಲ್ಲಿ ನಮ್ಗೆ ಭಗವಂತನ ಭಕ್ತಿ ಸೇವೆ ಸಾಧಾರಣ ಭಕ್ತಿ ಹೇಗೆ ಮಾಡುವಂಥದ್ದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಪರಿಶುದ್ಧ ಭಕ್ತಿ ಸೇವೆಯ ಮಾರ್ಗವೇ ಅದು. ದೇವೋತ್ತಮ ಪರಮಪುರುಷನ ಸಹವಾಸದ ಅತ್ಯುನ್ನತ ಭಕ್ತಿಯ ಪರಿಪೂರ್ಣತೆಯನ್ನು ಸಾಧಿಸುವುದು ಹೇಗೆ ಎನ್ನುವುದನ್ನು ವಿವರವಾಗಿ ಈ ಅಧ್ಯಾಯದಲ್ಲಿ ವಿವರಿಸಿದೆ.
ಕೃಷ್ಣನಿಂದ ಬಂದ ಗುರು ಶಿಷ್ಯ ಪರಂಪರೆಯಲ್ಲಿ ಒಬ್ಬ ಮಹಾನ್ ಆಚಾರ್ಯರಾದ ಶ್ರೀ ಬಲದೇವ ವಿದ್ಯಾಭೂಷಣರು. ಯಾರು ಈ ಬಲದೇವ ವಿದ್ಯಾಭೂಷಣರು? ಯಾರಿಗಾದ್ರೂ ಗೊತ್ತಿದೆ? ಹರೇ ಕೃಷ್ಣ. ಅಂದ್ರೆ ಪ್ರತಿಯೊಂದು ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತಹ ಅಧಿಕೃತ ಪರಂಪರೆ ಅಂತ ನಾವ್ ಏನ್ ಕರಿತೀವಿ, ಆ ಅಧಿಕೃತ ಪರಂಪರೆ ಅಂತ ಯಾಕೆ ಕರೀತಾರೆ ಅಂದ್ರೆ ಅಲ್ಲಿನ ಆಚಾರ್ಯರು ಈ ಒಂದು ವೇದಾಂತ ಸೂತ್ರಗಳಿಗೆ ಭಾಷ್ಯವನ್ನ ಬರೀತಾರೆ. ಭಾಷ್ಯ ಅಂತಂದ್ರೆ ವ್ಯಾಖ್ಯಾನಗಳನ್ನ ಕೊಡ್ತಾರೆ. ವೇದಾಂತ ಸೂತ್ರಗಳು ಅಂದ್ರೆ ಅದು ಒಂದು ಫಾರ್ಮುಲಾ ರೀತಿಯಲ್ಲಿ ಇರುತ್ತೆ. ಆ ಒಂದು ಫಾರ್ಮುಲಾಗಳನ್ನ ತಗೊಂಡು ಅದಕ್ಕೆ ವಿವರಣೆಗಳನ್ನ ಕೊಡುವಂಥದ್ದು. ನಮ್ಮ ಈ ಒಂದು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಅದನ್ನ ಅಧಿಕೃತ ಅಂತ ಹೇಳೋದಕ್ಕೆ ನಮ್ಮ ಒಂದು ಆಚಾರ್ಯರೊಬ್ರು ಈ ಒಂದು ಪರಂಪರೆಯಲ್ಲಿ ಈ ವೇದಾಂತ ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ಒಂದು ಭಾಷ್ಯವನ್ನ ಗೋವಿಂದ ಭಾಷ್ಯ ಅಂತ ಕರೀತಾರೆ. ಅದನ್ನ ಬರೆದಿರುವಂತವ್ರು ಇವರು ಬಲದೇವ ವಿದ್ಯಾಭೂಷಣರು. ಈ ಅಧ್ಯಾಯದಲ್ಲಿ ಮೇಲಿನ ತಮ್ಮ ವ್ಯಾಖ್ಯಾನಗಳನ್ನು ಈ ಮಾತುಗಳಿಂದ ಮುಗಿಸುತ್ತಾರೆ. ಅಂದ್ರೆ ಇವೆಲ್ಲವನ್ನು ಕೂಡ ಬಲದೇವ ವಿದ್ಯಾಭೂಷಣರು ಹೇಳ್ತಿರುವಂತದ್ದು. ಏನಂತ ಹೇಳಿದ್ದಾರೆ ಅಂತಂದ್ರೆ, ಪ್ರಬಲವಾದ ಸೂರ್ಯನು ಸಹ ತನ್ನ ಶಕ್ತಿಯನ್ನು ಶ್ರೀಕೃಷ್ಣನ ಮಹಾಶಕ್ತಿಯಿಂದ ಪಡೆಯುತ್ತಾನೆ. ಕೃಷ್ಣನ ಆಂಶಿಕ ವಿಸ್ತರಣವು ಇಡೀ ಜಗತ್ತನ್ನು ಪಾಲಿಸುತ್ತದೆ. ಆದ್ದರಿಂದ ಶ್ರೀಕೃಷ್ಣನು ಪೂಜಾರ್ಹನು. ಇದನ್ನ ಬಲದೇವ ವಿದ್ಯಾಭೂಷಣರು ಹೇಳಿರುವಂತದ್ದು. ಏನಂತಂದ್ರೆ, ಸೂರ್ಯನಿಗೆ ಏನು ಬೆಳಕು ನಾವು ಸಿಗ್ತಾ ಇದೆ ಇಲ್ಲಿ, ಅದು ಭಗವಂತ ಅವನ ಒಂದು ದೇಹದಿಂದ ಬರ್ತಿರುವಂತಹ ಪ್ರಭೆ ಏನಿದೆ, ಆ ಬ್ರಹ್ಮಜ್ಯೋತಿ, ಆ ಬ್ರಹ್ಮಜ್ಯೋತಿಯಿಂದ ಸೂರ್ಯನಿಗೆ ಆ ಶಕ್ತಿ, ಆ ಬೆಳಕು ಸಿಗ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮನಾಗಿ ಸ್ವಾಂಶ ವಿಸ್ತರಣೆಯಾಗಿ ಪರಮಾತ್ಮನಾಗಿ ಭಗವಂತ ಇಡೀ ಬ್ರಹ್ಮಾಂಡವನ್ನ ಅವನು ಆವರಿಸ್ಕೊಂಡಿದ್ದಾನೆ. ಆ ಒಂದು ಜಗತ್ತನ್ನ ಅವನು ಪಾಲಿಸ್ತಾ ಇದ್ದಾನೆ. ಆದ ಕಾರಣ ಕೃಷ್ಣನೇ ಪೂಜಾರ್ಹ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ವಿಭೂತಿ ಯೋಗ ಎಂಬ 10ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಕ್ಷಮಿಸಿ, ಸ್ವಲ್ಪ ಸಮಯ ಜಾಸ್ತಿ ತಗೊಂಡ್ಬಿಟ್ಟೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ಇದು ಈ ಪಿತೃಲೋಕ ಅಂತ ಹೇಳಿದ್ರಲ್ಲ, ಈ ಪಿತೃಲೋಕದಲ್ಲಿ ಈಗ ನಮ್ಮ ಪಿತೃಗಳು ಈಗ ಸತ್ತಿಗೆ ಎಷ್ಟೋ ದಿವಸಗಳಾಗಿರ್ತವೆ. ಅವರಿಗೆ ನಾವು ವರ್ಷಕ್ಕೊಂದ್ಸರಿ ಪಿತೃಪಕ್ಷ ಅಂತ ಮಾಡ್ತೀವಿ, ಅವ್ರಿಗೆ ಎಡೆ ಕೊಡ್ತೀವಿ. ಇದೆಲ್ಲವೂ ಅವ್ರಿಗೆ ಸಲ್ಲುತ್ತಾ ಮಾತಾಜಿ, ಆ ಪಿತೃಲೋಕದಲ್ಲಿ ಇರ್ತಕ್ಕಂಥ ಪಿತೃ ಆತ್ಮಗಳಿಗೆ? ಹೌದು ಪ್ರಭುಜಿ, ಅವ್ರಿಗೆ ಸಲ್ಲುತ್ತೆ. ಅಂದ್ರೆ ಈಗ ನಾವೆಲ್ಲರೂ ಭಕ್ತಿ ಮಾಡಿದ್ರೆ ಭಗವಂತನ ಧಾಮಕ್ಕೆ, ಆಧ್ಯಾತ್ಮಿಕ ಜಗತ್ತಿಗೆ ಹೊರಟೋಗ್ತೀವಿ. ಆ ರೀತಿ ಭಕ್ತಿ ಮಾಡದೇ ಇರುವಂತವ್ರು, ನಮ್ಮ ಹಿಂದಿನ ಪೂರ್ವಜರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ, ಅಂದ್ರೆ ಯಮ ಅವನ ಒಂದು ಏನ್ ಹೇಳ್ತಾರೆ, ಅವನ ಒಂದು ನ್ಯಾಯ ಕೊಡ್ತಾನೆ. ಅವ್ರು ಮಾಡಿರುವಂತ ತಪ್ಪು ಸರಿಗಳಿಗೆ ಶಿಕ್ಷೆ ಕೊಡ್ತಾನೆ. ಆದ್ರೆ ಅಲ್ಲಿವರೆಗೂ ಹೋಗೋದವರೆಗೂ ಅವರ ಪ್ರಯಾಣಗಳನ್ನ ಮಾಡ್ತಾರೆ. ಅನೇಕ ಸಮಯ ಅವರು ಪ್ರಯಾಣ ಮಾಡ್ತಾರೆ. ಅದರಲ್ಲಿ ಅವರು ಪಿತೃಲೋಕಕ್ಕೂ ಕೂಡ ಹೋಗ್ತಾರೆ. ಅಲ್ಲಿ ಕೂಡ ಸ್ವಲ್ಪ ಸಮಯ ಇರ್ತಾರೆ. ಅಂದ್ರೆ ಅವರ ಪಿತೃಲೋಕ ಅನ್ನುವಂತ ಸಮಯ ನಾನು ಹೇಳಿದ ಹಾಗೆ ನಮ್ಮ ಒಂದು ವರ್ಷ ಅವ್ರಿಗೆ ಒಂದು ದಿನ ಅಷ್ಟೇ. ನಮ್ಮ ಉತ್ತರಾಯಣ ಅವರಿಗೆ ಹಗಲು, ನಮ್ಮ ಒಂದು ದಕ್ಷಿಣಾಯನ ಅವರಿಗೆ ರಾತ್ರಿ. ಆ ಸಮಯದಲ್ಲಿ ಅವರಿಗೆ ನಾವು ಈ ಪಿಂಡೋದಕಗಳನ್ನ ಕೊಟ್ಟಾಗ ಏನಾಗುತ್ತೆ, ಅವರ ಪ್ರಯಾಣ ಅವ್ರಿಗೆ ಸುಲಭ ಆಗುತ್ತೆ, ಅವ್ರಿಗೆ ಶಕ್ತಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಅವರು ಕ್ಷೀಣಿಸ್ತಾರೆ. ಅಂದ್ರೆ ಅವ್ರಿಗೆ ಅಲ್ಲಿ ಶಿಕ್ಷೆಗಳು ಸಿಗ್ತಾ ಇರುತ್ತೆ. ಅದನ್ನ ಸಹಿಸ್ಕೊಳ್ಳುವ ಶಕ್ತಿ ಬೇಕು ಅಂತಂದ್ರೆ ನಾವು ಅವರಿಗೆ ಈ ಪಿಂಡೋದಕವನ್ನ ಕೊಡ್ತಾರೆ. ಪಿಂಡೋದಕ ಅಂತಂದ್ರೆ ಏನಂತಂದ್ರೆ ವಿಷ್ಣುವಿನ ಪ್ರಸಾದವನ್ನ ಕೊಡುವಂಥದ್ದು. ಆ ವಿಷ್ಣು ಪ್ರಸಾದವನ್ನ ಕೊಟ್ಟಾಗ ಮಾತ್ರ ಅವ್ರಿಗೆ ಅದು ಹೆಚ್ಚಿನ ಒಂದು ಆಧ್ಯಾತ್ಮಿಕ ಉನ್ನತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಅವರು ಏನಂತ ಹೇಳ್ತಾರೆ, ಕಷ್ಟದಲ್ಲಿ ನರಳುತ್ತಾರೆ. ನಮ್ಮ ಒಂದು ಹಿರಿಯರು ಕಷ್ಟದಲ್ಲಿ ನರಳಿದ್ರೆ ಏನಾಗುತ್ತೆ ಅಂತಂದ್ರೆ ಅದರ ಒಂದು ಶಾಪ ಅಥವಾ ಅದರ ಒಂದು ಅವ್ರು ಪಡುವಂತಹ ನೋವು, ಅದರ ಒಂದು ಶಾಪ ನಮ್ಗೆ ತಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನಂತ ಹೇಳ್ತಾರೆ, ಪಿತೃದೋಷ ಅಂತ ಹೇಳ್ತಾರೆ. ಪಿಂಡೋದಕ ಕೊಡ್ಲಿಲ್ಲ ಅಂತಂದ್ರೆ ಪಿತೃದೋಷ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಆ ವಂಶ ಅನ್ನುವಂಥದ್ದು ಮುಂದುವರಿಯೋದಿಲ್ಲ, ಅವರ ವಂಶದಲ್ಲಿ ಸಂತಾನ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ದೋಷಗಳ ನಿವಾರಣೆಗೆ ಏನ್ ಹೇಳ್ತಾರೆ, ಪ್ರತಿ ವರ್ಷ ನಾವು ಅವ್ರಿಗೆ ಪಿಂಡೋದಕವನ್ನು ಕೊಡಬೇಕು ಅಂತ ಹೇಳ್ತಾರೆ ಪ್ರಭುಜಿ. ಈ ರೀತಿ ಕೊಡೋದ್ರಿಂದ ಅವ್ರಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ ಮಾತಾಜಿ? ಅವ್ರಿಗೆ ವಿಷ್ಣು ಪ್ರಸಾದ ಕೊಡೋದ್ರಿಂದ ಅವ್ರಿಗೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತೆ. ಆಮೇಲೆ ಮಾತಾಜಿ, ಇದು ಈ ಶುಕ್ಲಾಚಾರ್ಯರು ಇದಾರಲ್ಲ, ಇವರು ಅಸುರರ ಪರವಾಗಿ ಇರ್ತಾರಲ್ವಾ? ಅವರು ರಾಕ್ಷಸರ ಗುರು ಅವರು. ಹೌದು ಪ್ರಭುಜಿ, ರಾಕ್ಷಸರ ಗುರುಗಳು. ಆದ್ರೆ ಅವ್ರಿಗೆ ಅಷ್ಟೊಂದು ಬುದ್ಧಿವಂತಿಕೆ ಅನ್ನುವಂಥದ್ದು, ಮೇಧಾಶಕ್ತಿ ಅನ್ನುವಂಥದ್ದು, ಮತ್ತೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ
ತಿಳ್ಕೊಳ್ಳುವಂತ ಶಕ್ತಿ ಅನ್ನುವಂಥದ್ದು ಅವರಲ್ಲಿ ಇರುತ್ತೆ. ಅಂತಹ ಒಂದು ವಿಶೇಷ ಗುಣಗಳು ಅವರಲ್ಲಿ ಏನಿದೆ ಅದೆಲ್ಲವೂ ಕೂಡ ಭಗವಂತನ ಪ್ರತಿನಿಧಿ, ಅಂದ್ರೆ ಭಗವಂತನಿಂದಲೇ ಅವ್ರಿಗೆ ಆ ಎಲ್ಲ ಗುಣಗಳಿದೆ ಅಂತ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಮಾತಾಜಿ ಆಮೇಲೆ ಈ ಬಲದೇವ ಇವ್ರು ಇದಾರಲ್ಲ ಅವ್ರನ್ನ ವಾಸುದೇವ ಅಂತ ಅವ್ರನ್ನ ಕರೆಯಕ್ಕಾಗುತ್ತಾ ಮಾತಾಜಿ? ವಾಸುದೇವ ಅಂದ್ರೆ ಕೃಷ್ಣ ಅಲ್ವಾ? ಬಲದೇವ ವಾಸುದೇವ ಅದು ಪ್ರಭುಜಿ, ಬಲದೇವ ಅಂದ್ರೆ ಬಲರಾಮ. ಬಲರಾಮ ಹಾ. ಮತ್ತೆ ಕೃಷ್ಣ ಇಬ್ರು ಕೂಡ ಸ್ವತಃ ವಸುದೇವನ ಮಕ್ಕಳು. ವಸುದೇವನ ಮಕ್ಕಳನ್ನೇ ವಾಸುದೇವ ಅಂತ ಕರೀತಾರೆ. ಹಾಗೆ ನೋಡಿದ್ರೆ ಇಬ್ರು ಕೂಡ ವಾಸುದೇವನೇ ಆಗ್ತಾರೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಇಬ್ರು ಕೂಡ ವಸುದೇವನ ಮಕ್ಕಳು. ಅದೇ ವಾಸುದೇವ ಅಂತಂದ್ರೆ ನಾನು ಶ್ರೀಕೃಷ್ಣನಿಗೆ ಮಾತ್ರ ಹೇಳ್ತಾರೆ ಅನ್ಕೊಂಡಿದ್ದೆ. ಬಲರಾಮ್ ದೇವ್ರಿಗೆ ಕೃಷ್ಣನ ಹೇಳ್ತಾರೆ ಅನ್ಕೊಂಡಿದ್ದೆ. ಕೃಷ್ಣನ ಮೊದಲ ವಿಸ್ತರಣೆನೇ ಬಲರಾಮ. ಆ ಕಾರಣದಿಂದ ಅವನು ಕೂಡ ಮತ್ತೆ ವಸುದೇವನ ಮಗನೇ ಆಗಿರೋದ್ರಿಂದ ಅವನನ್ನು ಕೂಡ ವಾಸುದೇವ ಅಂತಲೇ ಕರೀತಾರೆ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರು ಶೇರ್ ಮಾಡ್ಕೊಳ್ಳೋದಕ್ಕೆ ಇದ್ರೆ ವಿಚಾರಗಳನ್ನ ಹೇಳ್ಬೋದು. ಹರೇ ಕೃಷ್ಣ. ಹರೇ ಎಲ್ಲರೂ ಕೃಷ್ಣ ತುಂಬಾ ಮಾತಾಜಿ. ಚೆನ್ನಾಗಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓಕೆ, ಮತ್ತೆ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಮುಗಿಸೋಣ. ಲೇಟ್ ಆಗಿದೆ, ನಾನು ಎಲ್ಲರಿಗೂ ಸ್ವಲ್ಪ ಸಮಯ ಜಾಸ್ತಿ ತಗೊಂಡಿದ್ದೀನಿ ಇವತ್ತು. ಆಯ್ತು, ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಹಾ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ವರದೆ ಹೆಗ್ಡೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ ಅನ್ಕೋತೀನಿ. ಮಾತಾಜಿ ಬಂದಿದ್ರು. ಓಕೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.